ಮಾನ್ಯರೇ, ಈ ದಿನ ಕೊಣಾಜೆ ಗ್ರಾಮ ಪಂಚಾಯತ್ನಲ್ಲಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993ರ ಅಧ್ಯಾಯ 2 ಪ್ರಕರಣ 3ರಂತೆ ಕಡ್ಡಾಯವಾಗಿ ವರ್ಷದಲ್ಲಿ 2 ಸಾರಿ ಗ್ರಾಮ ಸಭೆಯನ್ನು ಹಮ್ಮಿಕೊಳ್ಳಬೇಕಂತ ನಿರ್ದೇಶಿಸಿದ್ದು, ಅದರಂತೆ ಒಂದು ಕೊಣಾಜೆ ಪಂಚಾಯತ್ನಲ್ಲಿ ಈ ದಿನ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರಾದ ಗೀತಾ ಮೇಡಮ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಶ್ರೀಯುತ ವಿಜಯ್ ಕುಮಾರ್ ಸರ್ ಇವರ ಒಂದು ನೋಡಲ್ ಅವರ ಅಧಿಕಾರಿಯ ಸಮ್ಮುಖದಲ್ಲಿ ಕೊಣಾಜೆ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಊರಿನ ಎಲ್ಲ ಒಂದು ಸಾರ್ವಜನಿಕರು ಸಹ ಆಗಮಿಸಿದ್ದೀರಿ ಹಾಗೂ ಎಲ್ಲ ಇಲಾಖಾಧಿಕಾರಿಗಳು ಕೂಡ ಉಪಸ್ಥಿತರಿದ್ದೀರಿ. ಮಾನ್ಯರೇ, ಮೊನ್ನೆ ತಾನೇ ವಿಧಿವಶರಾದಂಥ ಭಾರತ ದೇಶದ ಹೆಮ್ಮೆಯ ಒಂದು ಗೌರವಾನ್ವಿತ ಮಾಜಿ ಪ್ರಧಾನಿಗಳಾದ ಶ್ರೀಯುತ ಮನಮೋಹನ್ ಸಿಂಗ್ ಅವರಿಗೆ ಈಗ ಆಲ್ರೆಡಿ 7 ದಿನಗಳ ಕಾಲ ದೇಶಾದ್ಯಂತ ಶೋಕಾಚರಣೆ ರನ್ನಿಂಗ್ ಇದ್ದು, ಹಾಗಾಗಿ 1 ನಿಮಿಷಗಳ ಕಾಲ ಅವರಿಗೆ ನಾವೊಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಅವರ ಒಂದು ಆತ್ಮಕ್ಕೆ ಶಾಂತಿ ಸೇರಲಿ ಅಂತ ಕೋರೋಣ. ನಾಡಗೀತೆಯೊಂದಿಗೆ ಸಭೆಯನ್ನು ಚಾಲನೆ ನೀಡೋಣ. ಎಲ್ಲರೂ ಎದ್ದು ನಿಂತು ನಾಡಗೀತೆಗೆ ಗೌರವ ಕೊಡಬೇಕಾಗಿದೆ. ಈ ಒಂದು ಕೊಣಾಜೆ ಗ್ರಾಮ ಪಂಚಾಯತ್ನಲ್ಲಿ ಹಮ್ಮಿಕೊಂಡಂತಹ ಗ್ರಾಮ ಸಭೆಯಲ್ಲಿ ಉಪಸ್ಥಿತಿರುವಂತಹ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರಾದ ಗೀತಾ ಗೆ ನಾನು ವೇದಿಕೆ ಪರವಾಗಿ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ತರನಾಗಿ ಈ ಒಂದು ಕೊಣಾಜೆಯ ಒಂದು ಗ್ರಾಮ ಸಭೆಯಲ್ಲಿ ಉಪಸ್ಥಿತಿರುವಂತಹ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಉಪಾಧ್ಯಕ್ಷರಾದಂಥ ಶ್ರೀಯುತ ಹರಿಶ್ಚಂದ್ರ ಸರ್ ಇದ್ದೀರಿ. ತಮಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಸರ್. ಅದೇ ತರನಾಗಿ ಈ ಒಂದು ಗ್ರಾಮ ಸಭೆಗೆ ನೋಡಲ್ ಅಧಿಕಾರಿಯಾಗಿ ಬಂದಂಥ ವಿಜಯ್ ಕುಮಾರ್ ಸರ್ ಇದ್ದೀರಿ ಸರ್. ತಮಗೂ ಕೂಡ ನಾನು ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ತರನಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗ್ರಾಮ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಸಭೆಗೆ ಆಗಮಿಸಿದಂತಹ ಎಲ್ಲ ಇಲಾಖಾಧಿಕಾರಿಗಳು ಕೂಡ ನಾನು ಪಂಚಾಯತ್ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ತರನಾಗಿ ಸಭೆಗೆ ಆಗಮಿಸಿದಂತಹ ಕೊಣಾಜೆಯ ಎಲ್ಲ ಒಂದು ನಾಗರಿಕರಿಗೂ, ಮುಖಂಡರಿಗೂ, ಎಲ್ಲ ಹಿರಿಯರಿಗೂ ಕೂಡ ನಾನು ಮತ್ತೊಮ್ಮೆ
ಪ್ರೀತಿಪೂರ್ವಕವಾದ ಒಂದು ಸ್ವಾಗತವನ್ನು ಕೋರ್ತಾ ಸಭೆಯನ್ನು ನಡೆಸಿಕೊಡ್ಬೇಕಾಗಿ ನಾನು ನೋಡಲ್ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ತೇನೆ. ಹಿಂದಿನ ಗ್ರಾಮ ಸಭೆಯ ನಡವಳಿಯನ್ನು ಕಾರ್ಯದರ್ಶಿಯವರು ಓದಿ ಮಂಡನೆ ಮಾಡಬೇಕು. 8/11/2023 ಮಂಗಳವಾರ ಪೂರ್ವಾಹ್ನ 10:30ಕ್ಕೆ ಸರಿಯಾಗಿ ಕೊಣಾಜೆ ಗ್ರಾಮ ಸಭಾಭವನದಲ್ಲಿ ನಡೆದ ಗ್ರಾಮ ಸಭೆಯ ನಡವಳಿಗಳು. ಇಂದಿನ ಗ್ರಾಮ ಸಭೆ ನಡವಳಿಗಳು ಮಂಜೂರಾತಿ. ಇಂದಿನ ಗ್ರಾಮ ಸಭೆ ನಡವಳಿಗಳನ್ನು ಸಭೆಯಲ್ಲಿ ಓದಿಸಿ ಮಂಜೂರು ಮಾಡಲಾಯಿತು. ವಾರ್ಡ್ ಸಭೆ ನಿರ್ಣಯಗಳ ಮಂಜೂರಾತಿ. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಿವಿಧ ವಾರ್ಡ್ಗಳಲ್ಲಿ ಜರುಗಿದ ವಾರ್ಡ್ ಸಭೆ ನಡವಳಿಕೆಗಳನ್ನು ಸಭೆಯಲ್ಲಿ ಓದಿ ತಿಳಿಸಿ ಮಂಜೂರು ಮಾಡಲಾಯಿತು. ವಿವಿಧ ಇಲಾಖೆಗಳ ಮಾಹಿತಿ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಕೃಷಿ ಇಲಾಖೆ, ಅರಣ್ಯ ಇಲಾಖೆ, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ, ಶಿಕ್ಷಣ ಇಲಾಖೆ, ಕಂದಾಯ ಇಲಾಖೆ, ಆರೋಗ್ಯ ಇಲಾಖೆ ಅಧಿಕಾರಿಗಳು ಸಭೆಗೆ ಮಾಹಿತಿಯನ್ನು ನೀಡಿದರು. ವಿವಿಧ ಅನುದಾನಗಳ ಆದಾಯ ಜಮೆ ಖರ್ಚಿನ ಬಗ್ಗೆ ವಿವಿಧ ಅನುದಾನಗಳ ಗ್ರಾಮ ಪಂಚಾಯತ್ ಆದಾಯ ಹಾಗೂ ಖರ್ಚನ್ನು ಸಭೆಯಲ್ಲಿ ಓದಿ ಮಂಜೂರು ಮಾಡಲಾಯಿತು. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಘನತ್ಯಾಜ್ಯ ವಿಲೇವಾರಿಗೊಳಿಸುವುದರಿಂದ ಆದಾಯ ಮತ್ತು ಖರ್ಚಿನ ವ್ಯತ್ಯಾಸವನ್ನು ಸರಿಪಡಿಸಲು ಕ್ರಮ ಕೊಳ್ಳುವ ಬಗ್ಗೆ ಚರ್ಚಿಸಲಾಯಿತು. ಉಳ್ಚಣಿ ಎಂಬಲ್ಲಿ ಕಸ ವಿಲೇವಾರಿ ವಾಹನಗಳನ್ನು ಕಳಿಸುವುದು, ಸಾರ್ವಜನಿಕ ಸ್ಥಳಗಳಲ್ಲಿ ಶೇಖರಣೆಗೊಂಡ ಕಸಗಳನ್ನು ವಿಲೇವಾರಿಗೊಳಿಸಲು ಕೈಗೊಳ್ಳುವುದು, ಫಾಸ್ಟ್ ಫುಡ್ ಅಂಗಡಿಗಳಲ್ಲಿ ಸ್ವಚ್ಛತೆಯನ್ನು ಕಾಯ್ದುಕೊಳ್ಳುವುದು, ಗ್ರೀನ್ ಬಾಗ್ ನಾಗರಿಕರ ಮನವಿಯಂತೆ ನಾಟಕಲ್ ಪ್ರದೇಶದಲ್ಲಿ ತ್ಯಾಜ್ಯ ಎಸೆಯುವ ಕಡೆ ವಿದ್ಯುತ್ ಕಂಬ ಮತ್ತು ಕ್ಯಾಮೆರಾಗಳನ್ನು ಅಳವಡಿಸುವುದು. ಕೊಣಾಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದಾಸರಮೂಲೆ ಎಂಬಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ ಆವರಣ ಗೋಡೆಯನ್ನು ತೆರವುಗೊಳಿಸಿ 30 ಅಡಿ ರಸ್ತೆಗೆ ಜಾಗವನ್ನು ಒದಗಿಸುವ ಬಗ್ಗೆ ಈ ಹಿಂದೆ ಆದ ನಿರ್ಣಯದಂತೆ ಮಂಗಳೂರು ವಿಶ್ವವಿದ್ಯಾಲಯ ಒತ್ತಾಯಿಸುವುದು. ಮಂಗಳೂರು ವಿಶ್ವವಿದ್ಯಾಲಯ ವತಿಯಿಂದ ಕ್ರೀಡಾಂಗಣಕ್ಕೆ ರೂಪಾಯಿ 10,000 ಶುಲ್ಕ ಮಾಡುವುದನ್ನು ಬಿಡಬೇಕಾಗಿ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಕೇಳಿಕೊಳ್ಳುವುದು. ಮರಕಳ ಬಿಟ್ಟು ರಸ್ತೆ ಬದಿಯ ವಾಹನಗಳನ್ನು ಅಡ್ಡಲಾಗಿ ನಿಲ್ಲಿಸುವುದರಿಂದ ಜನರಿಗೆ ನಡೆದಲ್ಲ ತೊಂದರೆಗೆ ಇದರ ಬಗ್ಗೆ ಕ್ರಮ ಕೈಗೊಳ್ಳುವುದು. ಗ್ರಾಮ ಚೌಡಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸರಿಪಡಿಸುವ ಬಗ್ಗೆ ಅಷ್ಟೇ. ಮತ್ತು ಜಮೆ ಖರ್ಚಿನ ವಿವರವನ್ನು ಕಾರ್ಯದರ್ಶಿಯವರು ಓದಿ ಮಂಡಿಸಬೇಕು. ರಾಜ್ಯ ಗ್ರಾಮ ಪಂಚಾಯತ್ 2023 ನವೆಂಬರ್ ತಿಂಗಳಿಂದ 2024 ನವೆಂಬರ್ ತಿಂಗಳವರೆಗಿನ ಗ್ರಾಮ ಪಂಚಾಯತ್ ನಿಧಿಗಳಿಗೆ ಜಮೆಯಾದ ತೆರಿಗೆಯ ವಿವರ. ಮನೆ ತೆರಿಗೆ 24,72,831. ಭೂಮಿ ತೆರಿಗೆ 2,63,450. ಉಪಕರಗಳು 9,30,336. ಅಂಗಡಿ ಬಾಡಿಗೆ 8,42,870. ವ್ಯಾಪಾರ ಪರವಾನಿಗೆ 3,09,645. ವ್ಯಾಪಾರ ಪರವಾನಿಗೆ 81,250. ನಮೂನೆ 9 11 ಫೀಸು 44,300. ಕಾರ್ಮಿಕ ಕಲ್ಯಾಣ ನಿಧಿ 8,89,995. ಇತರ ಶುಲ್ಕಗಳು 56,001 ರೂಪಾಯಿ. ಅಭಿವೃದ್ಧಿ ಶುಲ್ಕ 1,92,682. ಖಾತೆ ಬದಲಾವಣೆ ಫೀಸು 56,000. ಜಾಹೀರಾತು ಫೀಸು 56,265. ಘನತ್ಯಾಜ್ಯ ಫೀಸು 5,85,150. ಟವರ್ ಶುಲ್ಕ 3,08,000. ದಂಡನೆ ಫೀಸು 22,540. ದೃಢಪತ್ರ ಫೀಸು 21,200. ಠೇವಣಿ ಫೀಸು 63,270. ಬ್ಯಾಂಕ್ ಬಡ್ಡಿ 87,747. ಅನುದಾನ ಬಿಡುಗಡೆ 9,95,483. ಒಟ್ಟು ಜಮೆ 79,78,985. ಖರ್ಚಿನ ವಿವರ. ದಿನಾಂಕ 14/10/2023 ಜರುಗಿದ ಸ್ವಚ್ಛತಾ ಮಾಹಿತಿ ಕಾರ್ಯಕ್ರಮದ ಮಾಧ್ಯಮ ಪ್ರಚಾರ ಬಿಲ್ಲು 1,500. ಕಚೇರಿ ಕಂಪ್ಯೂಟರ್ ಖರೀದಿ ಬಿಲ್ಲು 97,350. ಕೊಣಾಜೆ ಕಲ್ಲುಗುಡ್ಡ ರಸ್ತೆ ಬದಿಯ ಹುಲ್ಲು ಕಟಾಯಿಸಿದ ಕೂಲಿ 2,000. ಕೊಣಾಜೆ ಮುಚ್ಚಿಲ್ಕೋಡಿ ಸುಂದರ್ ಶೆಟ್ಟಿಗಾರ ಮನೆವರೆಗಿನ ರಸ್ತೆಗೆ ಮಣ್ಣು ಹಾಕಿ ದುರಸ್ತಿಪಡಿಸಿದ ಕೂಲಿ ಪಾವತಿ 9,000. ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಜರುಗಿದ ವಿವಿಧ ಸಭೆಗಳಿಗೆ ಚೇರ್ಗಳನ್ನು ಒದಗಿಸಿದ ಬಿಲ್ಲು ಪಾವತಿ 2,325. ಕಚೇರಿ ಧ್ವಸ್ತಗೊಳಿಸಿದ ವೇತನ 66,000. ಕೊಣಾಜೆ ಅಡ್ಕರ ರಜಾಕ್ ಮನೆ ಬಳಿ ನೀರು ಹರಿದೋಗ ಚರಂಡಿ ಕುಸಿದು ಬಿದ್ದು ಕಲ್ಲು ಮಣ್ಣುಗಳನ್ನು ತೆರವುಗೊಳಿಸಿದ ಕೂಲಿ ಪಾವತಿ 5,000. ಕೊಣಾಜೆ ಬರುವ ಗೋಳಿದ ಮರದ ಬಳಿಯಿಂದ ಬರುವ ಬಾಬಣ್ಣನವರ ಗೇಟ್ವರೆಗೆ ರಸ್ತೆಗೆ ಜಲ್ಲಿ ಹಾಕಿ ದುರಸ್ತಿಪಡಿಸಿದ ಕೂಲಿ ಪಾವತಿ 2,000. ಗ್ರಾಮೀಣ ಕ್ರೀಡೋತ್ಸವ ಕಾರ್ಯಕ್ರಮದ ವಿಡಿಯೋ ರೆಕಾರ್ಡ್. ಮಹಿಳಾ ಮತ್ತು ಮಕ್ಕಳ ಗ್ರಾಮ ಸಭೆ ಗೃಹಲಕ್ಷ್ಮಿ ಯೋಜನೆ ಕಾರ್ಯಕ್ರಮ ಪ್ರಸಾರಕ್ಕೆ ಉಪಯೋಗಿಸಿದ ವಿಡಿಯೋ ಚಿತ್ರೀಕರಣವನ್ನು ಹೊಸಕೂರ ಮಾಧ್ಯಮದವರಿಗೆ ಪಾವತಿ 8,500. ಗ್ರಾಮ ಪಂಚಾಯತ್ ಕಚೇರಿಗೆ ಸಂಬಂಧಿಸಿದ ಸ್ಟೇಷನರಿ ಮತ್ತು ಜೆರಾಕ್ಸ್ ಬಿಲ್ ಪಾವತಿ 69,193. ಕೊಣಾಜೆ ಕಂಬಳಬದ್ಧ ಪಂಪ್ ಹೌಸ್ ಬಳಿ ಹುಲ್ಲು ಕಟಾಯಿಸಿದ ಕೂಲಿ ಪಾವತಿ 2,000. ಗ್ರಾಮ ಪಂಚಾಯತ್ ಮೊಬೈಲ್ಗೆ ರಿಚಾರ್ಜ್ ಮಾಡಿದ ಮೊತ್ತ 941. ಗ್ರಾಮ
ಪಂಚಾಯತ್ ಕಚೇರಿ ಎದುರುಗಡೆ ರಸ್ತೆ ಹೊಂಡಗಳಿಗೆ ಮಣ್ಣು ಹಾಕಿ ತುಂಬಿಸಿದ ಕೂಲಿ ಪಾವತಿ 1,200. ಗ್ರಾಮ ಪಂಚಾಯತ್ ಕಚೇರಿಗೆ ಅಂಚೆ ಚೀಟಿಗಳನ್ನು ಖರೀದಿಸುವ ಬಿಲ್ಲು 1,000. ಕಚೇರಿಗೆ ಚಹಾ ಪಾನೀಯಗಳ ಸರಬರಾಜಿಗೆ ಸ್ಟೀಲ್ ಲೋಟಗಳ ಖರೀದಿ ಬಿಲ್ಲು 1,750. ಗ್ರಾಮ ಪಂಚಾಯತ್ ಕಚೇರಿಗೆ ಜಗ್ಗು ಹಾಗೂ ಪ್ಲೇಟ್ಗಳನ್ನು ಖರೀದಿಸಿದ ಬಿಲ್ಲು ಪಾವತಿ 7,300. ಕಚೇರಿ ಇಂಟರ್ನೆಟ್ ಬಿಲ್ಲು 25,769. ಕಚೇರಿ ಕಾರ್ಯನಿಮಿತ್ತ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕಾರ್ಯದರ್ಶಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಂಚರಿಸಿದ ವಿಜ್ಞಾನ ವೆಚ್ಚ 25,495. ಅಸೈಗೊಳಿ ಕೇಂದ್ರ ಮೈದಾನದ ಹುಲ್ಲು ತೆಗೆದ ಸ್ವಚ್ಛಗೊಳಿಸಿದ ಕೂಲಿ ಪಾವತಿ 4,000. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೀದಿ ದೀಪಗಳನ್ನು ದುರಸ್ತಿಗೊಳಿಸಿದ ಬಿಲ್ಲು 2,03,275. ದಿನಾಂಕ 28/1/2023 ಜರುಗಿದ ಗ್ರಾಮ ಸಭೆಯ ಪ್ರಚಾರಾರ್ಥ ಉಪಯೋಗಿಸಿದ ವಾಹನ ಸೌಂಡ್ ಬಾಕ್ಸ್ ಜನರೇಟರ್ ಹಾಗೂ ದಾಖಲೆಗಳ ಧ್ವನಿವರ್ಧಕ ಬಿಲ್ಲು ಪಾವತಿ 5,200. ಪಟ್ಟೂರಿ ಜಗದೀಶ್ ಕಲಯ್ಯ ಅವರ ಮನೆ ಬಳಿಯಿಂದ ಮೌರಿಸ್ ಡಿಸೋಜ ಮನೆವರೆಗಿನ ರಸ್ತೆ ದುರಸ್ತಿಪಡಿಸಿದ ಬಿಲ್ಲು 4,000. ಕಚೇರಿ ಸ್ವಚ್ಛತೆಗೆ ಫಿನಲ್ ಖರೀದಿಸಿದ ಬಿಲ್ಲು 3,900. ಗ್ರಾಮ ಸಭೆ ಪ್ರಚಾರ, ಸ್ವಚ್ಛತಾ ಬ್ಯಾನರ್, ಮಹಿಳಾ ಗ್ರಾಮ ಸಭೆ, ಮಕ್ಕಳ ಹಕ್ಕುಗಳ ವಿಶೇಷ ಗ್ರಾಮ ಸಭೆ, ಸಾಮಾಜಿಕ ಪರಿಶೋಧನೆ ವಿಶೇಷ ಗ್ರಾಮ ಸಭೆ, ಗ್ರಾಮ ಆರೋಗ್ಯ ಕಾರ್ಯಕ್ರಮದ ಬ್ಯಾನರ್, ಗ್ರಾಮೀಣ ಕ್ರೀಡೋತ್ಸವದ ಸ್ಟೇಜ್ ಬ್ಯಾನರ್ ಹಾಗೂ ಪ್ರಚಾರ ಬ್ಯಾನರ್, ಸ್ವಚ್ಛ ಗ್ರಾಮ ಅಭಿಯಾನದ ಬ್ಯಾನರ್, ಬೋರ್ಡ್, ದಸರಾ ಬ್ಯಾನರ್ಗಳನ್ನು ಭರಿಸಿದ ಬಿಲ್ಲು 39,430. ತಾರಿಪೈಡ್ ಸೈಟ್ ಸುಮಲತಾರವರ ಮಗ ಅಜಿತ್ ಅವರಿಗೆ ವೈದ್ಯಕೀಯ ವೆಚ್ಚ 5,000. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಟ್ಟಡ ಪರವಾನಿಗೆ ಮಾಲೀಕರಿಂದ ವಸೂಲು ಮಾಡಿದ ಕಾರ್ಮಿಕ ಕಲ್ಯಾಣ ನಿಧಿ ಪಾವತಿ 6,80,685. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮನೆ ಹಾಗೂ ವಾಣಿಜ್ಯ ಕಟ್ಟಡಗಳಿಂದ ತ್ಯಾಜ್ಯಗಳನ್ನು ಸಂಗ್ರಹಿಸಿ ವಿಲೇವಾರಿಗೊಳಿಸುವ ಬಿಲ್ಲು 10,80,775. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮನೆ ಸಮೀಕ್ಷೆ ನಡೆಸಿದ ಬಗ್ಗೆ 7,110. ಕೊನ್ನಾಜ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಂಗಿತ್ಲಿ ಎಂಬಲ್ಲಿರುವ ಮರಿಯಮ್ಮ ಶಾಹಿದ ಬಿನ್ ಶೇಖಬ್ ಅವರಿಗೆ ವೈದ್ಯಕೀಯ ವೆಚ್ಚ 5,000. NREG ಹಣಕಾಸು ಸಾಮಾಜಿಕ ಪರಿಶೋಧನೆ, KSRP ವಸತಿ ಗೃಹ ತೆರಿಗೆ ಸರ್ವೆ ಮಾಡಲು ಅಡ್ಕರ್ ಅಂಗನವಾಡಿ, ಗ್ರಾಮ ಆರೋಗ್ಯ ನ್ಯಾಯ ಸಮಿತಿ ಸ್ಥಳ ಪರಿಶೀಲನೆ ಹೋದ ಭುವನ್ ಆ್ಯಪ್ GPSL ಮಾಡಲು ಮತದಾನ ಬೂತು ನೀರು ಸರಬರಾಜು, ಕೊಳವೆ ಹೋಗಲು ನೀರು ಸಂಗ್ರಹಣೆ, ಪ್ರಕೃತಿಕ ಸ್ಥಳಗಳ ವೀಕ್ಷಣೆ ಹೋದ ಆಟೋ ಬಾಡಿಗೆ 28,135. ಕೊನಾಜೆ ದುರ್ಗಾ ಕ್ಲಿನಿಕ್ ಎದುರುಗಡೆ, ಕೊನಾಜೆ ಗ್ಯಾಲಕ್ಸಿ ಅಂಗಡಿ ಬಳಿ, ಕೊನಾಜೆ ಗಣೇಶ್ ಮಹಲ್ ಪೆಟ್ರೋಲ್ ಬಂಕ್ ಬಳಿ, ಮಂಗಳೂರು ವಿಶ್ವವಿದ್ಯಾಲಯ ವಸತಿ ಗ್ರಾಮ ಮತ್ತು ಕ್ಯಾಂಪಸ್ ಬಳಿ, ಅಶೋಗೋಲಿ ಸೈಟ್, ತಿಬ್ಲೆಬಲ ಮಾನಸ ಫರ್ನಿಚರ್ ಬಳಿ ಸತ್ತ ನಾಯಿ ಅನಾಥ ಶವ ದಫನ ಮಾಡಿದ ಕೂಲಿ 8,500. ಆರೋಗ್ಯ ತಪಾಸಣಾ ಶಿಬಿರಕ್ಕೆ ವೈದ್ಯಕೀಯ ಕಿಟ್ ಖರೀದಿ ಬಿಲ್ಲು 300. ಗ್ರಾಮ ಪಂಚಾಯತ್ನಲ್ಲಿ ಜರುಗಿದ ವಿವಿಧ ಸಭೆಗಳಿಗೆ ಉಪಹಾರ ಒದಗಿಸಿದ ಬಿಲ್ಲು 91,575. ಕೊನ್ನಾಜ ವರ್ಕರ್ ಗುಟ್ಟು ಮೊಹಮ್ಮದ್ ಶಾಜನ್ ಅವರ ಮಗಳು ಶಿಫಾನಾ ಪರ್ವಿನ್ ಅವರಿಗೆ ವೈದ್ಯಕೀಯ ವೆಚ್ಚ 5,000. ಕೊನ್ನಾಜ ಗ್ರಾಮ ಪಂಚಾಯತ್ ವ್ಯಾಪ್ತಿ ಸೋಲಾರ್ ಬೀದಿ ದೀಪ ದುರಸ್ತಿಪಡಿಸಿದ ಕೂಲಿ ಮೊತ್ತ 28,850. ಕೊನಾಜದ ಬಟ್ಟಕೋಳಿ ಸಾರ್ವಜನಿಕ ರಸ್ತೆ ಹುಲ್ಲು ಕಟ್ಟಯಿಸಿ ಸ್ವಚ್ಛಗೊಳಿಸಿದ ಕೂಲಿ ಪಾವತಿ 3,000. ಕೊನಾಜ ಕಲ್ಲಿಮಾರಿಯಿಂದ ತಾಕಟ್ಟೆ ಸಾರ್ವಜನಿಕ ದಾರಿಯ ಹುಲ್ಲು ಕಟ್ಟಯಿಸಿ ಸ್ವಚ್ಛಗೊಳಿಸಿದ ಕೂಲಿ ಪಾವತಿ 2,000. ಬರುವ ವೆರೋನಿಕ ಮನೆ ಬಳಿಯಿಂದ ಗೋಲಿಯ ಮರ ಬಳಿಯವರೆಗೆ ಹುಲ್ಲು ಕಟ್ಟಯಿಸಿದ ಕೂಲಿ ಪಾವತಿ 2,000. ಕೊನಾಜೆ ಗ್ರಾಮೀಣ ಕ್ರೀಡೋತ್ಸವ 2023 ನಡೆದ ಸ್ಥಳವನ್ನು ಯಂತ್ರದ ಮೂಲಕ ಸ್ವಚ್ಛಗೊಳಿಸಿದ ಕೂಲಿ ಪಾವತಿ 4,000. ಗ್ರಾಮ ಪಂಚಾಯತ್ ಕಚೇರಿ ಕಟ್ಟಡದ ಸುತ್ತಮುತ್ತ ಬೆಳೆದ ಹುಲ್ಲುಗಳನ್ನು ಕಟ್ಟಯಿಸಿದ ಸ್ವಚ್ಛಗೊಳಿಸಿದ ಕೂಲಿ ಪಾವತಿ 3,000. ಕೋನಾಜೆ ಕೋಡ್ಜಲ್ ಅಬ್ಬಾಸ್ ಮನೆ ಬಳಿಯಿಂದ ಶ್ರೀ ಇಬ್ರಾಹಿಂ ಕೋಡ್ಜಲ್ ಮನೆವರೆಗೆ ಯಂತ್ರದ ಮೂಲಕ ರಸ್ತೆ ಬದಿಯ ಹುಲ್ಲು ಕಟ್ಟಯಿಸಿ ಸ್ವಚ್ಛಗೊಳಿಸಿದ ಕೂಲಿ ಪಾವತಿ 2,000. ಕೊನಾಜೆ ಇಬ್ರಾಹಿಂ ಕೋಡ್ಜಲ್ ಮನೆ ಬಳಿಯಿಂದ ವಿಶ್ವಕರ್ಮದವರೆಗೆ ಯಂತ್ರದ ಮೂಲಕ ಗಿಡಗಂಟಿಗಳನ್ನು ಕಡಿದು ಸ್ವಚ್ಛಗೊಳಿಸಿದ ಕೂಲಿ ಪಾವತಿ 2,000. ಕೊನಾಜೆ ಜಂಕ್ಷನ್ ದೀಪಕ್ ವಿಂಟೋ ಹಾಗೂ ಮೋಹನ್ ದಾಸ್ ಮನೆವರೆಗೆ ಇದ್ದ ರಸ್ತೆಯ ಬದಿಯ ಗಿಡಗಂಟಿಗಳನ್ನು ಕಡಿದು ಸ್ವಚ್ಛಗೊಳಿಸಿದ ಕೂಲಿ ಪಾವತಿ 3,000. ಕೊನಾಜಪದ ಗ್ರಾಮೀಣ ಯುವಕ ಮಂಡಲದ ಕೊನಾಜಪದ ಪ್ರೌಢಶಾಲೆವರೆಗೆ ರಸ್ತೆ ಬದಿಯ ಹುಲ್ಲುಗಳನ್ನು ಯಂತ್ರದ ಮೂಲಕ ಸ್ವಚ್ಛಗೊಳಿಸಿದ ಕೂಲಿ ಪಾವತಿ 2,000. ಕೊನಾಜೆ ಕೋಡ್ಜಲ್ ಮಸೀದಿ ಬಳಿಯಿಂದ ತುಂಗಳಬೆಟ್ಟು ಮುತ್ತುಶೆಟ್ಟಿ ಮನೆವರೆಗೆ ರಸ್ತೆ ಬದಿಯ ಗಿಡಗಂಟಿಗಳನ್ನು ಕಡಿದು ಸ್ವಚ್ಛಗೊಳಿಸಿದ ಕೂಲಿ ಪಾವತಿ 2,000. ಕೊನಾಜೆ ಮುಚ್ಚಿಲ್ಕೋಡಿ ಪ್ರಾಥಮಿಕ ಆರೋಗ್ಯ ಉಪಕೇಂದ್ರದ ಆವರಣದ ಹುಲ್ಲು ಗಿಡಗಂಟಿಗಳನ್ನು ಕಡಿದು ಸ್ವಚ್ಛಗೊಳಿಸಿದ ಕೂಲಿ ಪಾವತಿ 2,500. ಕೋಡ್ಜಲ್ ಇಬ್ರಾಹಿಂ HM ಮನೆ ಬಳಿಯಿಂದ ಮರಕಲಬೆಟ್ಟುವರೆಗಿನ ರಸ್ತೆ ಬದಿಯ ಗಿಡಗಂಟಿಗಳನ್ನು ಕಡಿದು ಸ್ವಚ್ಛಗೊಳಿಸಿದ ಕೂಲಿ ಪಾವತಿ 2,000. ಕೊನಾಜೆ ಕಟ್ಟಪುಣಿ ಸುಶೀಲರವರ ಮನೆ ಬಳಿಯಿಂದ ಎಲಿಯಸ್ ಮೊಂತಿಯವರ ಮನೆ ತನಕ ಕಾಲುದಾರಿಯನ್ನು ಹುಲ್ಲು ಕಟ್ಟಯಿಸಿ ಸ್ವಚ್ಛಗೊಳಿಸಿದ ಕೂಲಿ ಪಾವತಿ 2,000. ಕೊನಾಜೆ UGMC ಶಾಲೆಯ ಬಳಿಯಿಂದ ಕಟ್ಟಪುಣಿಯವರಿಗೆ ಕಾಲುದಾರಿಯ ಹುಲ್ಲು ಕಟ್ಟಯಿಸಿ ಸ್ವಚ್ಛಗೊಳಿಸಿದ ಕೂಲಿ ಪಾವತಿ 1,000. ಕೊನಾಜೆ ಅಸೇಗುಳಿ ಮುಖ್ಯ ರಸ್ತೆಯಿಂದ
ಗ್ರಾಮ ಪಂಚಾಯತ್ ಕಚೇರಿಯ ರಾಷ್ಟ್ರಧ್ವಜನ್ನು ಅವರೋಹಣ ಮಾಡಿದ ಗೌರವಧನ ಪಾವತಿ 21,030. ಕೊನಾಜ ಅಡ್ಕರೆ ಮಾರಿಯಮ್ಮ ಗೋಳಿಯಿಂದ ಮೇಲಿನ ಪಾಟು ಮೊಯ್ದೀನ್ ಕುಂಜಿ ಮನೆಯವರೆಗೆ ರಸ್ತೆ ಬದಿ ಗಿಡಗಂಟಿಗಳನ್ನು ಕಡಿದು ಸ್ವಚ್ಛಗೊಳಿಸಿದ ಕೂಲಿ ಪಾವತಿ 2,000. ಕೊನಾಜೆ ಪುಲಿಂಚಾಂಡಿ 1ನೇ ಅಡ್ಡ ರಸ್ತೆ ಭೂಮಿಕೋಟ ಮನೆ ಬಳಿಯಿಂದ ಮೋಹನ್ ಮನೆಯವರೆಗೆ ರಸ್ತೆ ಬದಿ ಹುಲ್ಲು ಕಟಾಯಿಸಿದ ಕೂಲಿ ಪಾವತಿ 3,000. ದಾರಿದೀಪಿಕ ಸಾಮಗ್ರಿ ಕೆಲಸ ಟೆಂಡರ್ ಪ್ರಕಟಣೆಗೊಂಡ ಜಾಹೀರಾತು ಬಿಲ್ಲು 1,728. ತಿಬ್ಲೆಪದ ಗ್ರೀನ್ ಬಾಗ್ ಬಶೀರ್ ಮನೆ ಬಳಿಯಿಂದ ಮಸೀದಿ ತನಕ ರಸ್ತೆ ಬದಿ ಗಿಡಗಂಟಿಗಳನ್ನು ಕಳೆದು ಸ್ವಚ್ಛಗೊಳಿಸಿದ ಕೂಲಿ ಪಾವತಿ 2,000. ಅಸೇಗೋಳಿ ನಾರಾಯಣಾಚಾರಿ ಮನೆ ಬಳಿ ರಸ್ತೆ ಚರಂಡಿಯನ್ನು ಸ್ವಚ್ಛಗೊಳಿಸಿದ ಕೂಲಿ ಪಾವತಿ 2,000. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ರಾಜ್ ಮತ್ತು ನಗರ ಸ್ಥಳೀಯಾಡಳಿತ ಪ್ರತಿನಿಧಿಗಳ ಕ್ರೀಡೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮ ಭಾಗವಹಿಸಲು ಗೊತ್ತುಪಡಿಸಿದ ವಾಹನ ಬಾಡಿಗೆ 20,000. ಗ್ರಾಮೀಣ ಕ್ರೀಡೋತ್ಸವ 2023 ಕಾರ್ಯಕ್ರಮಕ್ಕೆ ಶಾಮಿಯಾನ ನಡೆಸಿದ ಬಿಲ್ಲು ಪಾವತಿ 10,000. ಕೊನಾಜ ಕುಂಟಲಗುರು ಶಾಲೆಗೆ ಹೋಗುವ ರಸ್ತೆ ಬದಿಯ ಹುಲ್ಲು ಕಟಾಯಿಸ ಸ್ವಚ್ಛಗೊಳಿಸಿದ ಕೂಲಿ ಪಾವತಿ 3,500. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಅಭಾವವಿರುವ ಪ್ರದೇಶಗಳಿಗೆ 22ನೇ ಸಾಲಿನಲ್ಲಿ ಕುಡಿಯುವ ನೀರಿನ ಟ್ಯಾಂಕರ್ ಸರ್ವಜ್ಞ ಬಿಲ್ಲು ಮೊತ್ತ ಪಾವತಿ 5 ಲಕ್ಷ. ಗ್ರಾಮ ಪಂಚಾಯತ್ ಕಚೇರಿ ಕಂಪ್ಯೂಟರ್ ದುರಸ್ತಿಪಡಿಸಿದ ಹಾಗೂ ಇಂಕ್ ಕರೆಸಿದ ಬಿಲ್ಲು 62,895. ಗ್ರಾಮ ಪಂಚಾಯತ್ ಕಚೇರಿ ಹಾಗೂ ಸಭಾಭವನದ ಫ್ಯಾನ್ಗಳನ್ನು ದುರಸ್ತಿಗೊಳಿಸಿದ ಮೊತ್ತ 1,200. ಕಚೇರಿ ಟೆಲಿಫೋನ್ ಎಕ್ಸ್ಚೇಂಜ್ ಕೊನಾಜೆ ಟೆಲಿಫೋನ್ ಎಕ್ಸ್ಚೇಂಜ್ನಿಂದ ಕೊಟ್ಟೂರಿವರೆಗೆ ರಸ್ತೆ ಬದಿ ಹುಲ್ಲು ಕಟಾಯಿ ಸ್ವಚ್ಛಗೊಳಿಸಿದ ಕೂಲಿ ಪಾವತಿ 2,000. ಕೊನಾಜೆ ಖಾನ ರಹಮಾಲ್ ಬಳಿ ರಸ್ತೆಯ ಹುಲ್ಲು ಕಟಾವು ಕೂಲಿ ಪಾವತಿ 2,000. ಕೊನಾಜೆ ಗ್ರಾಮದ ಕೆಎಸ್ಆರ್ಪಿ ಕ್ಯಾಂಪಸ್ ಬಳಿಯಿಂದ ಕಕ್ಕೆ ಮಧ್ಯದವರೆಗೆ ಹುಲ್ಲು ಕಟಾಯಿಸಿದ ಕೂಲಿ ಪಾವತಿ 2,000. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೀದಿ ದೀಪಗಳನ್ನು ದುರಸ್ತಿಪಡಿಸಲು ಸಾಮಗ್ರಿ ಖರೀದಿ ಬಿಲ್ಲು 10,41,893. ಮಂಗಳೂರು ವಿಶ್ವವಿದ್ಯಾಲಯ ವಸತಿ ಗೃಹದ ಎಡಬದಿಯ 1ನೇ ಅಡ್ಡ ರಸ್ತೆಯ ಬದಿಯ ಹುಲ್ಲು ಕಟಾಯಿಸಿದ ಕೂಲಿ ಪಾವತಿ 3,000. ಮಂಗಳೂರು ವಿಶ್ವ ವಸತಿ ಗೃಹದ ಬಲಬದಿಯ 2ನೇ ಅಡ್ಡ ರಸ್ತೆಯ ಹುಲ್ಲು ಕಟಾಯಿಸಿದ ಕೂಲಿ ಪಾವತಿ 3,000. ಮಂಗಳೂರು ವಿಶ್ವವಿದ್ಯಾಲಯ ವಸತಿ ಗೃಹದ ಮಹಿಳಾ ವಿದ್ಯಾರ್ಥಿ ನಿಲಯದ ಮುಖ್ಯ ರಸ್ತೆಯ ಹುಲ್ಲು ಕಟಾಯಿಸಿದ ಕೂಲಿ ಪಾವತಿ 3,000. ಕೊನಾಜೆ ಜಂಕ್ಷನ್ ನಿಂದ ವಿಶ್ವಮಂಗಲ ಶಾಲೆಯವರೆಗಿನ ಕಾಲುದಾರಿ ಬದಿ ಹುಲ್ಲು ಕಟಾಯಿಸಿದ ಕೂಲಿ ಪಾವತಿ 3,000. ಗ್ರಾಮ ಪಂಚಾಯತ್ ಕಚೇರಿಯ LED ನಾಮಫಲಕವನ್ನು ದುರಸ್ತಿಗೊಳಿಸಿದ ಮೊತ್ತ 4,500. ಕರ್ನಾಟಕ ಸಾಂಸ್ಕೃತಿಕ ನಾಯಕ ಶ್ರೀ ಜಗನ್ ಜ್ಯೋತಿ ಬಸವಣ್ಣನವರ ಭಾವಚಿತ್ರ ಅವರ ಅನಾವರಣ ಸಮಾರಂಭಕ್ಕೆ ಭಾವಚಿತ್ರ ಖರೀದಿಸಿದ ಬಿಲ್ಲು 2,000. ದಿನಾಂಕ 17/12/23 ಜರುಗಿದ ಗ್ರಾಮೀಣ ಕೂಟಕ್ಕೆ ಧ್ವನಿವರ್ಧಕ ಜನರೇಟರ್ ವೆಚ್ಚ 11,000. ಗ್ರಾಮ ಪಂಚಾಯತ್ ನಿಧಿಯಿಂದ ಪಾವತಿಸಲಾದ ಕಾಮಗಾರಿಯಿಂದ ಮುರುಗಡೆಗೊಳಿಸಿದ ಕಾರ್ಮಿಕ ಕಲ್ಯಾಣ ಇಲಾಖೆಗೆ ಪಾವತಿ 12,100. ಗ್ರಾಮ ಪಂಚಾಯತ್ ನಿಧಿಗಳಿಗೆ ಕಾಮಗಾರಿಯಿಂದ ಮುರುಗಡೆಗೊಳಿಸಿದ ಆದಾಯ ತೆರಿಗೆ ಇಲಾಖೆಗೆ ಪಾವತಿ 12,100. ಕಟ್ಟಡ ಪರವಾನಗಿ ಕಾರ್ಮಿಕ ಕಲ್ಯಾಣ ಇಲಾಖೆಗೆ ಪಾವತಿ 21,780. 23-24ನೇ ಸಾಲಿನಲ್ಲಿ ಪಾವತಿಸಲಾದ ಘನತ್ಯಾಜ್ಯ ಗುತ್ತಿಗೆದಾರ ಸುಂದರಂಚನ್ ಅವರ ಬಿಲ್ಲು ಮೊತ್ತದಿಂದ ಕಟಾಯಿಸಿದ ಆದಾಯ ತೆರಿಗೆ ಇಲಾಖೆಗೆ ಪಾವತಿ 12,115. ಗ್ರಾಮ ಪಂಚಾಯತ್ ನಿಧಿಯ ಕಾಮಗಾರಿಯಿಂದ ಮುರುಗಡೆಗೊಳಿಸಿದ ರಾಜ್ಯದ ಇಲಾಖೆಗೆ ಪಾವತಿ 21,102. ಗ್ರಾಮ ಪಂಚಾಯತ್ ವಸೂಲು ಮಾಡಿದ ಶುಲ್ಕಕರವನ್ನು ಇಲಾಖೆಗೆ ಪಾವತಿ 64,050. ಗ್ರಾಮ ಪಂಚಾಯತ್ ಕಟ್ಟೆ ಜೊತೆ ವಸೂಲು ಮಾಡಿದ ಗ್ರಂಥಾಲಯಕರನ್ನು ಗ್ರಂಥಾಲಯ ಖಾತೆಗೆ ವರ್ಗಾವಣೆ 75,945. ಸಿಬ್ಬಂದಿ ವೇತನ ಸಿಬ್ಬಂದಿ ಖಾತೆಗೆ ವರ್ಗಾವಣೆ 5,62,556. ಕೊನಾಜೆ ಕೊಪ್ಪಲ ಕಲ್ಲುಟ್ಟಿ ಕಲ್ಕೊಡ ದೇವಸ್ಥಾನದ ಬಳಿ ಕಚ್ಚಾ ರಸ್ತೆ ದುರಸ್ತಿಪಡಿಸಿದ ಕೂಲಿ ಪಾವತಿ 4,000. ಕೊನಾಜೆ ಬಲ್ಲೆಕುಮೆ ರಸ್ತೆ ಬದಿ ಹುಲ್ಲು ಕಟಾಯಿಸಿದ ಕೂಲಿ 2,000. ಕೊನಾಜೆ ತಾಕಟ್ಟೆ ರಸ್ತೆ ಬದಿ ಹುಲ್ಲು ಕಟಾಯಿಸಿದ ಕೂಲಿ ಪಾವತಿ 2,000. ಕೊನಾಜೆ ಮುಚ್ಚಲ್ಕೋಡಿ ಯಾದವ ಅಂಗಡಿ ಬಳಿಯಿಂದ ದಾಮೋದರ್ ಶೆಟ್ಟಿಕರ್ ಮನೆಯವರೆಗೆ ರಸ್ತೆ ದುರಸ್ತಿಪಡಿಸಿದ ಜೆಸಿಬಿ ಬಿಲ್ಲು 3,500. ಕೊನಾಜೆ ಮುಚ್ಚಲ್ಕೋಡಿ ರಸ್ತೆ ಬದಿ ಹುಲ್ಲು ಕಟಾಯಿಸಿದ ಕೂಲಿ ಪಾವತಿ 2,000. ಬೆಂಗಳೂರು ಮಾಹಿತಿ ಆಯೋಗಕ್ಕೆ ಮಾಹಿತಿಯನ್ನು ಕಳಿಸಿದ ಅಂಚೆ ವೆಚ್ಚ 734. ಕೊನಾಜ ಗ್ರಾಮದ ಬರುವ ಫಾತಿಮಾ ಶಿಮ್ರಾ ಇವರಿಗೆ ವೈದ್ಯಕೀಯ ವೆಚ್ಚ 4,332. ಕಾಮಗಾರಿ ಕಡಿತಗೊಳಿಸಿದ GST ಪಾವತಿ 13,600. ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಶಾಮಿಯಾನ ನಡೆಸಿದ ಬಾಬ್ತು 1,950. ಕೊನಾಜೆ ಅಡ್ಕರೆ ಯಾಕೂಬ್ ಮನೆ ಬಳಿಯಿಂದ ಸಿದ್ದಿಕ್ ಮನೆಯವರೆಗೆ ರಸ್ತೆಯ ಬದಿ ಗಿಡಗಂಟಿಗಳನ್ನು ಕಡಿದು ಸ್ವಚ್ಛಗೊಳಿಸಿದ ಕೂಲಿ ಪಾವತಿ 1,500. ಕೊನಾಜೆ ತಿಬ್ಲಬದ್ದರಿಂದ ಕಕ್ಕೆ ಮಧ್ಯಲಿಗೆ ಹೋಗುವ ರಸ್ತೆಯ ಬದಿ ಗಿಡಗಂಟಿಗಳನ್ನು ಸ್ವಚ್ಛಗೊಳಿಸಿದ ಕೂಲಿ ಪಾವತಿ 2,000. ಕೊನಾಜೆ ಅಡ್ಕರ ಪಡ್ಬು 1ನೇ ಅಡ್ಡ ರಸ್ತೆಯನ್ನು ಗುಡ್ಡೆಮಾರ್ ಮಜೀದ್ ಮನೆ ತನಕ ಗಿಡಗಂಟಿಗಳನ್ನು ಕಡಿದು ಸ್ವಚ್ಛಗೊಳಿಸಿದ ಕೂಲಿ ಪಾವತಿ 1,500. ಗ್ರಾಮ ಪಂಚಾಯತ್ ಅಂಗಡಿಗಳ ಏಲಂ ಪತ್ರಿಕಾ ಪ್ರಕಟಣೆ ಕೈಗೊಂಡ ಘನತ್ಯಾಜ್ಯ ಸಂಗ್ರಹಣೆ ಮತ್ತು ವಿಲೇವಾರಿ ದಾರಿದೀಪಗಳ ಸಾಮಗ್ರಿ ಖರೀದಿ ಕುಡಿಯುವ ಟ್ಯಾಂಕರ್ ನೀರು ಸರಬರಾಜು ಟೆಂಡರ್ ಪ್ರಕಟಣೆ ಕೈಗೊಂಡ ಬಿಲ್ಲು ಪಾವತಿ 23,549.
ಗ್ರಾಮ ಪಂಚಾಯತ್ ಕಚೇರಿ ವಿದ್ಯುತ್ ಬಿಲ್ ಪಾವತಿ 37,420. ಲೋಕಸಭಾ ಚುನಾವಣೆ ಬಗ್ಗೆ ಮತದಾರರ ಜಾಗೃತಿ ಮೂಡಿಸುವ ಸಲುವಾಗಿ 21/4/2024 ಮತಗಟ್ಟೆಗಳಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನಡೆಸಲು ಧ್ವಜ ಖರೀದಿಸಿದ ಬಿಲ್ ಪಾವತಿ 1,680. ಪಟ್ಟು ಕೋರಿ ಮಾರ್ಷಲ್ ಅವರಿಗೆ ವೈದ್ಯಕೀಯ ವೆಚ್ಚ 5,000. ಕೊನಾಜ ಪುರುಷರ ಕೋಡಿಯಿಂದ ಗುಡ್ಡಪಾಲ ರಾಮಾಂಜನ ವ್ಯಾಯಾಮ ಶಾಲೆಯವರೆಗೆ ರಸ್ತೆ ದುರಸ್ತಿ ಬಿಲ್ ಪಾವತಿ 17,311. ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಜಾರಿಯಾದ ನಂತರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ರಾಜಕೀಯ ಇತರ ಫ್ಲೆಕ್ಸ್ ಮತ್ತು ಬ್ಯಾನರ್ಗಳನ್ನು ತೆರವುಗೊಳಿಸುವ ಕೂಲಿ ಪಾವತಿ 4,600. ಗ್ರಾಮ ಪಂಚಾಯತ್ನ 22-23 ಸಾಲಿನ ಲೆಕ್ಕ ಪರಿಶೋಧನಾ ಶುಲ್ಕ ಪಾವತಿ 1,000. ಕೊನಾಜ ಪಟ್ಟೂರಿ ಭಂಡಾರ ಮನೆಗೆ ಹೋಗುವ ರಸ್ತೆಯನ್ನು ತಮತಟ್ಟು ಮಾಡಿದ ಬಿಲ್ ಪಾವತಿ 10,000. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಘನತ್ಯಾಜ್ಯಗಳ ಮೊತ್ತವನ್ನು ವಸೂಲಿ ಮಾಡಿದ ಕಮಿಷನ್ ಮೊತ್ತ 7,800. ಕೊನಾಜ ಬರುವ ಮುರತದಿಂದ ಗೋಳಿದ ಮರವರೆಗೆ, ಮುಟ್ಟಿಂಜ ನೀರಿನ ರಂಗಿನ ಬಳಿಯಿಂದ ಜಯಣ್ಣ ಮನೆ ತನಕ, ಮುಟ್ಟಿಂಜ ಕಲ್ಲುಗುಡ್ಡೆಯಿಂದ ನೀರಿನ ಚರಂಡಿ ದುರಸ್ತಿಗೊಳಿಸಿದ ಜೆಸಿಬಿ ಬಿಲ್ಲು 7,500. ಭಾರತ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಹರ್ ಘರ್ ತಿರಂಗ್ ಕಾರ್ಯಕ್ರಮಕ್ಕೆ ರಾಷ್ಟ್ರಧ್ವಜಗಳನ್ನು ವಿತರಿಸಲು ಖರೀದಿಸಿದ ಮೊತ್ತ 1,050. ಕೊನಾಜ ಗ್ರಾಮ ಪಂಚಾಯತ್ ಕಾರ್ಯದರ್ಶಿಗೆ ಜನನ ಮರಣ ಪ್ರಮಾಣ ಡಿಜಿಟಲ್ ಸೈಟ್ ಡಾಂಗಲ್ ಖರೀದಿಸಿದ ಬಿಲ್ಲು ಪಾವತಿ 2,800. ಕೊನಾಜ ನಾಟ್ಯಕಲ್ ಕ್ರಾಸ್ ಮುಖ್ಯ ರಸ್ತೆ ಮತ್ತು ಒಳ ರಸ್ತೆ ನೀರಿನ ಚರಂಡಿಗಳ ಸ್ವಚ್ಛಗೊಳಿಸಿದ ಜೆಸಿಬಿ ಬಿಲ್ಲು 2,250. ಕೊನಾಜೆ ಗುಳಿಜಂಟ್ ರಸ್ತೆಗೆ ಬಿದ್ದ ಮರವನ್ನು ತೆರವುಗೊಳಿಸಿದ ಕೂಲಿ ಪಾವತಿ 700. ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಜರುಗಿದ ವಿಶ್ವಗುರು ಬಸವಣ್ಣ ಮತ್ತು ಡಾಕ್ಟರ್ ಅಂಬೇಡ್ಕರ್ ಜಯಂತಿಯ ಭಾವಚಿತ್ರಕ್ಕೆ ಹೂಮಾಲೆ ತರಿಸಿದ ಮೊತ್ತ 750. ಲೋಕಸಭಾ ಚುನಾವಣೆಯಲ್ಲಿ ವಿಕಲಚೇತನರಿಗೆ ಮತದಾನ ಮಾಡಲು ವೀರ್ಚಂದ ವಾಹನ ಬಾಡಿಗೆ 2,520. ಕೊನಾಜ ಪದವು ಅಬ್ದುಲ್ ಖಾದರ್ ಬಿನ್ ಮೊಹಮ್ಮದ್ ರವರ ಪ್ರಕೃತಿ ವಿಕೋಪದಿಂದ ಹಾನಿಗೊಂಡ ಮನೆಗೆ ತುರ್ತು ಪರಿಹಾರ 5,000. ಕೊಲ್ಲಾರಕೋಡಿ ಕಟ್ಕೆಮಜ್ಜಲು ಮೊಹಮ್ಮದ್ ಅಸ್ರಫ್ ಬಿನ್ ಐಸಾಮರ್ ಅವರ ಪ್ರಕೃತಿ ವಿಕೋಪದಿಂದ ಹಾನಿಗೊಂಡ ಮನೆಗೆ ತುರ್ತು ಪರಿಹಾರ 5,000. ಕೊನಾಜ ಬುಲ್ಜ ಉಮೇಶ್ ನಾಯ್ಕರ ಮನೆ ಬಳಿ ಅಪಾಯಕಾರಿಯಾಗಿದ್ದ ಮರವನ್ನು ತೆರವುಗೊಳಿಸಿದ ಕೂಲಿ ಪಾವತಿ 2,000. ಕೊನಾಜ ನಾಟಕಲ್ ತಿರುವಿನಲ್ಲಿ ಅನಧಿಕೃತ ಕಸ ಎಸೆಯುವುದನ್ನು ತಡೆಯಲು ಸೋಲಾರ್ ಪ್ಯಾನಲ್ ಕ್ಯಾಮೆರಾ ಖರೀದಿಸಿದ ಬಿಲ್ಲು 10,000. ಕೊನಾಜ ನಾಟಕಲ್ ತಿರುವಿನಲ್ಲಿ ಅನಧಿಕೃತ ಕಸ ಎಸೆಯುವುದನ್ನು ತಡೆಯಲು ಸೋಲಾರ್ ಪ್ಯಾನಲ್ ಕ್ಯಾಮೆರಾ ಕಬ್ಬಿಣದ ಕಂಬಗಳನ್ನು ಖರೀದಿಸಿದ ಬಿಲ್ಲು ಪಾವತಿ 3,000. ಕೊನಾಜ ಕೆಎಸ್ಆರ್ಪಿ ಅಭಯಾಶ್ರಮಕ್ಕೆ ಟ್ಯಾಂಕರ್ ನೀರು ಸರಬರಾಜು ಮಾಡಿದ ಹಾಗೂ ಜಮಾಬಂದಿಯ ಫೋಟೋವನ್ನು ಮುದ್ರಿಸಿದ ಬಿಲ್ಲು 1,130. ಕೊನಾಜ ನಾಟಕಲ್ ಕ್ರಾಸ್ ಎಂಬಲ್ಲಿ ಅನಧಿಕೃತವಾಗಿ ತ್ಯಾಜ್ಯ ಎಸೆಯುವುದನ್ನು ತಡೆಯಲು ಎಚ್ಚರಿಕೆ ಫಲಕ ಹಾಕಿದ ಬಿಲ್ಲು 8,000. ಮಂಗಳೂರು ವಿಶ್ವವಿದ್ಯಾಲಯ ಆಡಳಿತ ಕಚೇರಿ ಆವರಣ ಬದಿಯಿಂದ ಮೂಡಿಗೆರೆ ಕಡೆಗೆ ಹರಿದು ಹೋಗುವ ಮಳೆ ನೀರಿನ ಮುಚ್ಚಿ ಹೋದ ಚರಂಡಿಯನ್ನು ಸ್ವಚ್ಛಗೊಳಿಸಿದ ಜೆಸಿಬಿ ಬಿಲ್ಲು 3,500. ಗ್ರಾಮ ಪಂಚಾಯತ್ ಕಚೇರಿ ಸೀಲ್ ಖರೀದಿಸಿದ ಬಿಲ್ಲು ಪಾವತಿ 650. ಗ್ರಾಮ ಪಂಚಾಯತ್ ಕಟ್ಟಡದ ವಿಎ ಕಚೇರಿಯ ರೋಲಿಂಗ್ ಶಟ್ಟರ್ ದುರಸ್ತಿಪಡಿಸಿದ ಮೊತ್ತ 3,200. ಲೋಕಸಭಾ ಚುನಾವಣೆಗೆ ಮತದಾನ ಕೇಂದ್ರಗಳಿಗೆ ಶಾಮಿಯಾನ, ಚೇರ್, ಟೇಬಲ್, ಕುಡಿಯುವ ನೀರು ಪೂರೈಸಿದ ಬಿಲ್ಲು 11,450. ಜಯಂತಿ ಕೊಂ ಚಂದ್ರಾಸ ನರೇಕಲ ಇವರ ಮನೆ ಪ್ರಕೃತಿ ಕೋಪದಿಂದ ಹಾನಿಗೊಂಡಿರುವ ಕಾರಣ ತುರ್ತು ಪರಿಹಾರ 5,000. ಕೊನಾಜ ಪಟ್ಟೋರಿ ರೇವತಿಗಟ್ಟಿ ಇವರ ಪ್ರಕೃತಿಗೆ ಹಾನಿಗೊಂಡ ಮನೆಯ ಬಗ್ಗೆ ತುರ್ತು ಪರಿಹಾರ 5,000. ಕೊನಾಜ ಕಕ್ಕೆ ಮಜ್ಜಲು ಕುಮಾರಿ ರತಿದೇವಿಯವರಿಗೆ ವೈದ್ಯಕೀಯ ವೆಚ್ಚ 5,000. ಕೊನಾಜೆ ರುಂಗೋಡಿ ಬಬಿತಾ ಕೊಂ ಯೋಗೀಶ್ ಇವರಿಗೆ ವೈದ್ಯಕೀಯ ವೆಚ್ಚ 5,000. ಕೊನಾಜ ಜಿಬ್ಲೆಬದ ಶ್ರೀಮತಿ ನಿಬಿಸಾ ಎ ಹಾಗೂ ಕೊಂ ಅಮೀದ್ ಅವರ ಮನೆಗೆ ಪ್ರಕೃತಿ ಕೋಪದಿಂದ ಹಾನಿಗೊಂಡ ಮನೆಗೆ ತುರ್ತು ಪರಿಹಾರ 5,000. ಪಟ್ಟೂರಿ ಆಯಿಷತ್ ಮಿಸ್ಟ್ರಿಯ ಕೊಂ ಮನ್ಸೂರ್ ಅವರ ಮನೆಗೆ ಪ್ರಕೃತಿಗೆ ಹಾನಿಗೊಂಡ ತುರ್ತು ಪರಿಹಾರ 5,000. ಕೊನಾಜೆ ಬರುವ ರುಂಬೋಡಿ ಶ್ರೀಮತಿ ಆಯಿಷಾ ಕೊಂ ಅಮೀದ್ ಅವರ ಮನೆಯ ಪ್ರಕೃತಿ ಕೋಪ ಹಾನಿಗೊಂಡಿರುವ ಕಾರಣ ತುರ್ತು ಪರಿಹಾರ 5,000. ಕೊನಾಜ ಗ್ರಾಮ ಪಂಚಾಯತ್ ವ್ಯಾಪ್ತಿ ಜಾನುವಾರುಗಳಿಗೆ ಹುಚ್ಚುನಾಯಿ ಕಡಿತ ಕಾರಣ ರೋಗನಿರೋಧಕ ಮತ್ತು ರೋಗವಾಸಿ ಲಸಿಕೆಗೆ ಸಂಚರಿಸಿದ ವಾಹನ ಬಾಡಿಗೆ 6,175. ಕೊನಾಜ ಗ್ರಾಮ ಪಂಚಾಯತ್ನ ಸಾಮಾನ್ಯ ಸಭೆ ಸ್ಥಾಯಿ ಸಮಿತಿ ಸಭೆಗಳಿಗೆ ಹಾಜರಾದ ಸದಸ್ಯರ ಹಾಜರಾತಿ ಭತ್ಯೆ 1,02,600. ಕೊನಾಜ ಗ್ರಾಮ ಪಂಚಾಯತ್ ಘನತ್ಯಾಜ್ಯ ವಿಲೇವಾರಿ ವಾಹನಕ್ಕೆ ಬಾಡಿ ವರ್ಕರ್ ಮಾಡಿದ ಬಿಲ್ ಪಾವತಿ 92,749. ಗ್ರಾಮ ಪಂಚಾಯತ್ ಎದುರುಗಡೆ ಧ್ವಜಸ್ತಂಭದ ಸುತ್ತಲಿನ ಹುಲ್ಲು ಕಟಾಯಿಸಿ ಸ್ವಚ್ಛಗೊಳಿಸಿದ ಕೂಲಿ ಪಾವತಿ 1,000. ಕೊನಾಜ ದಾಸರ ಮೂಲ ಅನಿಲ್ ಜೋಸೆಫ್ ಪಿಂಟು ಇವರಿಗೆ ವೈದ್ಯಕೀಯ ವೆಚ್ಚ 5,000. ಸಾಮಾನ್ಯ ಕುಮಾರಿ ಆಯಿಷಾ ಬಾನು ಬಿನ್ ಮೊಹಮ್ಮದ್ ಇವರಿಗೆ ವೈದ್ಯಕೀಯ ವೆಚ್ಚ 5,000. ಕೊನಾಜ ಅಂಡಾಲ ಬಿಟಲ್ ಗೋಪಾಲ್ ಪೂಜಾರಿ ಮನೆ ಪ್ರಕೃತಿ ತುರ್ತು ಪರಿಹಾರ ಪಾವತಿ 5,000. ಕೊನಾಜ ಅಸೈಗೊಳಿ ಸೆಟ್ಟಿ ಸುಮಾತಿ ಮನೆ ಬಳಿ ಮನೆಗೆ ಹಾನಿಯಾಗ ಮರವನ್ನು ಕಡಿ ಸ್ವಚ್ಛಗೊಳಿಸಿದ ಕೂಲಿ ಪಾವತಿ 2,100. ಗ್ರಾಮ ಪಂಚಾಯತ್ ಕಚೇರಿಗೆ ರಾಷ್ಟ್ರಧ್ವಜ ಖರೀದಿಸಿದ ಬಿಲ್ಲು 1,160. ದಿನಾಂಕ 29/7/2024 ಸುರಿದ ಗಾಳಿ ಮಳೆಗೆ ಭವಾನಿಕೊಂ ಮಾಧವ ಕೊನಜ ಬದಿ
ಇವರ ಮನೆ ಆನಿಕೊಂಡು ಪ್ರಕೃತಿ ವಿಕೋಪ ಪರಿಹಾರ 5,000. ಕೊನಾಜ ಅಡ್ಕರೆ ಪಡಪು ಸೈಟ್ ಅಂಗನವಾಡಿ ರಸ್ತೆ ಬದಿಯ ಚರಂಡಿ ಸ್ವಚ್ಛಗೊಳಿಸುವ ಕೂಲಿ ಪಾವತಿ 800. ಕೊನಾಜ ಬರುವ ಆಸ್ಯಮ ಮನೆ ಬಳಿ ತೋಟ ಸ್ವಚ್ಛಗೊಳಿಸುವ ಕೂಲಿ ಪಾವತಿ 1,000. ಕೊನಾಜ ಮಿಷನ್ ಕಾಂಪೌಂಡ್ ಬೆತಾನಿಯಾ ಚರ್ಚ್ ಹಿಂಬದಿಯ ರಸ್ತೆಗೆ ಗುಡ್ಡದ ಮಣ್ಣು ಜರಿದು ತಡೆ ನಿರ್ಮಾಣವಾದ ತೆರವುಗೊಳಿಸುವ ಕೂಲಿ ಪಾವತಿ 2,000. ಗ್ರಾಮ ಪಂಚಾಯತ್ ಗ್ರಂಥಾಲಯ ಮೇಲ್ವಿಚಾರಣೆ 5 ದಿನಗಳ ಕಂಪ್ಯೂಟರ್ ಗ್ರಂಥಾಲಯ ನಿರ್ವಹಣಾ ತರಬೇತಿ ವೆಚ್ಚ 5,700. ಕೊನಾಜ ಗ್ರಾಮದ ಮುಚ್ಚಿಲ್ಕೋಟೆ ಅಂಗನವಾಡಿ ಕೇಂದ್ರ ಸುತ್ತ ಹುಲ್ಲು ಕಟಾಯಿಸುವ ಬಿಲ್ಲು ಪಾವತಿ 1,300. ಸ್ವಾತಂತ್ರ್ಯ ದಿನಾಚರಣೆ ಗ್ರಾಮ ಪಂಚಾಯತ್ ವ್ಯಾಪ್ತಿ ಅಂಗನವಾಡಿಗಳು ಮತ್ತು ಶಾಲೆಗಳಿಗೆ ಸಿಹಿ ತಿಂಡಿ ವಿತರಿಸಿದ ಬಿಲ್ಲು 11,820. ಅಸೇಗೋಳಿ ಸೈಟ್ ಹೇಮಾವತಿ ಕೋಮ್ ಸುರಂಜ ಶೆಟ್ಟಿ ಇವರಿಗೆ ವೈದ್ಯಕೀಯ ವೆಚ್ಚ 5,000. ಕೋಡ್ಜಲ್ ಕುഞ്ഞുമോൻ ಬಿನ್ ಕಾದ್ರಿಬೇರಿ ಇವರಿಗೆ ವೈದ್ಯಕೀಯ ವೆಚ್ಚ 5,000. ಕಚೇರಿ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಗ್ರಾಮ ಪಂಚಾಯತ್ ಕಚೇರಿ ಕಟ್ಟಡಕ್ಕೆ ವಿದ್ಯುತ್ ದೀಪ ಅಲಂಕಾರ ಮಾಡಿದ ವೆಚ್ಚ 2,800. ಗ್ರಂಥಾಲಯ ಅರಿವು ಕೇಂದ್ರ ಬೋರ್ಡ್ ಧ್ವಜಸ್ತಂಭ ಪೇಂಟಿಂಗ್ ಜನನ ಮತ್ತು ಮರಣ ಉಪನೋಂದಣಾಧಿಕಾರಿಗಳ ಟೇಬಲ್ ಬೋರ್ಡ್ ಖರೀದಿ ಬಿಲ್ಲು ಪಾವತಿ 3,100. ಕೋರ್ಜಲ್ ನಾಜಿಯಾ ಬಿನ್ ಕುഞ്ഞുമോൻ ಇವರಿಗೆ ವೈದ್ಯಕೀಯ ವೆಚ್ಚ ಪಾವತಿ 5,000. ಸ್ವಾತಂತ್ರ್ಯ ದಿನಾಚರಣೆಯ ಗ್ರಾಮ ಪಂಚಾಯತ್ ಕಚೇರಿಯ ಧ್ವಜಸ್ತಂಭ ಅಲಂಕರಿಸಿದ ಆರಾಧ್ಯ ಫ್ಲವರ್ಸ್ ಅವರಿಗೆ ಬಿಲ್ಲು ಪಾವತಿ 3,500. ಅಸೇಗೋಡಿ ಕೆಎಸ್ಆರ್ಪಿ 7ನೇ ಪಡೆಯ ವಸತಿ ಗೃಹದ ಚರಂಡಿ ನೀರಿಗೆ ಹೊಂಡ ಮಾಡಿದ ವೆಚ್ಚ ಪಾವತಿ 6,900. ಕೊನಾಜ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘರಿಗೆ ಮತ್ತು ಕೊನಾಜ ಗ್ರಾಮ ಪಂಚಾಯತ್ ಸಂಯುಕ್ತಾಶ್ರಯದಲ್ಲಿ ಜರುಗಿದ ಆರೋಗ್ಯ ತಪಾಸಣೆ ಶಿಬಿರ ವೆಚ್ಚ ಪಾವತಿ 5,000. ಕೊನಾಜ ಗ್ರಾಮದ ಪುರುಷರ ಕೋಡಿ ಬಿರುಕು ಬಿಟ್ಟ ರಸ್ತೆಯನ್ನು ಸಮತಟ್ಟುಗೊಳಿಸಿದ ಜೆಸಿಬಿ ಬಿಲ್ಲು 2,700. ಕೊನಾಜ ಗ್ರಾಮದ ಮಾರಿಯಮ್ಮ ಗೋಡಿ ಬೆಟ್ಟಿ ಎಂಬಲ್ಲಿ ರಸ್ತೆ ದುರಸ್ತಿ ಬಿಲ್ಲು ಪಾವತಿ 2,500. ಮುಚ್ಚಿಲ್ಕೋಡಿ ಲಕ್ಷ್ಮಣ್ ಶೆಟ್ಟಿಗರ ಮನೆ ಬಳಿ ರಸ್ತೆಗೆ ಮಣ್ಣು ಹಾಕಿ ಸಮತಟ್ಟುಗೊಳಿಸಿದ ಜೆಸಿಬಿ ಬಿಲ್ಲು 3,150. ಗ್ರಂಥಾಲಯ ಮಾಹಿತಿ ಕೇಂದ್ರದ ಗ್ರಂಥಾಲಯದ ಮೇಲ್ವಿಚಾರಣೆಗೆ ತುಟ್ಟಿ ಭತ್ಯೆ ಪಾವತಿ 11,849. ಬರುವ ಎಂಬಲ್ಲಿ ಬಿ ಮೊಹಮ್ಮದ್ ಇಕ್ಬಾಲ್ ಮನೆ ಬಳಿ ಸಾರ್ವಜನಿಕ ತಡೆಗೋಡೆ ಕುಸಿದು ಬಿದ್ದ ಮಣ್ಣನ್ನು ತೆರವುಗೊಳಿಸಿದ ಕೂಲಿ ಪಾವತಿ 3,200. ಅಸೈಗೊಲಿ ವಸತಿ ಗೃಹದ ತ್ಯಾಜ್ಯ ನೀರು ನಿರ್ವಹಣೆ ಲೀಚ್ ಪಿಟ್ ಸ್ವಚ್ಛಗೊಳಿಸಿದ ಕೂಲಿ ಪಾವತಿ 5,000. ಗ್ರಾಮ ಪಂಚಾಯತ್ ಹಿಂದೂ ಸ್ಮಶಾನಕ್ಕೆ ನೀರಿನ ಟ್ಯಾಂಕಿ ಖರೀದಿ ಬಿಲ್ಲು 5,150. ಕಕ್ಕೆ ಮಜ್ಜಲ್ಲಿ ಇಂದಿನ ಮನೆ ಹಾನಿಗೊಂಡ ಪ್ರಕೃತಿ ವಿಕೋಪ ಪಾವತಿ 5,000. 23-24 ಸಾಲಿನ ಗ್ರಾಮ ಪಂಚಾಯತ್ ಲೆಕ್ಕಪತ್ರ ನಮೂನೆ 53-54 ತಯಾರಿಸಿದ ವೆಚ್ಚ 19,870. 2024 ಸಾಲಿನ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಅಭಯಾಶ್ರಮ ಮತ್ತು ಕೆಎಸ್ಆರ್ಪಿ ವಸತಿ ಗೃಹಗಳಿಗೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಿದ ವೆಚ್ಚ 2,55,200. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಾರಿಪಾಡಿಗೆ ಪಟ್ಟೂರಿ ವಿಶ್ವಕರ್ಮ ಎಂಬಲ್ಲಿ ನೀರು ಸರಬರಾಜು ಟ್ಯಾಂಕರ್ ಬಿಲ್ 35,900. ಕೊನಾಜ ಗ್ರಾಮ ಬಳಿಯಿಂದ ಗ್ರಾಮೀಣ ಯುವಕ ಮಂಡಲವರೆಗೆ ರಸ್ತೆ 2 ಬದಿಯ ಯಂತ್ರದ ಮೂಲಕ ಹುಲ್ಲು ಕಟಾಯಿಸಿದ ಕೂಲಿ ಪಾವತಿ 2,250. ಕಚೇರಿಯ ನೀರು ಶುದ್ಧೀಕರಣ ಯಂತ್ರವನ್ನು ದುರಸ್ತಿಗೊಳಿಸಿದ ಬಿಲ್ಲು 2,208. ಗ್ರಾಮ ಪಂಚಾಯತ್ ಸಿಸಿ ಕ್ಯಾಮೆರಾ ದುರಸ್ತಿ ಬಿಲ್ಲು 3,688. ಕಚೇರಿಗೆ ದಿನ ಪುಸ್ತಕ ರೇಪರ್ ಫೈಲ್ ಉದ್ಯೋಗ ಖಾತರಿ ಯೋಜನೆ 1 to 7 ರಿಜಿಸ್ಟರ್ ಖರೀದಿಸಿದ ಬಿಲ್ಲು ಪಾವತಿ 18,143. ಕೊನಾಜ ಗ್ರಾಮದ ಸರ್ವೆ ನಂಬರ್ 123 ತಾಲೂಕು ಪಂಚಾಯತಿ ಕಾಯ್ದೆ ಸಾಲ 1,038 ಜೆಸಿಬಿ ಬಿಲ್ಲು 4,500. ನಲ್ಜಲ್ ಮಿತ್ರ ಬಹುಕೌಶಲ್ಯ ತರಬೇತಿ ವೆಚ್ಚ ಜಿಲ್ಲಾ ಪಂಚಾಯತಿಗೆ ಪಾವತಿ 49,580. ಮಂಗಳೂರು ವಿಶ್ವವಿದ್ಯಾಲಯ ವಸತಿ ಗೃಹದ ಬಳಿ ಸೋಲಾರ್ ಬೀದಿ ದೀಪ ಅಳವಡಿಕೆ ವೆಚ್ಚ 97,902. ಗ್ರಾಮ ಪಂಚಾಯತ್ ಕಚೇರಿ ಸಭಾನಕ್ಕೆ ಕುರ್ಚಿ ಖರೀದಿಸಿದ ಬಿಲ್ಲು ಪಾವತಿ 74,250. ಮುಲಾರ ಭಂಡಾರ ಮನೆಯಿಂದ ವೈದ್ಯನಾಥ ದೇವಸ್ಥಾನದವರೆಗೆ ಕಾಲು ದಾರಿಯ ಹುಲ್ಲು ಕಟಾಯಿಸಿ ಸ್ವಚ್ಛಗೊಳಿಸಿದ ಕೂಲಿ ಪಾವತಿ 1,000. ಗ್ರಾಮ ಪಂಚಾಯತ್ ನಿಧಿಯ ಶೇಕಡ 2ರಲ್ಲಿ ದಸರಾ ಕ್ರೀಡಾಕೂಟಕ್ಕೆ ದೇಣಿಗೆ ಪಾವತಿ 5,000. ಕಚೇರಿ ಲೆಕ್ಕಪತ್ರಗಳ ಡಾಟಾ ಸಾಫ್ಟ್ವೇರ್ ಮಾಡಿದ ಬಾಬ್ತು 9,900. ಬ್ಯಾಂಕ್ ಚಾರ್ಜಸ್ 23,582. ಒಟ್ಟು ಖರ್ಚು 62,32,254. ಗ್ರಾಮ ಪಂಚಾಯತ್ ನಿಧಿಯಿಂದ ಕೈಗೊಂಡ ಕಾಮಗಾರಿಗಳ ಮಾಹಿತಿ. ಕೊನಾಜ ಪಟ್ಟೋರಿ ಜ್ಯೋತಿಕೃಷ್ಣ ಮನೆ ಬಳಿ ರಸ್ತೆಗೆ ಕಾಂಕ್ರೀಟೀಕರಣ ಕಾಮಗಾರಿ ಬಿಲ್ಲು 1,90,801. ಕೊನಾಜ ಪಟ್ಟೋರಿ ಜಯಂತ್ ನವೀನ್ ಪೂಜಾರಿ ಮನೆ ಬಳಿಯಿಂದ ಶ್ರೀನಿವಾಸ ಕಾಜಾ ಮನೆಯವರೆಗೆ ರಸ್ತೆಗೆ ಕಾಂಕ್ರೀಟೀಕರಣ 1,90,408. ಕೊನಾಜ ತಾರಿಪಾಡು ಬಾಬು ಪೂಜಾರಿ ಮನೆಯವರೆಗೆ ಸಾರ್ವಜನಿಕ ರಸ್ತೆಯಲ್ಲಿ ಮೋರಿ ರಚನೆ 32,020. ಕೊನಾಜ ತಿಬ್ಲಪದ ಮಜೀದ್ ಮನೆ ಬಳಿ ಮೆಟಲ್ ರಚನೆ 48,029. ಕೊನಾಜ ಗ್ರಾಮದ ಗುಡ್ಡಪಾಲ್ ರಸ್ತೆಗೆ ಮೋರಿ ರಚನೆ 19,296. ಕೊನಾಜ ಗ್ರಾಮದ ಮಿಷನ್ ಕಾಂಪೌಂಡ್ ಬೆತಾನಿಯಾ ಚರ್ಚ್ ಹಿಂದುಗಡೆ ರಸ್ತೆ ಕಾಂಕ್ರೀಟೀಕರಣ 95,445. ಕೊನಾಜ ಗ್ರಾಮದ ಅಸೇಗೋಳಿ ಸೈಟ್ ಅಂಗನವಾಡಿ ಆವರಣಗೋಡೆ ಮತ್ತು ದುರಸ್ತಿ ಕಾಮಗಾರಿ ಬಿಲ್ಲು 48,119. ಕೊನಾಜ ಬರುವ ಅಂಗನವಾಡಿ ಕೇಂದ್ರಕ್ಕೆ ಇಂಟರ್ಲಾಕ್ ಅಳವಡಿಕೆ ಕಾಮಗಾರಿ ಬಿಲ್ಲು 48,606.
ಕೊನಾಜೆ ಕಲ್ಲಿಮಾರು ರಾಧಾಕೃಷ್ಣ ಶೆಟ್ಟಿ ಮನೆ ಬಳಿ ರಸ್ತೆ ಕಾಂಕ್ರೀಟೀಕರಣ 95,763. ಕೊನಾಜೆ UBMC ಶಾಲೆಯ ಬಳಿ ಅಂಗನವಾಡಿ ಕೇಂದ್ರಕ್ಕೆ ಟೈಲ್ಸ್ ಅಳವಡಿಕೆ ಕಾಮಗಾರಿ ಬಿಲ್ಲು 71,528. ಕೊನಾಜೆ ಬರುವ ಹಮೀದ್ ಮನೆ ಬಳಿ ಚರಂಡಿ ರಚನೆ 1,20,621. ಕೊನಾಜೆ ಗ್ರಾಮ ಪಂಚಾಯತ್ ಆವರಣದಲ್ಲಿರುವ ವಿದ್ಯುತ್ ಸ್ಥಾವರ ಸ್ಥಳಾಂತರ ಕಾಮಗಾರಿ ಬಿಲ್ಲು ಪಾವತಿ 41,390. ಗ್ರಾಮ ಪಂಚಾಯತ್ ಶೌಚಾಲಯ ಗುಂಡಿ ರಚನೆ 28,747. ಕೊನಾಜೆ ಗ್ರಾಮ ಪಂಚಾಯತ್ನ 1ನೇ ವಾರ್ಡಿಗೆ ಅಳವಡಿಸಿದ ಬೀದಿ ದೀಪ ಖರೀದಿ ಬಿಲ್ಲು 49,572. 7ನೇ ವಾರ್ಡಿಗೆ ಭಾರಿ ದೀಪವನ್ನು ಖರೀದಿಸಿದ ಬಿಲ್ಲು ಪಾವತಿ 64,735. ಕೊನಾಜೆ ಪಟ್ಟುವರಿ ರಸ್ತೆಗೆ ಬೀದಿ ದೀಪವನ್ನು ಖರೀದಿಸಿದ ಖರೀದಿ ಬಿಲ್ಲು 9,593. ಕೊನಾಜೆ 9ನೇ ವಾರ್ಡ್ ಬೀದಿ ದೀಪ ಖರೀದಿಸಿದ ಬಿಲ್ಲು 19,665. ಕೊನಾಜೆ ಪದವ ಅಂಗನವಾಡಿ ಕೇಂದ್ರಕ್ಕೆ ಕುಡಿಯುವ ನೀರಿನ ಟ್ಯಾಂಕಿ ಮತ್ತು ಪೈಪ್ಲೈನ್ ಅಳವಡಿಕೆ ಕಾಮಗಾರಿ ಬಿಲ್ಲು 23,899. ಕೊನಾಜೆ ರಂಗಮಂದಿರಕ್ಕೆ ಆವರಣಗೋಡೆ ಮತ್ತು ಶೌಚಾಲಯ ರಚನೆ 1,44,899. ಕೊನಾಜೆ ಪದವ ಅಂಗನವಾಡಿ ಕೇಂದ್ರಕ್ಕೆ ಇಂಟರ್ಲಾಕ್ ಅಳವಡಿಕೆ 86,312. ಗ್ರಾಮ ಪಂಚಾಯತ್ ನಿಧಿಯಲ್ಲಿ 20% ಭರಿಸಿದ ಕಾಮಗಾರಿಗಳ ವಿವರ. ಮಂಗಳೂರು ವಿಶ್ವವಿದ್ಯಾಲಯ ವಸತಿ ಗೃಹ ಸಂಖ್ಯೆ ಮನೀಶ್ G.B. ಮಂಜುನಾಥ್ ಅವರಿಗೆ ವೈದ್ಯಕೀಯ ವೆಚ್ಚ 5,000. ಕೊನಾಜೆ ನಡುಪದವು ಕಮಲಾ ಬಾಬು ಮುಖ್ಯರ ಅವರಿಗೆ ಮನೆ ದುರಸ್ತಿ ಬಿಲ್ಲು 24,879. ನಡುಪದವು ಲಲಿತಾ ಸುಂದರ ಇವರ ಮನೆಯ ದುರಸ್ತಿ ಬಿಲ್ಲು 24,872. ಕನಾಜೆ ಪದ SC ಕಾಲೋನಿಗೆ ಹೊಸ ಬೀದಿ ದೀಪಗಳನ್ನು ಖರೀದಿಸಿದ ಪಾವತಿ 14,715. ಕೊನಾಜೆ ಕಂಬಳಕೋಡಿ ಬೆಟ್ಟು ಫೊಕ್ಕುಮುಖ ಇವರಿಗೆ ವೈದ್ಯಕೀಯ ವೆಚ್ಚ 5,000. ಅಸೈಗೋಳಿ ಸೈಟ್ ಕುಮಾರಿ ಗುರುಲಕ್ಷ್ಮಿ ಬಿನ್ ಭೋಜ ಇವರಿಗೆ ಹೈಯರ್ ಎಜುಕೇಶನ್ ಸಹಾಯಧನ 25,000. ಕೊನಾಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಾಜಾತಿ ಹಾಗೂ ಪಾಪಂಗಡದ ಕಲ್ಯಾಣ ಕಾರ್ಯಕ್ರಮ 20% ನಿಧಿಯಿಂದ ಪಾಜಾತಿ ಫಲಾನುಭವಿಗೆ ನೀರಿನ ಟ್ಯಾಂಕ್ ವಿತರಿಸಿದ ಬಿಲ್ ಪಾವತಿ 60,000. ಕೊನಾಜೆ ಗ್ರಾಮದ ಕುಂಟಲಗುರಿ ಸೀತಾರಾಮ ಬಿನ್ ಮಾಂಕು ಇವರಿಗೆ 20% ಪಾಜಾತಿ ಪಂಗಡ ಕಲ್ಯಾಣ ಕಾರ್ಯಕ್ರಮ ಮೀಸಲು ನಿಧಿಯಿಂದ ದುರಸ್ತಿಪಡಿಸಿದ ಬಿಲ್ಲು ಪಾವತಿ 24,903. ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಕಾರ್ಯಕ್ರಮ ಆಹ್ವಾನ ಪತ್ರದ ಪ್ರಿಂಟಿಂಗ್ ಬಿಲ್ಲು 10,000. ಕೊನಾಜೆ ಪದ ಪಾಜಾತಿ ಮನೆ ವಿದ್ಯುತ್ ದುರಸ್ತಿಪಡಿಸಿದ ಬಿಲ್ಲು 14,697. ಒಟ್ಟು 2,09,066 ರೂಪಾಯಿ. ಗ್ರಂಥಾಲಯ ಖಾತೆ ಇದು. ಗ್ರಂಥಾಲಯ ಖಾತೆಗೆ ಜಮೆ 1,25,437. ಆರಂಭ ಶುಲ್ಕ 57,709. ಖರ್ಚು 1,38,553. ಕೊನೆಯ ಶುಲ್ಕ 44,493. ಗ್ರಂಥಾಲಯ ಖಾತೆ ಖರ್ಚು ಗ್ರಾಮ ಪಂಚಾಯತ್ ಗ್ರಂಥಾಲಯಕ್ಕೆ ದೈನಿಕ ಹಾಗೂ ಪಾಕ್ಷಿಕ ಖರೀದಿಸಿದ ಬಿಲ್ ಪಾವತಿ 15,025. ಗ್ರಾಮ ಪಂಚಾಯತ್ ಗ್ರಂಥಾಲಯಕ್ಕೆ ಚೆಸ್ ಬೋರ್ಡ್ ಹಾಗೂ ಲೂಡೋವನ್ನು ಖರೀದಿಸಿದ ವೆಚ್ಚ 2,300. ಗ್ರಂಥಾಲಯ ವತಿಯಿಂದ ಆಯೋಜಿಸಿದ ಸ್ಪರ್ಧೆಗೆ ಬಹುಮಾನ ಪುಸ್ತಕಗಳನ್ನು ನೀಡಿದ ಬಿಲ್ ಪಾವತಿ 4,374. ಗ್ರಾಮ ಪಂಚಾಯತ್ ಗ್ರಂಥಾಲಯ ಖಾತೆಗೆ ವರ್ಗಾವಣೆ ಗ್ರಂಥಾಲಯ ಉಪಕಾರ ಮೊತ್ತ 75,975. ಗ್ರಾಮ ಪಂಚಾಯತ್ ಗ್ರಂಥಾಲಯ ಮೇಲ್ವಿಚಾರಕಿ ಶ್ರೀಮತಿ ಮಾನಸ ಬಿ ಇವರಿಗೆ ಹೆಚ್ಚುವರಿ ವೇತನ ಪಾವತಿ 41,002. ಬ್ಯಾಂಕ್ ಚಾರ್ಜಸ್ 7 ರೂಪಾಯಿ. ಒಟ್ಟು 1,38,693. ಸಿಬ್ಬಂದಿ ಖಾತೆ. ಸಿಬ್ಬಂದಿ ಖಾತೆಗೆ ಜಮೆ 14,63,854. ಆರಂಭ ಶುಲ್ಕ 5,30,377. ಖರ್ಚು 15,48,844. ಕೊನೆಯ ಶುಲ್ಕ 4,45,387. ಗ್ರಾಮ ಪಂಚಾಯತ್ ಕಚೇರಿ ಸಿಬ್ಬಂದಿಗಳ ವೇತನ ಪಾವತಿ 3,56,675. ಗ್ರಾಮ ಪಂಚಾಯತ್ ಗ್ರಂಥಾಲಯ ಮೇಲ್ವಿಚಾರಕರ ವೇತನ ಪಾವತಿ 1,92,169. ಒಟ್ಟು 15,48,844. ಸದಸ್ಯರ ಗೌರವಧನ ಖಾತೆ ಇದು. ಸದಸ್ಯರ ಗೌರವಧನ ಜಮೆ 9,05,846. ಆರಂಭ ಶುಲ್ಕ 2,20,312. ಒಟ್ಟು 1,11,26,188. ಸದಸ್ಯರ ಗೌರವಧನ ಖರ್ಚು 9,23,010 ರೂಪಾಯಿ. ಕೊನೆಯ ಶುಲ್ಕ 2,03,178. ಖರ್ಚು 2023 ನವೆಂಬರ್ ತಿಂಗಳಿನಿಂದ ಡಿಸೆಂಬರ್ 2000 ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ನವೆಂಬರ್ ತಿಂಗಳ ಅಧ್ಯಕ್ಷರ ಉಪಾಧ್ಯಕ್ಷ ಗೌರವಧನ ಪಾವತಿ 1,36,000.
2023 ಸೆಪ್ಟೆಂಬರ್ ತಿಂಗಳಿನಿಂದ ಡಿಸೆಂಬರ್ 2024 ತಿಂಗಳವರೆಗೆ ಗ್ರಾಮ ಪಂಚಾಯತ್ ಹೆಸರು ಗೌರವಧನ 7,87,000. ಬ್ಯಾಂಕ್ ಚಾರ್ಜಸ್ ಒಟ್ಟು 9,23,010 ರೂಪಾಯಿ. ಎಸ್ಕ್ರೋ ಖಾತೆಗೆ ಜಮೆ 7,35,321. ಆರಂಭ ಶುಲ್ಕ 5,78,918. ಖರ್ಚು 10,94,000. ಕೊನೆ ಶುಲ್ಕ 2,20,239. ಅದರಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೀರು ಸರಬರಾಜು ಸ್ಥಾವರಗಳ ವಿದ್ಯುತ್ ಬಲ್ಲಿ 10,94,000 ಪೇಮೆಂಟ್ ಆಗಿದೆ. ನೀರು ಸರಬರಾಜು ಸಮಿತಿದು ತೆರಿಗೆ ಜಮೆ ಮುಖ್ಯ ನೀರು ಸರಬರಾಜು ಸಮಿತಿಯ ನೀರಿನ ತೆರಿಗೆ 9,30,93. ಮುಖ್ಯ ನೀರು ಸರಬರಾಜು ಸಮಿತಿಯ ಜೋಡಣಾ ಶುಲ್ಕ 34,600. ತಾರಿಪಾಡಿ ನೀರು ಸರಬರಾಜು ಸಮಿತಿ ನೀರಿನ ತೆರಿಗೆ 30,550. ತಾರಿಪಾಡಿ ನೀರು ಸರಬರಾಜು ಸಮಿತಿ ಜೋಡಣಾ ಶುಲ್ಕ 2,000. ಕೊಣಾಜೆ ಪದವು ನೀರು ಸಮಿತಿಯ ನೀರು ತೆರಿಗೆ 2,21,540. ಕೊಣಾಜೆ ಪದವು ನೀರು ಸರಬರಾಜು ಜೋಡಣಾ ಶುಲ್ಕ 14,000. ಮುಚ್ಚಿಲ್ಕೋಡಿ ನೀರು ಸರಬರಾಜು ಸಮಿತಿಯ ನೀರಿನ ತೆರಿಗೆ 1,29,750. ಮುಚ್ಚಿಲ್ಕೋಡಿ ನೀರು ಸರಬರಾಜು ಸಮಿತಿ ಜೋಡಣಾ ಶುಲ್ಕ 4,000. ಅಡ್ಕಾರ ನೀರು ಸರಬರಾಜು ಸಮಿತಿ ನೀರಿನ ತೆರಿಗೆ 2,42,980. ಅಡ್ಕಾರ ಪಡ್ಪು ನೀರು ಸರಬರಾಜು ಸಮಿತಿ ಜೋಡಣಾ ಶುಲ್ಕ 8,000. ನಡುಪದ್ದವು ನೀರು ಸರಬರಾಜು ಸಮಿತಿ ನೀರಿನ ತೆರಿಗೆ 1,79,300. ಕಲ್ಲುಗುಡ್ಡ ನೀರು ಸರಬರಾಜು ಸಮಿತಿ ನೀರು ತೆರಿಗೆ 29,865. ಬ್ಯಾಂಕ್ ಬಡ್ಡಿ 16,905. ಒಟ್ಟು ಜಮೆ 18,43,853. ಖರ್ಚು ಕೊಣಾಜೆ ಗ್ರಾಮ ಪಂಚಾಯತ್ ಮುಖ್ಯ ನೀರು ಸರಬರಾಜು ಸಮಿತಿ ಪಂಪು ಚಾಲಕರ ವೇತನ 4,84,000. ಕೊಣಾಜೆ ಬದ್ದವು ತಾರಿಪಾಡಿ ನೀರು ಸರಬರಾಜು ಸಮಿತಿ ಪಂಪು ಚಾಲಕರ ವೇತನ 20,900. ಕೊಣಾಜೆ ಬದ್ದವು ನೀರು ಸರಬರಾಜು ಸಮಿತಿ ಪಂಪು ಚಾಲಕರ ವೇತನ 1,26,000. ನಡುಪದ್ದವು ನೀರು ಸರಬರಾಜು ಸಮಿತಿ ಪಂಪು ಚಾಲಕರ ವೇತನ 1,67,400. ಮುಚ್ಚಿಲ್ಕೋಡಿ ನೀರು ಸರಬರಾಜು ಸಮಿತಿಯ ಪಂಪು ಚಾಲಕರ ವೇತನ 82,900. ಅಡ್ಕಾರ ಪಡ್ಪು ನೀರು ಸರಬರಾಜು ಸಮಿತಿ ಪಂಪು ಚಾಲಕರ ವೇತನ 1,47,900. ಕಲ್ಲುಗುಡ್ಡ ನೀರು ಸರಬರಾಜು ಸಮಿತಿ ಪಂಪು ಚಾಲಕರ ವೇತನ 27,650. ಕೊಣಾಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುಖ್ಯ ಖಾತೆ ಕೊಣಾಜೆ ಪದ ಅಡ್ಕಾರ ಪಡ್ಪು ಮುಚ್ಚಿಲ್ಕೋಡಿ ನಡುಪದ ಎಂಬಲ್ಲಿ ಪೈಪ್ಲೈನ್ ದುರಸ್ತಿಪಡಿಸಿದ ಸಾಮಗ್ರಿ ಬಿಲ್ಲು ಮಂಗಲ ಟ್ರೇಡರ್ಸ್ ಅವರಿಗೆ ಪಾವತಿ 11,548. ಕೊಣಾಜೆ ಗ್ರಾಮ ಪಂಚಾಯತ್ ನೀರು ಸರಬರಾಜು ಬಿಲ್ಲು ವಸೂಲಿಗೆ ನೇಮಿಸಿದ ತಾತ್ಕಾಲಿಕ ಸಿಬ್ಬಂದಿ ಶ್ರೀಮತಿ ಸುಮಲತಾ ಅವರ ವೇತನ ಪಾವತಿ 1,75,617. ಕೊಣಾಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಂಬಳ ಪದವು ಬರುವ ಕಕ್ಕೆಮೊಚ್ಚಲು ನಾಟ್ಯಕಲ್ಲ ತಿಬ್ಲೆ ಪದವು ಹಸೆಗುಳಿ ಸೈಟ್ ದಾಸರ ಮೂಲೆ ಕೊಣಾಜೆ ಪದವು ಅಡ್ಕರ ಪಡಗು ಮುಚ್ಚಿಲ್ಕೋಡಿ ನಡುಪದವು ಕೊಳವೆಬಾವಿ ಪಂಪು ದುರಸ್ತಿಪಡಿಸಿದ ಮೊತ್ತ ನ್ಯೂ ಸ್ಟಾರ್ ಎಲೆಕ್ಟ್ರಿಕಲ್ಸ್ ಅವರಿಗೆ ಪಾವತಿ 9,09,189. ಗ್ರಾಮ ಪಂಚಾಯತ್ ಮುಖ್ಯ ನೀರು ಸರಬರಾಜು ಸಮಿತಿ ಪೈಪ್ಲೈನ್ ದುರಸ್ತಿ ಕೂಲಿ 47,787. ಕೊಣಾಜೆ ಪದವು ನೀರು ಸರಬರಾಜು ಸಮಿತಿ ಪೈಪ್ಲೈನ್ ದುರಸ್ತಿಪಡಿಸಿದ ಕೂಲಿ 11,800. ಮುಚ್ಚಿಲ್ಕೋಡಿ ನೀರು ಸರಬರಾಜು ಸಮಿತಿ ಪೈಪ್ಲೈನ್ ದುರಸ್ತಿಪಡಿಸಿದ ಕೂಲಿ ವೆಚ್ಚ 3,000. ಕೊಣಾಜೆ ನೀರಿನ ಬಿಲ್ ವಸೂಲಾತಿ ಕಂಪ್ಯೂಟರ್ ತಂತ್ರಜ್ಞಾನ ಮತ್ತು ಪುನರ್ನವೀಕರಣ ಮತ್ತು ತಂತ್ರಜ್ಞಾನ ಬ್ಯಾಟರಿ ಸರಿಪಡಿಸಿದ ಕೂಲಿ 10,120. ನಡುಪದವು ಕೊಳಬಾವಿಯ ಬಳಿ ಪೈಪ್ಲೈನ್ ದುರಸ್ತಿಪಡಿಸಿದ ಕೂಲಿ ಪಾವತಿ 1,200. ಅಡ್ಕಾರ 5ರ ಮೀದ್ ಮನೆ ಬಳಿ ಪೈಪ್ಲೈನ್ ದುರಸ್ತಿಪಡಿಸಿದ ಕೂಲಿ ಪಾವತಿ 3,400. ಕೊಣಾಜೆ ಕಂಬಳಪದವು ಪಂಪಿನ ಬಳಿ ಹುಲ್ಲು ಕಟಾಯಿಸಿದ ಕೂಲಿ ಪಾವತಿ 600. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪಂಪು ದುರಸ್ತಿಗೊಳಿಸಿ ಬಿಲ್ಲಿನಲ್ಲಿ ಕಡಿತಗೊಳಿಸಿ ಆದಾಯ ತೆರಿಗೆ ಪಾವತಿ 4,170. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಳವೆ ಬಾವಿಗೆ ನೀರು ಸಂಗ್ರಹಣೆ ಸಂಚರಿಸಿದ ಆಟೋ ಬಾಡಿಗೆ 1,700. ಬ್ಯಾಂಕ್ ಚಾರ್ಜಸ್ 8,027. ಒಟ್ಟು 22,44,908. ಕಾರ್ಯಸೂಚಿ ವಾರ್ಡ್ ಸಭೆಯ ನಡವಳಿಯನ್ನು ಓದಿ ಗ್ರಾಮ ಸಭೆಯಲ್ಲಿ ಮಂಜೂರಾತಿ ಪಡೆಯುವುದು. 12/24 ಸೋಮವಾರ ಪೂರ್ವಾಹ್ನ 10:30ಕ್ಕೆ 1ನೇ ವಾರ್ಡ್ನ ವಾರ್ಡ್ ಸಭೆಯನ್ನು ಗ್ರಾಮ ಪಂಚಾಯತ್ ಸಭೆ ನಡೆಸಲು ಸಭೆಯ ನಡವಳಿಗಳು. ಗ್ರಾಮಸ್ಥರ ಬೇಡಿಕೆ ಕೊಣಾಜೆ ಪದವು ಪ್ರೌಢಶಾಲೆ ಬಳಿಯಿಂದ ಕೋರ್ಜರ್ ರಿಪಾಯಿ ಮಸೀದಿವರೆಗೆ ಚರಂಡಿ ರಚನೆ. ಮಹಮ್ಮದ್ ಕೆಎಂಆರ್ ಮನೆ ಬಳಿಯಿಂದ ಹಸನೇರ್ ಮನೆವರೆಗೆ ರಸ್ತೆಗೆ ಕಾಂಕ್ರೀಟೀಕರಣ. ಕೊಣಾಜೆ ಪದವು ಅಂಗನವಾಡಿ ಬಳಿಯಿಂದ ಆಸಿಫ್ ಮನೆವರೆಗೆ ರಸ್ತೆ ದುರಸ್ತಿ ಮತ್ತು ಕಾಂಕ್ರೀಟೀಕರಣ. ಚಾಡಿ ವಿನ್ಸೆಂಟ್ ಲೋಬೋ ಮನೆ ಬಳಿಯಿಂದ ಹೇರೆಡಿಸೋದ ಮನೆವರೆಗೆ ರಸ್ತೆಗೆ ಕಾಂಕ್ರೀಟೀಕರಣ. ಕೋರ್ಜಲ್ ಸಲೀಂರವರ ಮನೆ ಬಳಿಯಿಂದ ಮಂಜು ಮನೆವರೆಗೆ ರಸ್ತೆಗೆ ಕಾಂಕ್ರೀಟೀಕರಣ. ಕೋರ್ಜಲ್ ಸಲೀಂ
ಕೊಣಜೆ ಪದ ಪಾಜಾತಿ ಕೊರಣಿಗೆ ಆವರಣ ಗೋಡೆ ರಚನೆ. ಕಂಗಿತ್ಲು ಶರತ್ ಮನೆ ಬಳಿಯಿಂದ ಸಾರ್ವಜನಿಕ ರಸ್ತೆಗೆ ತಡೆಗೋಡೆ ರಚನೆ. ಕೋಡ್ಜಲ್ ಅಹಮದ್ ಹುಸೇನ್ ಮನೆ ಬಳಿಯಿಂದ ಕಲ್ಲಿಮಾರ್ವರೆಗೆ ರಸ್ತೆಗೆ ಚರಂಡಿ ರಚನೆ. ಕೊಣಾಜೆ ಪದ ಅಂಗನವಾಡಿ ಬಳಿಯಿಂದ ಆಸಿಫ್ ಮನೆವರೆಗೆ ಪೈಪ್ಲೈನ್ ರಚನೆ. ದಿನಾಂಕ 24/12/2024 ಮಂಗಳವಾರ ಅಪರಾಹ್ನ ಗಂಟೆ ನಡೆದ ವಾರ್ಡ್ ಸಭೆ 8ನೇ ವಾರ್ಡಿನ ವಾರ್ಡ್ ಸಭೆ ನಡುಪದ ಅಂಗನವಾಡಿ ನಡೆಯಿತು. ಅದರ ಗ್ರಾಮಸ್ಥರ ಕೆಲವು ಬೇಡಿಕೆ ಇದೆ. ಅಹಮದ್ ನಡುಪದವ್ ಸೋಕ್ಪಿಟ್ ಕಾಮಗಾರಿ, ಅಬುಬಕ್ಕರ್ ಸಣ್ಣ ಮೊಹಮ್ಮದ್ ನಡುಪದವ್ ಇವರಿಗೆ ಪಡಿತರ ಚೀಟಿ, ಸೈನಾ ವೈಫಾಪ್ ಅಸ್ರಾಫ್ ಇವರ ಬಸವತಿ ಯೋಜನೆಗೆ ಅರ್ಜಿ. ನಡುಪದವ್ ಜಂಕ್ಷನ್ ಬಸುತಂಗದ ಬಳಿ ನಡುಪದವ್ ರೆಂಜಾಪು ಕಾಟುಕೋಡಿ ಅಂಬೇಡ್ಕರ್ ಕಾಲೋನಿಗೆ ಹೊಸ ಬೀದಿ ದೀಪ ಒಳ ಬೀದಿ ದೀಪ ದುರಸ್ತಿ. ನಡುಪದವ್ ಸಾರ್ವಜನಿಕ ಇಂಗುಗೊಂಡಿ ರಚನೆ. ನಡುಪದವ್ ಜಂಕ್ಷನ್ ರಸ್ತೆಗೆ ಚರಂಡಿ ರಚನೆ. ಕುಂಟಲಗುರಿ ಅಂಗನವಾಡಿ ಬಳಿಯ ಮರವನ್ನು ತೆರವುಗೊಳಿಸುವುದು. ನಡುಪದವ್ ಸೆಕೆಂಡ್ ಅಂಗನವಾಡಿ ಕೇಂದ್ರಕ್ಕೆ ಕಾದಿರಿಸಿದ ಸ್ಥಳವನ್ನು ತಮ್ಮಸಟ್ಟುಗೊಳಿಸಿ ಮತ್ತು ಸ್ವಚ್ಛಗೊಳಿಸುವುದು. ಸಭೆಯ ಇದು ಬೇಡಿಕೆಗಳು: ರಸ್ತೆ ಬದಿಯ ಹುಲ್ಲು ಕಟಾವು, 9ನೇ ವಾರ್ಡಿಗೆ ಹೊಸ ಬೀದಿ ದೀಪ ಹಾಗೂ ಹಳೆ ಬೀದಿ ದೀಪಗಳನ್ನು ದುರಸ್ತಿ. 24/2/2024 ಮಂಗಳವಾರ 4:30ಕ್ಕೆ 7ನೇ ವಾರ್ಡ್ನ ವಾರ್ಡ್ ಸಭೆಯನ್ನು ಅಡ್ಕರ ಬಡ್ಪು ಅಂಗನವಾಡಿ ಕೇಂದ್ರ ನಡೆಸುವ ವಾರ್ಡ್ ಸಭೆ ಹಾಜರಾತಿಯ ನಡವಳಿಕೆಗಳು. ಬೇಡಿಕೆಗಳು: 7ನೇ ವಾರ್ಡಿಗೆ ಹೆಚ್ಚುವರಿ ಪಂಪ್ ಖರೀದಿ, ಸಾರ್ವಜನಿಕ ಇಂಗುಗೊಂಡಿ ರಚನೆ. ಅಡ್ಕರ ಸೈಟ್ ಯಾಸಿನ್ ಮನೆ ಬಳಿಯಿಂದ ಮಜೀದ್ ಮನೆವರೆಗೆ ಚರಂಡಿ ರಚನೆ. ಯಾಕೂಬ್ ಸಣ್ಣಾಪು ಬಾಬ್ ಸಾಹೇಬ್ ಮಜಾಲಿ ಇವರಿಗೆ ವೈಯಕ್ತಿಕ ಬಾವಿ ರಚನೆ. ತಿಬ್ಲೆಬದ ಗ್ರೀನ್ ಬಾಗ್ ಒಳ ರಸ್ತೆಯ 1ನೇ ಕ್ರಾಸಿಗೆ ಚರಂಡಿ ವ್ಯವಸ್ಥೆ. 26/12/2024 ಮಂಗಳವಾರ ಪೂರ್ವ 10ಕ್ಕೆ 2ನೇ ವಾರ್ಡ್ನ ವಾರ್ಡ್ ಸಭೆ ನಡವಳಿಕೆಗಳು. ವಿಕಲಚೇತನ ರಂಜಿತರವರ ಮನೆ ಬಳಿ ರಸ್ತೆ ನಿರ್ಮಾಣ. 26/12/2024 ಗುರುವಾರ 11 ಗಂಟೆಗೆ 5ನೇ ವಾರ್ಡ್ನ ವಾರ್ಡ್ ಸಭೆ ಕೊರಗಜ್ಜ ಸಭಾಭವನ ಅಸೇಗೋಳಿಯಲ್ಲಿ ನಡೆದ ಸಭಾವಳಿಗಳು. ಅಸೇಗೋಳಿ ಕೊರಗಜ್ಜ ಕಟ್ಟೆಯ ಬಳಿ ಇರುವ ನಿರುಪಯುಕ್ತ ನೀರಿನ ಪಂಪ್ ಹೌಸನ್ನು ತೆರವುಗೊಳಿಸುವ ಬಗ್ಗೆ. ಅಸೇಗೋಳಿ ಸೈಟ್ ಆಸ್ಟಿನ್ ಮನೆ ಬಳಿ ಎದುರುಗಡೆ ಇರುವ ರಸ್ತೆಯ ಅಂಶವನ್ನು ದುರಸ್ತಿಗೊಳಿಸುವ ಬಗ್ಗೆ. ಅಸೇಗೋಳಿ ಇರುವ ಶುದ್ಧ ನೀರಿನ ಘಟಕವನ್ನು ದುರಸ್ತಿಗೊಳಿಸುವ ಬಗ್ಗೆ. ಅಸೇಗೋಳಿ ಕಕ್ಕೆಮಜ್ಜಲು ಹೋಗುವ ರಸ್ತೆಯಲ್ಲಿ ಕೆಎಸ್ಆರ್ಪಿಯ ಕಸ ಎಸೆಯುವ ಬಗ್ಗೆ. ಕೆಎಸ್ಆರ್ಪಿ 7ನೇ ಪಡೆಯ ಬ್ಯಾರಿಕ್ಸ್ ಒಳಗಡೆಯಿಂದ ಅಸೇಗೋಳಿ 5ನೇ ಅಡ್ಡ ರಸ್ತೆಗೆ ಕಸ ಎಸೆಯುವ ಬಗ್ಗೆ ಕಮಾಂಡೆಂಟ್ಗೆ ಪತ್ರ ಬರೆಯುವುದು. ಅಸೇಗೋಳಿ ಬೀದಿ ನಿಯಾವಳಿಯ ಬಗ್ಗೆ. ಬಾಡಿಗೆ ನೀಡಿರುವ ಮಾಲೀಕರ ಮನೆ ತೆರಿಗೆಯಲ್ಲಿ ಬಾಡಿಗೆ ಶುಲ್ಕವನ್ನು ವಿಧಿಸುವ ಬಗ್ಗೆ. 26/12/2024 ಗುರುವಾರ ಅಪರಾಹ್ನ 12ಕ್ಕೆ 10 ಮತ್ತು 11ನೇ ವಾರ್ಡ್ನ ವಾರ್ಡ್ ಸಭೆಯ ನಡವಳಿಕೆಗಳು. ಪಟ್ಟೋರಿ ಸಾಮಾನ್ಯ ನಾರಾಯಣಗೌಡರ ಮನೆ ಬಳಿ ಸುಮಾರು 20 ಮನೆಗಳ ನೀರಿನ ವ್ಯವಸ್ಥೆ. ಪಟ್ಟೋರಿ ಅರಸರ ಮೂಲೆ ಸುಧಾಕರ್ ಬಟ್ಟೆಮಳಿ ಮಣ್ಣಿನ ರಸ್ತೆಗೆ ಮಣ್ಣು ಹಾಕಿ ಕುಸಿದು ಬೀಳುವ ಬಗ್ಗೆ. ಪಟ್ಟೋರಿ ಹೋಗಿ ಮುನ್ನೆ ರಸ್ತೆಗೆ ಅಂಶ ಅಳವಡಿಕೆ. ಪಟ್ಟೋರಿ ಅರಸರ ಮೂಲೆ ಸುಧಾಕರ್ ಬಟ್ಟೆಮಳಿ ರಸ್ತೆಗೆ ಮೋರಿ ರಚನೆ. ಸಾಮಾನ್ಯದಿಂದ ಪುಲ್ಲು ಸಂಪರ್ಕ ರಸ್ತೆಗೆ ಕಾಂಕ್ರೀಟೀಕರಣ. ಪಾಜಾತಿ ಭಾಗವ ಪಟ್ಟೋರಿ ಸಾಮಾನ್ಯ ಇವರ ಮಣಿ ಸೋಲಾರ್ ಬೀದಿ ದೀಪ ಅಳವಡಿಕೆ. ಪಟ್ಟೋರಿ ರಾಮಲ್ ಶ್ರೀಮತಿ ಭದ್ರಮ್ಮ ಚಂದ್ರಶೇಖರ ರಸ್ತೆ ಅಭಿವೃದ್ಧಿ. ಪಟ್ಟೋರಿ ವಿಕಲಚೇತನ ನೇಹಾ ಕುಲಾಲ್ ಅವರ ಮನೆ ಬಳಿ ರಸ್ತೆ ಕಾಂಕ್ರೀಟೀಕರಣ. ಪಟ್ಟೋರಿ ಕಲಾಯಿವರೆಗೆ ರಸ್ತೆ ಬದಿಯೇ ಹೊಸ ಬೀದಿ ದೀಪ ಅಳವಡಿಕೆ. ಪಟ್ಟೋರಿ ಪಾಜಾತಿ ವೇದವತಿ ಮನೆ ಬಳಿಯಿಂದ ಕಲಾಯಿ ರಸ್ತೆವರೆಗೆ ರಸ್ತೆಗೆ ಚರಂಡಿ ರಚನೆ. ಅಸೇಗೋಳಿ ಲೀಲಾವತಿ ಮನೆ ಬಳಿಯ ನೀರಿನ ಟ್ಯಾಂಕಿಗೆ ಮುಚ್ಚಳ ಅಳವಡಿಕೆ. ಅಸೇಗೋಳಿ 7ನೇ ಕೆಎಸ್ಆರ್ಪಿ ಅವರ ವಸತಿ ಗೃಹದ ಕೊಳಕು ನೀರ ಒಳಚರಂಡಿ ಸರಿಪಡಿಸುವ ಬಗ್ಗೆ. 30ಕ್ಕೆ 4ನೇ ವಾರ್ಡ್ನ ವಾರ್ಡ್ ಸಭೆಯ ಬರುವ ಅಂಗನವಾಡಿ ಕೇಂದ್ರದಲ್ಲಿ ವಾರ್ಡ್ ಸಭೆಯ ನಡವಳಿಕೆಗಳು. ಬರುವ ರುಕ್ಯ ಮನೆ ಬಳಿ ಬೀದಿ ದೀಪ ಅಳವಡಿಕೆ. ಬರುವ ಗಿರಿಜರವರ ಮನೆ ಬಳಿ ಬೀದಿ ದೀಪ ಅಳವಡಿಕೆ. ಬರುವ ರುಕ್ಯ ಮನೆ ಬಳಿಯಿಂದ ಮಸೀದಿವರೆಗೆ ಚರಂಡಿ ರಚನೆ. ಪರಾಂಡೆ UBMC ಶಾಲಾ ಬಳಿ ತಡೆಗೋಡೆ ರಚನೆ. ಜಲ್ ಜೀವನ್ ಯೋಜನೆ ನೀರಿನ ಟ್ಯಾಂಕಿನ ಕಾಮಗಾರಿ ಅಸಮರ್ಪಕವಾಗಿರುತ್ತದೆ ಹಾಗೂ ತಾಯಿಪಾಡಿ ಸೈಟಿನ ಪೈಪ್ಲೈನ್ ಕೂಡ ಅಸಮರ್ಪಕವಾಗಿ ನಡೆದಿರುವುದಿಲ್ಲ. ಬರುವ 11 ಮನೆಗಳಿಗೆ ಮಾತ್ರ 200 ರೂಪಾಯಿ ನೀರಿದ್ದು ಈ ನೀರಿನ ಶುಲ್ಕವನ್ನು ಕಡಿತಗೊಳಿಸುವ ಬಗ್ಗೆ. ಬರುವ ಗೋಳಿ ಮರದ ಬಳಿ ರಸ್ತೆಗೆ ಅಂಶ ಅಳವಡಿಕೆ. ಬರುವ ಪೃಥ್ವಿ ಮನೆ ಬಳಿ ಬೀದಿ ದೀಪ ಅಳವಡಿಕೆ. ಪಟ್ಲ ವಿಕಲಚೇತನರ ಲಕ್ಷ್ಮಿ ಮನೆ ಬಳಿ ರಸ್ತೆಗೆ ಕಾಂಕ್ರೀಟೀಕರಣ. ಮುಲಾರ ವೈದ್ಯನಾಥ ದೇವಸ್ಥಾನದಿಂದ ಭಂಡಾರ ಮನೆಗೆ ಕಾಲುದಾರಿ ರಚನೆ. ಬೆತಾನಿಯಾ ಚರ್ಚ್ ಮಿಷನ್ ಕಾಂಪೌಂಡ್ ಹಿಂದು ಕಡೆ ರಸ್ತೆ ರಚನೆ. ಮುಟ್ಟಿಂಜ ಲಕ್ಷ್ಮಣ್ ಮನೆ ಬಳಿಯಿಂದ ಜಗದೀಶ್ ಮನೆಯವರೆಗೆ ಕಾಲುದಾರಿ ರಚನೆ. ಪರಾಂಡೆ ಶ್ರೀಧರ್ ಮನೆ ಬಳಿ ಕಾಲು ಸಂಖ್ಯೆಗೆ ತಡೆಗೋಡೆ ರಚನೆ. 26/12 ಗುರುವಾರ 4:30ಕ್ಕೆ ಮುಚ್ಚಿಲ್ಕೋಟೆ ಅಂಗನವಾಡಿಯಲ್ಲಿ ನಡೆದ ವಾರ್ಡ್ ಸಭೆಯ ನಡವಳಿಕೆಗಳು. ಪರಾಂಡೆಯಲ್ಲಿ ನಿರ್ಮಾಣಗೊಂಡಿರುವ ಟವರಿಗೆ ಶಾಶ್ವತ ವಿದ್ಯುತ್ ಸಂಪರ್ಕ ನಿರೀಕ್ಷೆಪರ ಪತ್ರ ನೀಡದಿರುವ ಬಗ್ಗೆ. ಮುಚ್ಚಿಲ್ಕೋಡೆ ಎಂಬಲ್ಲಿ ಜಲಜೀವನ್ ಮಿಷನ್ಗೆ ನಲ್ಲಿ ಪೈಪ್ಲೈನ್ ಅಳವಡಿಸುವ ಬಗ್ಗೆ. ಮುಚ್ಚಿಲ್ಕೋಡೆ ಅಂಗನವಾಡಿ ಕೇಂದ್ರದ ಬಳಿ ರಸ್ತೆಗೆ ಅಂಶ ಅಳವಡಿಕೆ. ಮುಚ್ಚಿಲ್ಕೋಡೆ ಅಂಗನವಾಡಿ ಕೇಂದ್ರದ ಬಳಿ CC ಕ್ಯಾಮೆರಾ ಅಳವಡಿಕೆ. ಪರಾಂಡೆಯಿಂದ ಅಬುಬೇರಿ ಅಂಗಡಿವರೆಗೆ ರಸ್ತೆಗೆ ಚರಂಡಿ ರಚನೆ. 28 ಶನಿವಾರ ಪೂರ್ವ 10ಕ್ಕೆ 6ನೇ ವಾರ್ಡ್ನ ವಾರ್ಡ್ ಸಭೆ ಕಕ್ಕೆಮಜ್ಜಲ ಅಂಗನವಾಡಿ ಕೇಂದ್ರ ನಡೆಸಲಾಯಿತು. ಅದರ ನಡವಳಿಕೆಗಳು.
ಕಕ್ಕೆಮಜ್ಜಲು ನಾಗವನದಲ್ಲಿ ಮೋರಿ ರಚನೆ. ಕಕ್ಕಮಜ್ಜಲು ಕೆಎಸ್ಆರ್ಪಿ ಕ್ಯಾಂಪಸ್ ಬಳಿಯಿಂದ ಕಕ್ಕೆಮಜ್ಜಲು ಎಂಬಲ್ಲಿ ವಿದ್ಯುತ್ ಕಂಬ ಅಳವಡಿಸಿ ದಾರಿದೀಪ ಅಳವಡಿಕೆ. 6ನೇ ವಾರ್ಡ್ ನೀರಿನ ಸಮಸ್ಯೆ. ಅಂಡಾಲಬೀಡು ಸಂಪರ್ಕ ರಸ್ತೆಗೆ 2 ಮೋರಿ ರಚನೆ. ದಡಸ್ ಸೈಟ್ ನಳಿನಾಕ್ಷಿ ರವೀಂದ್ರ ಮನೆ ಬಳಿಯಿಂದ ಲತೀಶ್ ಮನೆಯವರೆಗೆ ರಸ್ತೆ ಕಾಂಕ್ರೀಟ್ ಕಟ್ಟಣ. ದಟಸ್ ಕೋಸೆಸ್ ಮನೆ ಬಳಿ ತಡೆಗೋಡೆ ರಚನೆ. ಇದುವರೆಗೂ ವರದಿಯನ್ನು ಮಂಡಿಸಿದಂತಹ ಕಾರ್ಯದರ್ಶಿಯವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಮುಂದಿನದಾಗಿ ವಿವಿಧ ಇಲಾಖೆಯ ಅಧಿಕಾರಿಗಳು ಈ ದಿನ ಆಗಮಿಸುತ್ತಿದ್ದು ಇಲಾಖಾ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ. ಮೊದಲನೇದಾಗಿ ನಮ್ಮ ಇಂಜಿನಿಯರ್ ಆದಂತ ಲಾಯ್ಡ್ ಸರ್ ಅವರು ದಯವಿಟ್ಟು ಇಲಾಖಾ ಮಾಹಿತಿಯನ್ನು ಹಂಚಿಕೊಡ್ತಾರೆ. ನನ್ನ ಹೆಸರು ಲಾಯ್ಡ್ ವಿಲ್ಸನ್ ರೋಡ್ರಿಗಸ್ ಅಂತ, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದಿಂದ. ನಮ್ಮ ಇಲಾಖೆಯಿಂದ ಯಾವುದೇ ಕಾಮಗಾರಿಗಳು ಅಥವಾ ಏನು ಆಗ್ತಾ ಇಲ್ಲ ಈಗ ಸದ್ಯಕ್ಕೆ. ಇಲ್ಲಿ ತಮ್ಗೆ ಏನಾದರೂ ಡೌಟ್ಸ್ ಅಥವಾ ಏನಾದರೂ ಕುಂದುಕೊರತೆ ಇದ್ರೆ ಪಿ ಆರ್ ಡಿ ಯಾವುದೇ ಕಾಮಗಾರಿಗಳಾಗ್ಲಿ, ಅಲ್ಲ ಹೇಳ್ತೇನೆ ಒಂದು ಮಿನಿಟ್ ಹೇಳ್ತೇನೆ ಕೇಳಿ. ನಾನು ಸಿಂಪಲ್ ಆಗಿ ಹೇಳ್ತೇನೆ ಕೇಳಿ. ಯಾವುದೇ ಕಾಮಗಾರಿಗಳು ಆದ್ರೂ ಅದಕ್ಕೆ ಪಂಚಾಯತಿಗೆ ಹಸ್ತಾಂತರ ಮಾಡ್ತೇವೆ. ಮಾಡಿದ ಮೇಲೆ ಪಂಚಾಯತ್ ಜವಾಬ್ದಾರಿ ಆಗ್ತದೆ. ಅದು ಈಗ ಒಂದು ಹಂಪ ಹಾಕಿದ್ದನ್ನು ತೆರವುಗೊಳಿಸಲಿಕ್ಕೆ ಇದು ಪ್ರಯೋಜನ ಉಂಟಾ? ಪಂಚಾಯತಿಗೆ ನೀವು ಮನವಿ ಕೊಡಿ. ಮನವಿ ಕೊಟ್ಟು ಅಲ್ಲಿ ಆಕ್ಷೇಪಣೆ ಇದ್ರೆ ಅದನ್ನು ಏನ್ ಮಾಡ್ತೀರಿ? ಯಾವುದು ಈಗ ಹಂಪನ್ನು ತೆರವು ಮಾಡಿದ್ರೆ ಆಕ್ಷೇಪಣೆ ಇದ್ರೆ ಏನ್ ಮಾಡ್ತೀರಿ? ಆಕ್ಷೇಪಣೆ ಇದ್ರೆ ತೆರವು ಮಾಡ್ಲಿಕ್ಕೆ ಆಗುದಿಲ್ಲಲ್ಲ. ಹೌದು, ಹೋಗುವಾಗ ಗಾಡಿ ಎಲ್ಲ ಗಾಡಿಗೂ ಅಲ್ಲಿಯ ಪರಿಸರದವರ ಎಲ್ಲ ಗಾಡಿಗೂ ಆಗ್ತಾ ಇದೆ. ವಾರ್ಡ್ ಸಭೆಯಲ್ಲಿ ಅದನ್ನು ಒಂದು ಸಮತಟ್ಟುಗೊಳಿಸಬೇಕು, ಇಲ್ಲದ್ರೆ ಅದಕ್ಕೆ ಒಂದು ಶೇಪ್ ಕೊಟ್ಟು ಸರಿಯಾಗಿ ಸರಿ ಮಾಡ್ಬೇಕಂತ ದುರಸ್ತಿ ಮಾಡ್ಬೇಕಂತ ಹೇಳಿ ವಾರ್ಡ್ ಸಭೆಯಲ್ಲಿ ಬಂದಿದೆ. ಅದನ್ನು ಅವರು ಹೇಳ್ತಾರೆ. ಓಕೆ, ಅಲ್ಲಿ ನೋಡೋಣ. ಯಾಕೆಂತ ಹೇಳಿದ್ರೆ ಅಂಶ ತೆಗೆಯುವುದು ಒಂದು ಸಭೆಯಲ್ಲಿ ಸಹ ಬಂದಿದೆ. ಅದು ಬೇಕು. ಈಗ ನಾನು ಅದೇ ಗಾಡಿಯಲ್ಲಿ ಹೋಗ್ತೇನೆ, ಮೋಟಾರ್ ಗಾಡಿಯಲ್ಲಿ ನೋಡಿ. ಅಲ್ಲಿಗ ಅಂಶ ಯಾವ ತರ ಇದೆ ನೋಡಿ ಒಂದ್ಸಲ ಬೇಕಾದ್ರೆ. ನೋಡಿ ಈಗ ಯಾವುದೇ ಎಲ್ಲ ಒಂದು ಮಿನಿಟ್ ನಾನು ಮಾತಾಡ್ತೇನೆ. ನೋಡಿ ಈಗ ಎಂ ಎಲ್ ಎ ಫಂಡ್ ಅಲ್ಲಿ ಆಗ್ಲಿ ಅಥವಾ ಯಾವುದೇ ಫಂಡ್ ಅಲ್ಲಿ ಆಗ್ಲಿ, ಈಗ ರೋಡ್ ಆಗಿದೆ, ಅದ್ರಲ್ಲಿ ರೋಡ್ ಅಂತ ಏನಾದ್ರು ಸಮಸ್ಯೆ ಇದ್ರೆ ಅಂದ್ರೆ ಹಂಸ ಇದೆ ಅಂತ ಹೇಳಿದ್ರೆ ಅವ್ರು ಪಂಚಾಯತಿಗೆ ತಿಳಿಸಿ ಪಂಚಾಯತಿಂದ ತೆಗೆಯುವುದಾ ಬೇಡವಾ ಅಂತ ಹೇಳಿ ನಿರ್ಣಯ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅಲ್ಲಿ 10 ಜನ 20 ಜನ ಇರ್ತಾರೆ. ಅಲ್ಲಿ ಪಬ್ಲಿಕ್ಗೆ ಸೂಕ್ತ ಮಾಹಿತಿ ತಕೊಳ್ಳಿ, ಎಲ್ಲರಿಗೂ ಬೇಕಾ ಬೇಡವಾ ಅಂತ. ಯಾಕಂತ ಹೇಳಿದ್ರೆ ಹಂಸನ್ನು ಸರಿ ಮಾಡಬಹುದು ಅಲ್ಲಿ, ಅಥವಾ ಹಂಸನ್ನು ಈಗ ಏನಂತ ಹೇಳಿದ್ರೆ ತೆಗೆಯುವುದೇ ಒಂದು ಸೊಲ್ಯೂಷನ್ ಅಲ್ಲ. ಅಲ್ಲಿ ನೋಡ್ಬೇಕಲ್ಲ ಗ್ರೇಡಿಯಂಟ್ ಹೇಗಿದೆ, ರೋಡ್ ಹೇಗಿದೆ ಈಗ ಅಂತ. ಹಂಸ ಇದ್ರೆ ಒಳ್ಳೇದಾ, ಹಂಸ ಇಲ್ಲದಿದ್ರೆ ಒಳ್ಳೇದಾ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡಿ ನೋಡೋಣ. ನೋಡಿ ಆದ್ಮೇಲೆ ಅದರದ್ದು ನಿರ್ಣಯ ತಕೊಂಡು ಪಂಚಾಯತಿಂದ ಏನು ನಿರ್ಣಯ ತಕೊಂಡು ಆ ತರ ಸೊಲ್ಯೂಷನ್ ಮಾಡಿದ್ರೆ ಆಯ್ತು. ಅದಕ್ಕೆ ಅದು ರಸ್ತೆ ಆಗಿ ಒಂದು 8 ವರ್ಷ ಆಗಿದೆ, ಏನೇನು ಸಮಸ್ಯೆ ಇಲ್ಲ. ನಮ್ಮ ಮನೆ ಮುಂದ್ಗಡೆ ಉಂಟು. SS ಹೆಗಡೆ ಇರುವಾಗ ಅವರ ಹತ್ರನೇ ಹೇಳಿ, ಅದರ ಇಂಜಿನಿಯರ್ SS ಹೆಗಡೆ ಅವರ ಹತ್ರನೇ ಹೇಳಿ ಅದರ 2 ಅಂಶವನ್ನು ಹಾಕಿದೆ. ಒಂದು ST ಮನೆ ಪಕ್ಕ ಅಲ್ಲಿ ಒಂದು ನಮ್ಮ ST ಮನೆ ಪಕ್ಕ. ಅಲ್ಲ ನೋಡೋಣ ಅಲ್ಲಿ ಹಂಸ ತೆರವುಗೊಳಿಸ್ಬೇಕಾ ಬೇಡವಾ ಅಂತ ಹೇಳಿ. ಅಲ್ಲಿಗ 8 ವರ್ಷದ್ದು ಮೊದಲು ರಸ್ತೆ ಆಗಿದ್ರೆ ಈಗ ಆಗ ಬೇರೆ ತರ ವೆಹಿಕಲ್ಗಳು ಇರ್ತಾ ಇರ್ತದೆ. ವೆಹಿಕಲ್ ಸಂಖ್ಯೆ ಜಾಸ್ತಿ ಆಗಿರ್ತದೆ. ಅಲ್ಲ ಸರಿ ನೋಡೋಣ ಅದು ಏನಂತ ಹೇಳಿದ್ರೆ. ನಾನೀಗ ಅದೇ ಗಾಡಿಗೆ ತಾಗದಾಗಿ ಸರ್ ಅದ್ರ ಬಗ್ಗೆ ಅವ್ರು ನೋಡ್ತಾರೆ ಸರ್. ನೋಡಿ ಬಂದು ಚೆಕ್ ಮಾಡಿ ಅದನ್ನು ಸರಿ ಮಾಡಿದ್ರೆ ಆಯ್ತು. ರಸ್ತೆ ಜಾನ್ಸಿನ ಬಗ್ಗೆ ಮಾತಾಡಿದೆ. ಈಗ ನಾಟೆಕಾಲಿನಿಂದ ಕೊಣಾಜೆವರೆಗೆ ಡಬಲ್ ರೋಡ್ ಹಸೆಗೋಡಿವರೆಗೆ ಆಗಿದೆ. ಕಿಪ್ಲೆಬದಾವ್ ಜಂಕ್ಷನ್ ಅಲ್ಲಿ ಮೊದಲು ಹಂಸ ಇತ್ತು. ಈಗ ಏನ್ ಮಾಡಿದ್ದಾರೆ ಅಂದ್ರೆ ಹೊಸ ರಸ್ತೆ ಆಗುವಾಗ ಆ ಹಂಸನ್ನು ನೆಲಸಮ ಮಾಡಿ ರಸ್ತೆ ತುಂಬಾ ಸ್ಪೀಡ್ ಆಗಿ ಗಾಡಿನವರು ಆಗಿರುವಾಗ ಅಲ್ಲಿ ಒಂದು ಹಂಸ ಹಾಕುವಂತ ವ್ಯವಸ್ಥೆಯನ್ನು ಮಾಡ್ಬೇಕು. ಯಾಕೆಂದ್ರೆ ಇದು ನಾವು ಎಲ್ಲ ಸಾರ್ವಜನಿಕರ ಪರವಾಗಿ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ PWD ರಸ್ತೆ ಆಗಿರೋದ್ರಿಂದ ಅದು ಇನ್ನೂ ಕೂಡ ಮೇಂಟೆನೆನ್ಸ್ ಪೀರಿಯಡ್ ಅಲ್ಲಿ ಇದೆ. ಯಾಕಂತ ಹೇಳಿದ್ರೆ ಮುಂದೆ ಆಗಿದ್ದು ಮಾತ್ರ ಅಲ್ವಾ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಎಕ್ಸ್ಟೆನ್ಷನ್ಗೆ ರೋಡ್ ಈಗ ಕೊಣಾಜೆ ನಂತರ ಕೂಡ ಎಕ್ಸ್ಟೆನ್ಷನ್ ಆಗ್ತಾ ಉಂಟು ಮುಡಿಪು ರೋಡ್ ಅಲ್ಲಿ. ಸೊ ಅಲ್ಲಿ ನಾವು ಯಾರು PWD ಇಂಜಿನಿಯರ್ ಯಾರಿದ್ದಾರೆ ಅವ್ರ ಹತ್ರ ಮಾತಾಡಿಬೇಕಾದ್ರೆ ನಾನು ಸಹ ಬೇಕಾದ್ರೆ ಒಂದ್ಸಲ ಮಾತಾಡ್ತೇನೆ ಅವ್ರ ಹತ್ರ. ಈಗಾಗಲೇ ಅದರಿಂದ ಮುಂಚೆ ಹೋಗುವಾಗ ನೇರಳೆಗಟ್ಟೆಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಆಗಿದೆ. ಯಾಕೆಂತಂದ್ರೆ ಗಾಡಿಯ ವೇಗದ ಮಿತಿ ತುಂಬಾ ಕಡಿಮೆ ಆಗ್ತದೆ. ಆಗಿರುವಾಗ
ಇಲ್ಲಿ ನಮಗೆ ರಸ್ತೆ ದಾಟ್ಲಿಕ್ಕೆ ಆಗೋದಿಲ್ಲ, ಮತ್ತೆ ಗಾಡಿಯನ್ನು ರಸ್ತೆಯಿಂದ ಕ್ರಾಸ್ ಮಾಡ್ಲಿಕ್ಕೆ ಸಹ ತುಂಬಾ ಕಷ್ಟ ಆಗ್ತಾ ಉಂಟು. ಅಲ್ಲಿ ಮತ್ತು ಹಸೆಗೊಳಿಯಲ್ಲಿ ಸಹ ಹಾಗೆ ಶಾಲೆ ಆವರಣ ಉಂಟು, ಅಲ್ಲಿ ಸಹ ಒಂದು ಹಂಸಿನ ವ್ಯವಸ್ಥೆ ಆಗ್ಬೇಕು. ಹಸೆಗೊಳಿ ಜಂಕ್ಷನ್ ಅಲ್ಲಿ ಸಹ ಹಂಸಿನ ವ್ಯವಸ್ಥೆ ಆಗ್ಬೇಕು. ಮತ್ತೊಂದು ಏನು ಅಂತಂದ್ರೆ ಒಳ ರಸ್ತೆಯಲ್ಲಿ ಹಾಕಿರುವಂತಹ ಹಂಸಿನ ವ್ಯವಸ್ಥೆ ಸರಿಯಾಗಿಲ್ಲ. ಯಾಕೆಂದ್ರೆ PWD ಅಲ್ಲಿ ಆಗ್ಲಿ ನಮ್ಮಲ್ಲಿ ಆಗ್ಲಿ ಒಂದು ಹಂಸ ಹೀಗೆ ಇರಬೇಕು ಅಂತ ಒಂದು ವ್ಯವಸ್ಥೆ ಇರ್ತದೆ. ಗಾಡಿಯಲ್ಲಿ ಹೋಗುವಾಗ ಟೂ ವೀಲರ್ನವರು ಹಾರುವಂತ ಸ್ಥಿತಿಗೆ ಬರ್ತದೆ. KSRP ಅಲ್ಲಿ 2 ಹಂಸ ಇದೆ, ಅಲ್ಲಿ ಹಿಂದ್ಗಡೆ ಇದ್ದವರನ್ನು ಹಂಸ ದಾಟಿ ಹೋದ್ಮೇಲೆ ನೋಡ್ಬೇಕಾಗ್ತದೆ ಇದ್ದಾರೆ ಇಲ್ವಾ ಅಂತ. ಹಾಗೆ ಉಂಟು ವ್ಯವಸ್ಥೆ ಆಗಿರೋ, ಅದನ್ನು ವ್ಯವಸ್ಥಿತವಾದ ರೀತಿಯಲ್ಲಿ ಮಾಡುವಂತ ವ್ಯವಸ್ಥೆಯನ್ನು ಸರಿ, ಚೆಕ್ ಮಾಡೋಣ, ಚೆಕ್ ಮಾಡಿ. ಕೆಲವೊಂದು ಕಡೆ ಯಾರೋ ಜನರಿದ್ದಾರ, ಅವರು ಪಂಚಾಯತ್ಗೆ ಅಥವಾ PWD ಹೇಳಿ ಅವರೇ ಆಗಿರ್ತಾರೆ, ಅವರಿಗೆ ಆ ವ್ಯವಸ್ಥೆ ಹೇಗೆ ಹಾಕ್ಬೇಕು ಅಂತ ಹೇಳಿ ಗೊತ್ತಿರುವುದಿಲ್ಲ. ಹಾಗಾಗಿ ಅದನ್ನು ಅವರ ಮುಖಾಂತರ ಅವರ ಸ್ವಂತ ಖರ್ಚಿಂದ ಮಾಡಿರ್ತಾರೆ. ಅದನ್ನು ನಮ್ಮಿಂದಲೇ ಮಾಡುವಂತ ವ್ಯವಸ್ಥೆಯನ್ನು ತಾವು ಮಾಡಬೇಕು. ಸರಿ, ಕ್ಲಿಯರ್ ಮಾಡಿಸ್ಕೊಡ್ತೇವೆ. ಇಲ್ಲ, ಯಾವುದೇ ಪೇಮೆಂಟ್ ಆಗಿಲ್ಲ ಇದುವರೆಗೂ ಪಂಚಾಯತ್ ಅಲ್ಲಿ ಗೊತ್ತಾಯ್ತು. ನಾನು ಚೆಕ್ ಮಾಡ್ತೀನಿ, ಅದಕ್ಕೆ ಯಾವುದೇ ತರದ್ದು ಪೇಮೆಂಟ್ ಮಾಡಲಿಲ್ಲ. ಶಾವು ಅವರಿಗೆ ಅವರು ಸರ್, ನಮ್ದೊಂದು ಮನವಿ. ನಾಟಕಲ್ಲಿಂದ ಈ ಕಡೆ ಬರುವ ನಮ್ಮ ಬಗ್ಗೆ ನಮ್ಮ ಮನೆ ಈ ಪ್ರತಿ ಮಳೆಗೂ ಅಲ್ಲಿ ಒಂದು ಬೇರೆ ಕರ್ನ ನಮ್ಮ ಕಾಲೇಜ್ ಸಾಹೇಬ್ MLA ಸ್ಪೀಕರ್ ಅವರ ಜಾಗದ ಪಕ್ಕದಲ್ಲಿ ಆ ಒಂದು ಕಣಿ, ಅದು ಯಾವಾಗ ನೋಡಿದ್ರೆ ಉಚಿತ. ಅದು ಎಷ್ಟು ನಾವು ಬಿಡಿಸಿಕೊಟ್ರು ಅದಂದ್ರೆ ಇದಿಲ್ಲ, ಕಾಂಕ್ರೀಟೀಕರಣ ಇಲ್ಲ. ಆದ ಕಾರಣ ಎಲ್ಲ ಪ್ರತಿ ಮಳೆಗೆ ಅದು ಮತ್ತದಾಗಿ ನಮ್ಮ ಇಲ್ಲಿ ಅಥವಾ ಅಡ್ಡಿ ಮನೆಗಳು ಮುಡುತ್ತವೆ ಕೆಳಗೆ. ಅದಕ್ಕೆ ಅವರು ನಿಮ್ಮ ಹತ್ರ ಹೇಳಿದ್ರೆ ಅವರು ಮಂಜನಾಡಿ ಪಂಚಾಯತ್ಗೆ ಬರ್ತಾರೆ ಅಂತ. ಮಂಜನಾಡಿಯವರು ಬರ್ತಾರೆ, ಅದು ಕೊಣಜೆ ಪಂಚಾಯತ್ ಅಂದ್ರೆ ಅಲ್ಲಿ ಗಡಿ ಸಮಸ್ಯೆ ಯಾರು ನಮಗೆ ನಾವು ಅದರಲ್ಲಿ ಆಗಿದೆ. ಇದಕ್ಕೆ ಏನಾದರೂ ಒಂದು ಬರೀರಿ. ಪ್ರತಿ ಮಳೆಗೂ ನಾವಲ್ಲಿ ಯೋಚಿತರಾಗ್ತದೆ, ಪ್ರತಿ ಮಳೆಗೂ. ಅದಕ್ಕೆ ಮನೆಯಲ್ಲಿ ಮೇಲಿಂದ ಮಣ್ಣು ಬಂದಿದ್ದು ತುಂಬಿಕೊಳ್ತದೆ. ಮಣ್ಣು ನೀರು ಮೇಲಿಂದ ಬಂದು ಇವರ ನಮ್ಮ ಕ್ಲೀನ್ ಮಾಡಿ ಇಡೀ 2 ಸಾರಿ ಈ ಸಲ 2 ಸಾರಿ ಕಟ್ಟಿಸಿದ್ರು ಇಶಾಕ್ನವರು ಕಾಂಪೌಂಡ್ ಕಟ್ಟಿಸಿದ್ರು. 2 ಸಾಲ ಮತ್ತೆ ಇನ್ನೊಂದು ಹೇಳಿದ್ರೆ ಅಲ್ಲಿ ಯಾವ ದೊಡ್ಡ ಒಂದು ಮಳೆ ಬಂದ್ರೆ ಇಡೀ ನಮ್ಮ ಗ್ರೀನ್ ಬಾಗ್ ಮುಳುಗಿ ಹೋಗುವಷ್ಟು ನೀರು ಬರ್ತದೆ. ಅದಕ್ಕೆ ಅದನ್ನು ಶಾಶ್ವತ ಪರಿಹಾರವನ್ನು ಮಾಡಬೇಕಂತ ಒಂದು ಮನವಿ. ಮತ್ತೊಂದೇನಂತ ವಿಷಯ ಅಂತ ಹೇಳಿದ್ರೆ ಗ್ರೀನ್ ಬಾಗಿನಿಂದ ನಾವು ಪ್ರತಿನಿಧಿಸಿ ಬಂದಿದ್ದೇವೆ. ಮತ್ತೆ ಇನ್ನೊಂದು ಸಮಸ್ಯೆ ಅಂತ ಹೇಳಿದ್ರೆ ಈಗ ಅವ್ರು ಹೇಳಿದ ಹಾಗೆ, ಶರತ್ ಅವರು ಹೇಳಿದ ಹಾಗೆ ಅವೈಜ್ಞಾನಿಕ ಅಂಶ. ಈಗ ನಮ್ಮ ರಹಮಾನ್ ಅವರ ಮನೆ ಹತ್ತಿರ ಅವರು ಸ್ವಂತವಾಗಿ ಇಟ್ಟದ್ದು, ಅದು ತುಂಬಾ ಸಮಸ್ಯೆ ಆಗ್ತಾ ಇದೆ. ಅದರಲ್ಲಿ ಪಂಚಾಯತ್ ವತಿಯಿಂದ ಅಂಶವನ್ನು ಸರಿಪಡಿಸಿ ಒಂದು ವೈಜ್ಞಾನಿಕವಾದ ಸಮಸ್ಯೆ ಆಗ್ಬೇಕಂತ ಒಂದು ವಿಷಯ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಗ್ರೀನ್ ಬಾಗಿಂದ ಮಳೆಗಾಲ ಅಲ್ಲದ ಸಮಯದಲ್ಲಿ ಕೆಲವೊಂದು ನೀರುಗಳು ಬರ್ತಾ ಇರ್ತವೆ ಮೇಲಿಂದ. ಆ ನೀರು ಬಂದು ನನಗೆ ನನ್ನ ಹೆಸರು ಬಶೀರ್ ಅಂತೇಳಿ ಗ್ರೀನ್ ಬಾಗ್ ನನ್ನ ಮನೆ ಹತ್ತಿರ ಶೇಖರಣೆ ಆಗ್ತಾ ಇತ್ತು. ಅಲ್ಲೊಂದು ಗುಂಡಿ ಆಗಿದೆ. ಅದನ್ನು ಬಿಡಿಸಿಕೊಡ್ಲಿಕ್ಕೆ ಹೇಳಿ ನಿಮ್ಮ ಹೈದವರಿಗೆ ನಾನು ತುಂಬಾ ಸರಿ ಹೇಳಿದೆ. ಆಗ ಅವರು ಬಹಳ ಸ್ಪಂದಿಸಿದ್ದಾರೆ. ಇಲ್ಲ ಅಂತ ಅವರು ಲೆಟರ್ ಅಲ್ಲಿ ಕೊಡಿ ಅಂತ ಹೇಳಿದ್ರು. ಆಮೇಲೆ ಹೇಳಿದ್ರು ಗ್ರಾಮ ಪಂಚಾಯತ್ ಇದೆಯಲ್ಲ ಅವಾಗೆಲ್ಲ ಬಂದು ಹೇಳಿ ಅಂತ ಹೇಳಿದ್ರು. ನಾನಿದು ಹೇಳಿದಾಗ ಹೇಳ್ತಾರೆ ಅದು ಮಂಜನಾಡಿಗೆ ಬರ್ತದೆ ಅಂತ. ಈ ನೀರು ಬಂದು ಶೇಖರಣೆ ಆಗೋದು ಮಂಜನಾಡಿ ಬಂದು ಕೊಣಾಜೆ ಗ್ರಾಮದ ಗಡಿಯಲ್ಲಿ ಅವರಿಗೆ ಬಂದು ತೋರಿಸಿದೆ. ಮಂಜನಾಡಿ ಪಂಚಾಯತ್ ಮೆಂಬರ್ ಅವರಿಗೆ ಬಂದು ತೋರಿಸಿದೆ. ಅವ್ರು ಹೇಳಿದ್ರು ಸಣ್ಣ ಕೆಲಸದ ಅವ್ರ ಹತ್ರ ಮಾಡಿಸೋದು ಅವರಿಗೆ ಬರ್ತದೆ ಅಂತ. ಅಲ್ಲಿ ಶೇಖರಣೆ ಆಗಿ ಕೊಳಚೆ ನೀರು ಕೂಡ ಅದರಲ್ಲಿ ಶೇಖರಣೆ ಆಗ್ತದೆ. ಈಗ ಆರೋಗ್ಯ ಸಮಸ್ಯೆ ಒಂದು ಸ್ಟಾರ್ಟ್ ಆದ್ರೆ ಎಲ್ಲರಿಗೂ ಸಮಸ್ಯೆ ಗೊತ್ತುಂಟು. ಈಗಿನ ಆರೋಗ್ಯ ವ್ಯವಸ್ಥೆ ಹೇಗಿದೆ ಅಂತ ಒಂದನೇ ನಮ್ಮ ಬೇಡಿಕೆ ಅಂತ ಹೇಳಿದ್ರೆ ಗ್ರೀನ್ ಬಾಗ್ ಮೇಲಿಂದ ಲಾಸ್ಟ್ ಕೆಳಗಿನವರೆಗೆ ಚರಂಡಿಯನ್ನು ಚೆನ್ನಾಗಿ ಬಿಡಿಸಿಕೊಡು, ಸ್ವಚ್ಛಗೊಳಿಸಿಕೊಡ್ಬೇಕು. ಮತ್ತು ನೀವು ಶೇಖರಣೆ ಆಗುವುದನ್ನು ಇಲ್ಲದಾಗೆ ಬಿಡಿಸಿಕೊಡ್ಬೇಕು ಅಂತ ಒಂದು ಮನವಿ. ಅದು ಆದಷ್ಟು ಬೇಗ ಮಾಡ್ಬೇಕಂತೇಳಿ ನಿಮ್ಮ ಹತ್ರ ಹೋಗಿ ಒಂದ್ಸಲ ಸೈಟ್ ಇನ್ಸ್ಪೆಕ್ಷನ್ ಮಾಡ್ತೀನಿ. ಅಲ್ಲಿ ಮಾಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಈಗ ನೋಡಿ ಮೊನ್ನೆಯಿಂದ ನಮ್ಮ ಏರಿಯಾದಲ್ಲಿ ಮಕ್ಕಳಿಗೆಲ್ಲ ವಾಂತಿ ಬೇಗ ಸ್ಟಾರ್ಟ್ ಆಗಿದೆ. ಅದು ಜೋರಾದ್ರೆ ತುಂಬಾ ಸಮಸ್ಯೆ ಆಗ್ತದೆ. ಬೇಗ ನಮ್ಮ ಗ್ರೀನ್ ಬಾಗ್ ಮತ್ತು ಮಸೀದಿಗೆ ಹೋಗುವ ರಸ್ತೆ ಪಕ್ಕ 50 ಮನೆ ಇದೆ. ಅಲ್ಲಿ ಬಸ್ಸಿನವರು ಯಾವುದೇ ಬಸ್ಸಿನವರು ನಿಲ್ಲಿಸುವುದಿಲ್ಲ. ಅದಕ್ಕೆ ಬಸ್ ನಿರ್ಧಾರ ಮಾಡಲಿಕ್ಕೆ ಒಂದು ಪರ್ಮಿಷನ್ ಅದು ಪಂಚಾಯತ್. ಸರಿ ಸರ್, ಆಯ್ತು. ಪಂಚಾಯತ್ ಧನ್ಯವಾದ. ವೈದ್ಯಕೀಯ ಇಲಾಖೆಯವರು ಮಾಹಿತಿ ಕೊಡಬೇಕಂತ ನಾಟಕ ಮೇಡಮ್ ಕೊಡ್ತಾರಂತ. ಅವರೇನೋ ಅಲ್ಲಿ ಪೇಷಂಟ್ಗಳಿದ್ದಾರಂತೆ, ಹಾಗಾಗಿ ಮೊದಲನೇ ಆದ್ಯತೆ ಅವರಿಗೆ ಕೊಟ್ಟು ಕಳಿಸುವ. ನಮಸ್ತೆ, ಡಾಕ್ಟರ್ ವರ್ಷ ಅಂತ. ರೀಸೆಂಟಾಗಿ ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರ್ ಆಗಿದ್ದೇನೆ PHC ನಾಟಕಲ್. ಸಬ್ ಸೆಂಟರ್ ಕೊಣಾಜೆ ಸಹ ನಮ್ಮ
PHC ನಾಟಿಕಲ್ಗೆ ಬರ್ತದೆ. ಹಾಗಾಗಿ ಕೆಲವೊಂದು ಇನ್ಫಾರ್ಮೇಷನ್ ಕೊಡುವ ಅಂತ ಹೇಳಿ ರಿಕ್ವೆಸ್ಟ್ ಬಂತು, ಹಾಗಾಗಿ ಬಂದಿದ್ದೇನೆ. ಈಗ ಸದ್ಯದಲ್ಲಿ ನಮ್ಮ ಸಬ್ ಸೆಂಟರ್ ಕೊಣಾಜೆ ಏನಿದೆ, ಇಟ್ಸ್ ಫುಲ್ಲಿ ಎಕ್ವಿಪ್ಡ್. ಅಂದರೆ ಹ್ಯೂಮನ್ ರಿಸೋರ್ಸ್ ಏನೇನು ಬೇಕು ನಮಗೆ ಎಲ್ಲವೂ ಇದೆ. ನಮ್ಮ ANM ಇದ್ದಾರೆ, PHCO ಇದ್ದಾರೆ, ಮತ್ತು CHO ಇದ್ದಾರೆ, ಮತ್ತು ಆಶನವರು ಸಹ ಇದ್ದಾರೆ. ಅಟ್ ಪ್ರೆಸೆಂಟ್ ಕೆಲಸ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ಸಬ್ ಸೆಂಟರ್ ಕೊಣಾಜೆಗೆ ಸಂಬಂಧಪಟ್ಟಂತೆ. ಬಟ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಾಟಿಕಲ್ ಎಲ್ಲರಿಗೂ ಗಮನದಲ್ಲಿ ಇರಬಹುದು. ಮೆಡಿಕಲ್ ಆಫೀಸರ್ ರೀಸೆಂಟಾಗಿ ಟ್ರಾನ್ಸ್ಫರ್ ಆದರು, ಹಾಗಾಗಿ ನಾನು ಚಾರ್ಜಲ್ಲಿದ್ದೇನೆ. ಈಗ ನಿನ್ನೆಯಿಂದ ಒಬ್ಬರು ಮೆಡಿಕಲ್ ಆಫೀಸರ್ ಉಳ್ಳಾಲದಿಂದ ದಿನಕ್ಕೆ 3 ದಿನ ಅವೈಲಬಲ್ ಇರುವಂತೆ ಮಾಡಿದ್ದೇವೆ. ಸೊ ಹಾಗಾಗಿ ಇನ್ನು ಮುಂದೆ OPD ರಿಲೇಟೆಡ್ ಏನು ತುಂಬ ಜನರಲ್ಲಿ ಇಶ್ಯೂಸ್ ಇತ್ತು, ಅದು ಇರುವುದಿಲ್ಲ ಅಂತ ಅಂದ್ಕೊಂಡಿದ್ದೇವೆ. ಅದು ಬಿಟ್ಟು ಈಗ ರೀಸೆಂಟಾಗಿ ಲಾಂಚ್ ಆಗಲಿಕ್ಕೆ ಇನ್ನೇನು ರೆಡಿ ಇದೆ ಗೃಹ ಆರೋಗ್ಯ ಅಂತ. ಅದು CM ಅವರದ್ದು ಏನು ತುಂಬ ಇಷ್ಟದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ, ಗೃಹ ಆರೋಗ್ಯ ಅಂತ. ಅಂದರೆ ಮನೆ ಮನೆಗೆ ಎಸ್ಪೆಷಲಿ ಈಗ ಮುಂಚೆ ಸಾಂಕ್ರಾಮಿಕ ರೋಗಗಳಿರ್ತಾ ಇತ್ತು, ಇತ್ತೀಚೆಗೆ ಅಸಂಕ್ರಾಮಿಕ ಅಂದರೆ BP ಮತ್ತು ಶುಗರ್. ಮುಂಚೆ ಒಂದು ಮನೆಯಲ್ಲಿ ಒಬ್ಬರಿಗೆ ಶುಗರ್ ಇದ್ರೆ ಅದೇ ದೊಡ್ಡ ವಿಷಯ. ಆದರೆ ಈಗ ಒಂದೊಂದು ಮನೆಯಲ್ಲಿ ಇಬ್ಬಿಬ್ಬರು 3 ಜನ, ಯಾರಿಗೆ ವಯಸ್ಸಾಗಿದೆ ಅವರೆಲ್ಲರಿಗೂ ಶುಗರ್ ಅಥವಾ BP ಇದ್ದೇ ಇದೆ. ಇನ್ನೊಂದು ಕ್ಯಾನ್ಸರ್, ಮುಂಚೆ ತುಂಬ ಕಡಿಮೆ ಇತ್ತು, ಇತ್ತೀಚೆಗೆ ಕ್ಯಾನ್ಸರ್ ಸಂಖ್ಯೆ ಪ್ರಕರಣಗಳು ಸಹ ತುಂಬ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಇದನ್ನು ಸ್ಕ್ರೀನ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಗೃಹ ಆರೋಗ್ಯ ಅಂತ ಹೇಳಿ ಲಾಂಚ್ ಮಾಡ್ತಾ ಇದ್ದಾರೆ. ಮೇ ಬಿ ಜಾನ್ವರಿ 15, 16 ಅಥವಾ 17 ಲಾಂಚ್ ಆಗುವ ಸಾಧ್ಯತೆ ಇದೆ. ಅದಾದ ನಂತರ 3 ತಿಂಗಳೊಳಗಾಗಿ ನಾವು ಆ ಯೋಜನೆಯನ್ನು ಮುಗಿಸ್ಬೇಕಂತ ಇದೆ. ಅಂದರೆ ಪ್ರತಿ ಮನೆಗೆ ಭೇಟಿ ನೀಡ್ತಾರೆ ನಮ್ಮ ಆಶಾ ವರ್ಕರ್ ಮತ್ತು CHO, ಅವರನ್ನು ಒಂದು ಟೀಮ್ ಮಾಡ್ತೇವೆ. ಮತ್ತೆ PHCO ಅಂದರೆ ANM ಅಂತ ಮುಂಚೆ ಏನು ಕರಿತಾ ಇದ್ವಿ, ಅವರೊಟ್ಟಿಗೆ ಮತ್ತೆ ಒಬ್ಬರು ಆಶಾ ವರ್ಕರ್. ಆಯಾ ಆಶಾ ವರ್ಕರ್ ಅವರ ಸಂಬಂಧಪಟ್ಟ ಮನೆಗಳಿಗೆ ಕಳಿಸ್ತೇವೆ. ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಕಡೆಯಿಂದ ರೆಸಿಸ್ಟೆನ್ಸ್ ಬರಬಾರ್ದು, ಜನರ ಕಡೆಯಿಂದ ಯಾರೋ ಬಂದು ಇನ್ಫಾರ್ಮೇಶನ್ ಕೇಳ್ತಿದ್ದಾರೆ. ನಾನು ಮುಗಿಸ್ಬಿಡ್ಲ ಸರ್, ಇನ್ಫಾರ್ಮೇಶನ್ ಮುಗಿಸ್ಬಿಡ್ತೇನೆ. ಏನಾಗ್ತದೆ, ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಕೆಲವೊಬ್ರು ಬಾಗಿಲು ಹಾಕೋದು ಉಂಟು. ಈ ಇನ್ಫಾರ್ಮೇಶನ್ ಇಲ್ಲದೆಯೇ ನಾವು ನೆಕ್ಸ್ಟ್ ಏನು ಪ್ಲಾನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ನಮಗೆ ಈಗ ಒಂದು 2 ವರ್ಷದ ಹಿಂದೆ BP ಮತ್ತು ಶುಗರ್ ಮಾತ್ರೆಗಳು ಬಹಳ ಕಡಿಮೆ ಸಿಗ್ತಾ ಇತ್ತು, ಈಗ ಇರುವಷ್ಟು ಸಿಗ್ತಾ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಮಗೆ ಇಷ್ಟು BP ಪೇಷಂಟ್ಸ್ ಇದ್ದಾರೆ, ಇಷ್ಟು ಶುಗರ್ ಪೇಷಂಟ್ಸ್ ಇದ್ದಾರೆ ಅಂತ ಲೆಕ್ಕ ಸಿಗಬೇಕು. ಲೆಕ್ಕ ಸಿಕ್ಕಿದ್ರೆ ನಾವು ಗೌರ್ಮೆಂಟಿಗೆ ಇಂಡೆಂಟ್ ಹಾಕ್ತೇವೆ, ಗೌರ್ಮೆಂಟ್ ನೆಕ್ಸ್ಟ್ ಇಯರ್ಗೆ ಆ ಸಪ್ಲೈಯನ್ನು ಕೊಡ್ತದೆ. ಈಗ ಏನಾಗ್ತದೆ, ಸಡನ್ ಆಗಿ ಜಾಸ್ತಿ ಆದಾಗ ನಮಗೆ ರಿಕ್ವೈರ್ಮೆಂಟ್ ಇಲ್ಲ ಅಂತ ಕೊಟ್ಟಾಗ ನಮಗೆ ಮಾತ್ರೆಗಳು ಸಿಕ್ಕುವುದಿಲ್ಲ. ಈಗ ಅದಕ್ಕೆ ಗೌರ್ಮೆಂಟ್ ಎಂತ ಮಾಡ್ತದೆ, ಮನೆ ಮನೆಗೆ ಕಳಿಸಿ ಸರ್ವೆ ಮಾಡ್ತೇವೆ. ಸರ್ವೆ ಆದ ನಂತರ ನಮಗೆ ಇಷ್ಟು ನಂಬರ್ಸ್ ಅಂತ ಸಿಗ್ತದೆ. ಆ ನಂಬರ್ಸಿಗೆ ಟ್ರೀಟ್ಮೆಂಟ್ ಅನ್ನು ಒದಗಿಸುವಂತಹ ಕ್ರಮಗಳನ್ನು ಗೌರ್ಮೆಂಟ್ ಕಡೆಯಿಂದ ಕೈಗೊಳ್ತದೆ. ಒಂದು. ಇನ್ನೊಂದು, ಕೆಲವೊಬ್ಬರು ಮನೆಯಿಂದ ಆಚೆಗೆ ಬರ್ಲಿಕ್ಕೆ ಆಗದಂತವರು ಇದ್ದಾರೆ, ಅಂದ್ರೆ ಆಸ್ಪತ್ರೆಗೆ ಬರುವುದಿಲ್ಲ. ಅವರು ಆಸ್ಪತ್ರೆಗೆ ಬರದಂತವರಿಗೆ ನಾವು ಮನೆಗೆ ಹೋದಾಗ ಶುಗರ್ ಅಥವಾ BP ಚೆಕ್ ಮಾಡಿದಾಗ ಇದೆಯಾ ಇಲ್ವಾ ಗೊತ್ತಾಗ್ತದೆ. ಇದ್ದಲ್ಲಿ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತೇವೆ. ಇದು ಒಂದು, BP ಮತ್ತೆ ಶುಗರ್. ಇನ್ನೊಂದು ಕ್ಯಾನ್ಸರ್. ಗೌರ್ಮೆಂಟ್ ಈಗ 3 ಥರದ ಕ್ಯಾನ್ಸರ್, ಕಾಮನ್ ಕ್ಯಾನ್ಸರ್ ಅನ್ನು ಮಾತ್ರ ಇನ್ಫಾರ್ಮೇಶನ್ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ಬಾಯಿ ಮತ್ತೆ ಗಂಟಲದ್ದು, ಇನ್ನೊಂದು ಬ್ರೆಸ್ಟ್ ಕ್ಯಾನ್ಸರ್, ಇನ್ನೊಂದು ಸರ್ವೈಕಲ್ ಕ್ಯಾನ್ಸರ್, ಗರ್ಭದ ಕಂಠ ಏನಿರ್ತದೆ ಅದರದ್ದು ಕ್ಯಾನ್ಸರ್. ಯಾಕೆ ಹೇಳಿದ್ರೆ, ಓರಲ್ ಕ್ಯಾನ್ಸರ್ ಕಾಮನ್, ಯಾಕೆಂದ್ರೆ ನಾವು ಎಷ್ಟು ಜರ್ದಾಗಿ ಬೇಡಿ ಅಂದ್ರೂ ಅಗಿತಾರೆ, ಯಾಕೆಂದ್ರೆ ಈಸಿಯಾಗಿ ಸಿಗ್ತದೆ, ಹಾಗಾಗಿ ಮೋಸ್ಟ್ ಕಾಮನ್. ಇನ್ನೊಂದು ಬ್ರೆಸ್ಟ್ ಕ್ಯಾನ್ಸರ್ ಮತ್ತೆ ಸರ್ವೈಕಲ್ ಕ್ಯಾನ್ಸರ್ ತುಂಬಾ ಲೇಟ್ ಗೊತ್ತಾಗೋದು ಜನರಿಗೆ. ನಿಮ್ಮ ಫ್ಯಾಮಿಲಿಯಲ್ಲೇ ಇರಬಹುದು, ಅಂದ್ರೆ ಅವರಿಗೆ ಅದು ಹೊರಗೆ ಕಾಣಿಸ್ಕೊಳ್ಳಕ್ಕಿಂತ ಮುಂಚೆ ಕಂಡು ಹಿಡಿಲಿಕ್ಕೆ ಆಗುದಿಲ್ಲ, ಯಾಕೆಂದ್ರೆ ಸಿಂಪ್ಟಮ್ಸ್ ಗೊತ್ತಾಗಿರೋದಿಲ್ಲ. ಆದ್ರೆ ಸಿಂಪ್ಟಮ್ಸ್ ಗೊತ್ತಾಗಿ ಅವರು ಡಾಕ್ಟರ್ ಹತ್ರ ಬರೋಷ್ಟರಲ್ಲಿ ತುಂಬಾ ಲೇಟ್ ಆಗಿರ್ತದೆ. ಹಾಗಾಗಿ ಇದೆರಡನ್ನು ಸಹ ಸ್ಕ್ರೀನ್ ಮಾಡ್ತಾ ಇದ್ದೇವೆ. ಜೊತೆಗೆ ಈ ಸರಿ CM ಅವರು ಮತ್ತೆ ಹೆಲ್ತ್ ಮಿನಿಸ್ಟರ್ 2 ಪಾಯಿಂಟ್ ಆಡ್ ಮಾಡಿದ್ದಾರೆ. ಒಂದು ಮಾನಸಿಕ ಆರೋಗ್ಯದ ಬಗ್ಗೆ, ಮತ್ತು ಸ್ಲೀಪ್ ಆಪ್ನಿಯಾ ಅಂತ ಹೇಳ್ತೇವೆ, ರಾತ್ರಿ ಮಲಗಿದ್ದಾಗ ಗೊರಕೆ ಹೊಡಿತಾರಲ್ಲ. ಯಾಕೆ ಅಂದ್ರೆ ಗೊರಕೆ ಹೊಡೆಯೋ ತೊಂದರೆ ಇದ್ರೆ ನೀವು ನೋಡಿರ್ಬೋದು, ಕೆಲವೊಬ್ರು ತುಂಬಾ ಏನು ಇಂಪಾರ್ಟೆಂಟ್ ವ್ಯಕ್ತಿಗಳಲ್ಲೇ ಇಶ್ಯೂ ಇರ್ತದೆ ಇದು. ಗೊರಕೆ ರಾತ್ರಿ ಹೊಡೆದ್ರೆ ರಾತ್ರಿ ನಿದ್ರೆ ಬರೋದಿಲ್ಲ, ಹಗಲಲ್ಲಿ ಮೊಂಪರಿರ್ತದೆ, ಡಲ್ ಇರ್ತಾರೆ, ರಾತ್ರಿ ನಿದ್ದೆ ಇಲ್ಲ, ನಿದ್ರೆ ಮಾಡ್ಬೇಕು ನಿದ್ರೆ ಇಲ್ಲ.
ಬೆಳಿಗ್ಗೆ ನಿದ್ರೆ ಮಾಡಬಾರ್ದು, ನಿದ್ರೆ ಬರ್ತದೆ. ಹೀಗೆ ಆದಾಗ ಏನಾಗ್ತದೆ, ದೇಹದಲ್ಲಿ ಹಾರ್ಮೋನ್ಸ್ ಏರುಪೇರಾಗಿ ಅಂಥವರಲ್ಲಿ BP, ಶುಗರ್, ಕ್ಯಾನ್ಸರ್ ಜಾಸ್ತಿ ಬರ್ತದೆ. ಹಾಗೆ ಆಗಬಾರ್ದು ಅಂತ ಇನಿಷಿಯಲ್ ಸ್ಟೇಜನ್ನೇ ಕಂಡು ಹಿಡ್ಕೊಳ್ಳಿಕ್ಕೆ ಅದರ ಬಗ್ಗೆ ಒಂದು ಕ್ವೆಶನೇರ್, ಅಂದರೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೇವೆ, ಅದನ್ನು ಸಹ ಲಿಸ್ಟ್ ಮಾಡಿದ್ದೇವೆ. ಅದರ ಬಗ್ಗೆ ಸಹ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾರೆ. ಯಾಕೆ ಇದರ ಬಗ್ಗೆ ಮಾಹಿತಿ ಕೊಟ್ಟೆ ಅಂದರೆ, ನಾವು ಮಾನಸಿಕ ಆರೋಗ್ಯದ ಬಗ್ಗೆ ಇನ್ಫಾರ್ಮೇಶನ್ ಕೇಳಿದ ಕೂಡಲೇ ಜನರು ರೇಗಿ ಬಿಡ್ತಾರೆ. ಅವರ ಪ್ರಕಾರ ಏನು, ಮಾನಸಿಕ ಆರೋಗ್ಯ ಅಂದರೆ ಆಸ್ಪತ್ರೆಯಲ್ಲಿ ಸೇರಿಸುವಂಥವರು ಅಲ್ಲ. ಮಾನಸಿಕ ಆರೋಗ್ಯ ಅಂತ ಹೇಳಿದರೆ, ಈಗ ಫಾರ್ ಎಕ್ಸಾಂಪಲ್ ನಮಗೆ ಸಹ ಸ್ಟ್ರೆಸ್ ಇರಬಹುದು. ಈಗ 2 PHC ಮೇಂಟೈನ್ ಮಾಡಬೇಕು, ಟೆನ್ಷನ್ ಇರ್ತದೆ. ನಿದ್ರೆ ಒಬ್ಬೊಬ್ಬರಿಗೆ ಇರೋದಿಲ್ಲ, ಟೆನ್ಷನ್ ಇರ್ತದೆ. ಸೊ ನೀವು ಜನರ ಪರವಾಗಿ ನಿಂತಿರ್ತೀರಿ, ಜನರು ಒಂದು ನಾಯಿ ಬಂದು ಕಚ್ಚಿದ್ರೆ ಸಹ ನಿಮಗೆ ಕಾಲ್ ಮಾಡ್ತಾರೆ ಅಲ್ಲ, ಅದು ಟೆನ್ಷನ್ ಇರಬಹುದು. ಸೊ ಆ ಟೆನ್ಷನನ್ನು ಸಹ ನಾವು ಕ್ವೆಶನೇರಲ್ಲಿ ಕೇಳ್ತೇವೆ. ಮಾನಸಿಕ ಆರೋಗ್ಯದ ಬಗ್ಗೆ ಅಂದರೆ ಮಾನಸಿಕವಾಗಿ ರೋಗವುಳ್ಳ ವ್ಯಕ್ತಿ ಅಂತಲ್ಲ, ನಾವು ಸ್ಕ್ರೀನ್ ಮಾಡ್ತಾ ಇದ್ದೇವೆ ಅಷ್ಟೇ. ಇದನ್ನು ಜನರಲ್ಲಿ ಮಾಹಿತಿ ಕೊಟ್ಟರೆ ಮೋಸ್ಟ್ಲಿ ಎಲ್ಲರೂ ನಮಗೆ ಕೋಆಪ್ರೇಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ, ಎಸ್ಪೆಷಲಿ ಕೊಣಜೆ ಗ್ರಾಮದಲ್ಲಿ. ಸೊ ನಮ್ಮ ಸ್ಟಾಫ್ ಸಹ ಇದ್ದಾರೆ, ನಮ್ಮ ಆಶಾ ವರ್ಕರ್ಸ್ ಸಹ ಇದ್ದಾರೆ. ಅವರು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ದಯವಿಟ್ಟು ಸ್ವಲ್ಪ ಕೋಆಪ್ರೇಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಸೊ ದಟ್ ಈ ಪ್ರೋಗ್ರಾಮ್ ಏನಿದೆ ಗೃಹ ಆರೋಗ್ಯ ಒಳ್ಳೆ ರೀತಿಯಲ್ಲಿ ನಡೆದರೆ ನೆಕ್ಸ್ಟ್ ನಮಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಅನುಕೂಲ ಆಗ್ತದೆ. ಇದೊಂದು ಇಂಪಾರ್ಟೆಂಟ್ ಪ್ರೋಗ್ರಾಮ್ ಈಗ, ಹಾಗಾಗಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದರೆ, ನಾವು ವರ್ಷ ಪೂರ್ತಿ ಮಾತಾಡ್ತಾ ಇರ್ತೇವೆ ಡೆಂಗ್ಯೂ ಬಂದ ಮೇಲೆ ಟ್ರೀಟ್ಮೆಂಟ್ ಇಲ್ಲ. ಯಾಕೆಂದರೆ ಅದು ವೈರಲ್ ಡಿಸೀಸ್, ಟ್ರೀಟ್ಮೆಂಟ್ ಇಲ್ಲ. ಬರದಂತೆ ತಡೆಗಟ್ಟಲಿಕ್ಕೆ ಕೆಲವೊಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಳ್ಬಹುದು, ಎಸ್ಪೆಷಲಿ ಸೊಳ್ಳೆ ಬಾರದ ಹಾಗೆ. ಎಲ್ಲರೂ ನಾವು ಮನೆ ಬಾಗಿಲಿಗೆ ಹೋದಾಗ ಹೇಳೋದು, ಅಲ್ಲಿ ಚರಂಡಿಯಲ್ಲಿ ನೀರಿದೆ, ಫಸ್ಟ್ ಅದನ್ನು ಕ್ಲೀನ್ ಮಾಡಿಸಿ ನಂತರ ನಾವು ಇಲ್ಲಿ ನೀರು ಚೆಲ್ತೇವೆ ಅಂತ. ಅಲ್ಲ, ಮನೆಯಲ್ಲಿ ನೀವು ಏನು ಕಲೆಕ್ಟ್ ಮಾಡಿ ಇಡ್ತಾರೆ ಕ್ಲೀನ್ ವಾಟರ್, ಆ ನೀರಲ್ಲಿ ಡೆಂಗ್ಯೂ ಸೊಳ್ಳೆ ಬರ್ತದೆ, ಈಡೀಸ್. ಕೊಚ್ಚೆ ನೀರಲ್ಲಿ ಬರುವಂಥದ್ದು ಅನೋಫಿಲಿಸ್, ಅದು ನಿಮಗೆ ಒಂದು ಮಲೇರಿಯಾ ಬರಿಸ್ಬೋದು, ಇಲ್ಲ ಆನೆಕಾಲು ರೋಗ ಬರಿಸ್ಬೋದು. ಸೊ ಹಾಗಾಗಿ ಜನರಲ್ಲಿ ಇದೊಂದು ನಾವು ರಿಕ್ವೆಸ್ಟ್ ಸಹ ಮಾಡ್ತಾ ಇರ್ತೇವೆ, ಕಂಟಿನ್ಯೂಸ್ ಪ್ರೋಸೆಸ್. ಕೆಲವೊಂದು ಬದಲಾವಣೆಗಳಾಗಿದೆ, ಆದರೆ ಇನ್ನೂ ಬದಲಾವಣೆಗಳ ಅವಶ್ಯಕತೆ ಇದೆ. ಸೊ ಮನೆ ಬಾಗಿಲಿಗೆ ಬಂದಾಗ ದಯವಿಟ್ಟು ನಮ್ಮ ಸಿಬ್ಬಂದಿಯನ್ನು ಬೈಯಬೇಡಿ, ಅಷ್ಟೇ ಕೇಳ್ಕೊಳ್ಳೋದು. ಯಾಕೆಂದರೆ ಅವರ ರಿಕ್ವೈರ್ಮೆಂಟ್ ಅಲ್ಲ, ಇದು ಸೊಸೈಟಿ ರಿಕ್ವೈರ್ಮೆಂಟ್. ಹಾಗಾಗಿ ಬಂದು ನೀರನ್ನು ಚೆಲ್ಲಿ ಅಥವಾ ಅದಕ್ಕೆ ಮುಚ್ಚಳವನ್ನು ಮುಚ್ಚಿ ಇಟ್ಕೊಳ್ಳಿ, ಅಥವಾ ಬಟ್ಟೆ ಆದರೂ ಮುಚ್ಚಿಟ್ಕೊಳ್ಳಿ ಅಂತ ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ. ದಯವಿಟ್ಟು ಅದನ್ನು ಪಾಲಿಸಲಿಕ್ಕೆ, ಈಗ ಏನು 100 ಜನ ಇದ್ದರೆ ಅದು 1000 ಜನಕ್ಕೆ ತಲುಪಲಿ ಅಂತ ಇದೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೇನೆ. ಸದ್ಯಕ್ಕೆ ಅತ್ಯಂತ ತುರ್ತು ಅಂದರೆ ಇದೆರಡು ಮಾಹಿತಿ ಕೊಡಲಿಕ್ಕೆ ಅವಶ್ಯಕತೆ ಇತ್ತು, ಕೊಟ್ಟಿದ್ದೇನೆ. ಬೇರೆ ಏನಾದರೂ ಪ್ರಶ್ನೆಗಳಿದ್ರೆ ನಾನು ಕೇಳಿ ಮುಂದುವರಿಬೋದೆ. ಈಗ ನಿಮ್ಮ ರಿಕ್ವೆಸ್ಟ್ ಏನಿದೆ ನೋಡಿದ್ದೇನೆ, ಫೋಟೋಗ್ರಾಫ್ ತೋರಿಸಿದ್ದೀರಿ. ನಾವು ಎಕ್ಸ್ಪರ್ಟ್ ಒಪಿನಿಯನ್ ಕೊಡಬಹುದೇ ಹೊರತು ಎಕ್ಸಿಕ್ಯೂಟಿಂಗ್ ಬಾಡಿ ಅಲ್ಲ. ಎಕ್ಸ್ಪರ್ಟ್ ಒಪಿನಿಯನ್, ಇಂತಿಂತ ಇದರಿಂದ ಹೀಗೆ ಕಾಯಿಲೆ ಬರ್ತದೆ. ಫಾರ್ ಎಕ್ಸಾಂಪಲ್ ನೀವು ಹೇಳಿದ್ರಿ ತಾರತಮ್ಯ ನಡೀತಿದೆ ಅಂತ, ಬಡವರ ಮನೆಗೆ ಹೋಗ್ತೀರಿ ಹೇಳ್ತೀರಿ, ಅವರು ಕೇಳ್ತಾರೆ. ಒಂದು ನಿಮಿಷ, ನನ್ನ ವ್ಯಾಪ್ತಿ ಅಂದರೆ ನಾನು ಮುಂಚೆ ಕೆಲಸ ಮಾಡಿದ ವ್ಯಾಪ್ತಿಯಲ್ಲೇ ಹೇಳ್ತೇನೆ. ಸ್ಟಾಫ್ ನರ್ಸ್, ನನ್ನದೇ ಸ್ಟಾಫ್, ಅವರ ಮನೆಯಲ್ಲಿ ಲಾರ್ವಾ ಇತ್ತು, ಅದನ್ನು ಹೇಳಿದರೆ ಅವರ ತಂದೆ ತೆಗೆಯುವುದಿಲ್ಲ. ಹೀಗಿದ್ದಾಗ ಇತ್ತೀಚೆಗೆ ಒಮ್ಮೆ ಡೆಂಗ್ಯೂ ರಿಲೇಟೆಡ್ ಒಂದು ಆರ್ಡರ್ ಸಹ ಬಂತು DC ಅವರಿಂದ, ಫೈನ್ ಹಾಕಿ ಅಂತ ಅಲ್ವಾ. ಯಾರು ಕೇಳೋದಿಲ್ಲ, ಫೈನ್ ಹಾಕಿಸಿ, ನಿಮ್ಮಲ್ಲೇ ಒಂದು ಏನು ಸಿಸ್ಟಮ್ ಇಂಪ್ರೂವ್ ಮಾಡ್ಕೋಬೋದು. ಯಾಕೆಂದರೆ ಫೈನ್ ಹಾಕುವ ಅಥಾರಿಟಿಯೂ ನಾವಲ್ಲ. ಹೇಳ್ಬೋದು ಇಂಥವ್ರು ಕೇಳ್ತಾ ಇಲ್ಲ, ಹೀಗೀಗೆ ಮಾಡಬೇಕೇ ಹೊರತು ನಮಗೆ ಎಕ್ಸಿಕ್ಯೂಷನ್ ನಮ್ಮ ಕೈಯಲ್ಲಿ ಇಲ್ಲ. ನೋಟಿಸ್ ಮಾಡಿ, ಐ ಥಿಂಕ್ ದೇವ್ ಗಿವನ್, ನಾನು ನೋಡ್ತೇನೆ ಅದು. ಇಲ್ಲ, ಈಗ ನಿಮ್ಮಿಂದ ಏನು ತೋರಿಸಿದ್ದೀರಿ, ಈಗ ಓಪನ್ ಸಭೆಯಲ್ಲೇ ತೋರಿಸಿದ್ದೀರಿ. ಹಾಗಾಗಿ ನಮ್ಮ HIO ಯಾರಿದ್ದಾರೆ ಅವರನ್ನು ಆ ಜಾಗಕ್ಕೆ ಕಳಿಸಿ ಏನು ಫೈಂಡಿಂಗ್ಸ್ ಇದೆ ಅದನ್ನು ನಾವು ರಿಪೋರ್ಟ್ ಹಾಕ್ತೇವೆ. ಮಳೆಗಾಲ ಸ್ಟಾರ್ಟ್ ಆಗಿತ್ತಂದ್ರೆ ಒಂದು ಎಲ್ಲ ಅಂಗಡಿಯವರಿಗೆ ಒಂದು ಹೇಳಿಬಿಡ್ಬೇಕು, ಎಳ್ನೀರು ನೀವು ಕಟ್ ಮಾಡಿ ಅದನ್ನು ಓಪನ್ ಇಡಬೇಡಿ, ಮಳೆ ಬಿದ್ದರೆ ಸೊಳ್ಳೆ ಅದೊಂದು ಹೇಳ್ಬೇಕು. ಆಮೇಲೆ ಇದನ್ನು ಮನೆಯವರಿಗೆ ಕೊಡ್ತಾರೆ, ಯಾರಿಗೆ ಇವರಿಗೆ ಬಿಸಾಡಲಿಕ್ಕೆ ಕಷ್ಟ ಆಗ್ತದೆ ಅಂಗಡಿಯವರಿಗೆ. ಇವರು ಏನ್ ಮಾಡ್ತಾರೆ, ಯಾರೋ ಒಬ್ಬ ಬಂದು 50 ರೂಪಾಯಿ ಆಟೋದಲ್ಲಿ ತಗೊಂಡು ಅವರ ಮನೆ ಹತ್ರ ಹಾಕುದು, ಅಲ್ಲಿ ಹಾಕಿ ಅಲ್ಲಿ ಮನೆ ಏನಿರುತ್ತೆ ಎಲ್ಲ ಸೊಳ್ಳೆ ಹೋಗ್ತದೆ. ಇದು ನಾನು ಆಲ್ರೆಡಿ ಮಂಜನಹಳ್ಳಿ ಪಂಚಾಯತ್ ಇದ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಸರ್, ಈಗ ಅದು ಎಜುಕೇಶನ್
ನಮ್ಮ ಮೈಂಡಲ್ಲಿ ಕೂರಬೇಕು. ನಾವು ಎಷ್ಟು ಜನ ಒಂದು ಪ್ಲಾಸ್ಟಿಕ್ ಕೈಗೆ ಭಾರ ಆಗ್ತದೆ ಅಂತ ಎಲ್ಲಿ ಕಾಣುತ್ತೆ ಅಲ್ಲಿ ಎಷ್ಟು ಬರೋದಿಲ್ಲ. ಈಗಲೂ ಅದು ವಿತ್ ಟೈಮ್ ಎವಾಲ್ವ್ ಆಗ್ತದೆ. ನಾವು ಎಜುಕೇಟ್ ಮಾಡಿ 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 ನಮ್ಮ ಸ್ಟಾಫನ್ನು ಕೇಳಿ, ಮುಂಚೆ ಒಂದು 100 ಮನೆಯಲ್ಲಿ ನೀರು ಶೇಖರಣೆ ಇದ್ರೆ ಈಗ ಒಂದು 50ಕ್ಕೆ ಬಂದಿದೆ. ಅದನ್ನು 0 ಮಾಡಲಿಕ್ಕೆ ಸಮಯ ಬೇಕು. ಇದು ಭಾರತ. ನಾವು ಪ್ರಶ್ನೆ ಕೇಳಲಿಕ್ಕೆ ಫಸ್ಟ್ ಬರ್ತೇವೆ ಹೊರತು ಅದಕ್ಕೆ ನೀವು ಹೀಗೆ ರೆಸ್ಪಾಂಡ್ ಮಾಡಿ ಅಂದಾಗ ಯಾರು ಕೇಳುವುದಿಲ್ಲ. 100 ಇದ್ದದ್ದು 50 ಆಗಿದೆ, ಅದನ್ನು 0 ಮಾಡ್ಲಿಕ್ಕೆ ಇನ್ನೊಂದು 10 ವರ್ಷ ಬೇಕಾಗ್ಬೋದು ಆ ಎಜುಕೇಶನ್ ಕೊಡ್ಲಿಕ್ಕೆ. ನಾವು ಹೇಳಿದಲ್ಲ ಸರ್, ರಿಪೋರ್ಟ್ ವಿ ಕ್ಯಾನ್ ಗಿವ್ ಅ ರಿಪೋರ್ಟ್ ಕೊಡ್ಲಿಕ್ಕೆ ನಾನು ವ್ಯವಸ್ಥೆ ಮಾಡ್ತೇನಂತೆ ನಮ್ಮ ಸ್ಟಾಫ್ ಕಡೆ. ಹಾಂ ಸರ್. ಆರೋಗ್ಯ ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಜಾಸ್ತಿ ಆಗ್ತಾ ಉಂಟು. ಲ್ಯಾಬ್ ಅಲ್ಲಿ ಜನ ಇಲ್ಲ. ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಕೇಳಿದ್ದೀರಾ? ಫಾರ್ಮಸಿಸ್ಟ್ ಮತ್ತೆ ಲ್ಯಾಬ್ ಟೆಕ್ನಿಷಿಯನ್ ಇಬ್ಬರಿಗೂ ರಿಕ್ವೆಸ್ಟ್ ಕೇಳಿದ್ದೇವೆ. ನಾವು ನಮ್ಮ ಕಡೆ ಪ್ರೆಸರ್ ಹಾಕ್ಬೇಕು ಅಂದ್ರೆ ನಾವು ನಮ್ಮ ಕಡೆಯಿಂದ ನಾವು ಹಾಕಿದ್ದೇವೆ. ಇಲಾಖೆಗೆ ನೀವು ಮಾತಾಡ್ತೀರಿ, ನಾವು ತಿಂಗಳಿಗೊಂದು ಪತ್ರ ಬರೀತಾ ಇದ್ದೇವೆ. ನೀವು ಅದಕ್ಕಿಂತ ಜಾಸ್ತಿಯಲ್ಲಿ ಪ್ರೆಸರ್ ಹಾಕಿ ಅಲ್ಲಿಗೆ ಕಳಿಸುವಂತೆ ಮಾಡಿಸ್ಬೇಕು. ಈಗ ಒಬ್ಬ ಅಧಿಕಾರಿಯಾಗಿ ಕೆಲಸ ಮಾಡೋದು ಸ್ಟಾಫ್ ಡಿಫಿಷಿಯನ್ಸಿ ಇಟ್ಕೊಂಡು ಅಷ್ಟು ಈಸಿ ಇಲ್ಲ. ಸೊ ನೀವು ಅನ್ಸ್ಕೋಬಹುದು ನಮ್ಗೆ ರಿಕ್ವೈರ್ಮೆಂಟ್ ಇಲ್ಲ ಹಾಗಾಗಿ ಬಿಟ್ಟಿದ್ದೇವೆ ಅಂತ. ಇಲ್ಲ, ನಮ್ಗೆ ನಿಮ್ಗಿಂತ ಹೆಚ್ಚು ಪ್ರೆಷರ್ ಇರ್ತದೆ ಅಷ್ಟು ಕೆಲಸ ಮಾಡಿಸ್ಲಿಕ್ಕೆ. ಸೊ ರಿಕ್ವಿಸಿಷನ್ ನಮ್ಗೆ ಪ್ರತಿ ತಿಂಗಳು ಕಳಿಸ್ತಾನೆ ಇರ್ತೇವೆ. ಅಲ್ಲಿ ಇದ್ದರೆ ಅಲ್ವಾ ಕೊಡೋದು, ಅಲ್ಲಿ ಬಂದ ಕೂಡಲೇ ಕೊಡ್ತಾರೆ. ಮೋಸ್ಟ್ಲಿ ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ಆಗ್ಬೇಕಿತ್ತು, ಆಗಿಲ್ಲ. ಆಗಿದ್ರೆ ಮೋಸ್ಟ್ಲಿ ಫಿಲ್ ಆಗ್ತಾ ಇತ್ತು, ಯಾಕೆಂದ್ರೆ ಅದು ಸಿಟಿಗೆ ಹತ್ರ ಇರುವಂತದ್ದು, ಬಸ್ ಫೆಸಿಲಿಟಿ ಇರುವಂತ ಫೆಸಿಲಿಟಿ ಇದು. ಹಾಗಾಗಿ ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ಆಗಿದ್ರೆ ಆಗ್ತಾ ಇತ್ತು. ನಿಮ್ಮ ಆರೋಗ್ಯ ಇಲಾಖೆ ಈಗ ನಾವು ಶಾಲೆಯಲ್ಲಿ ಸಹ ಹೋಗಿ ಕೊಡ್ತೇವೆ. ಯಾವುದು 5 ವರ್ಷ ಇದೆ. ಶಾಲೆಗೆ ಹೋಗುವಾಗ ಆರೋಗ್ಯಕ್ಕೆ ಹೋಗಿ ಅಲ್ಲಿ ಹೋಗುವ ಇಲ್ಲಿ ಅಂತ ಒಂದು ಗೊಂದಲ ಕೇಳಿಸ್ಕೊಂಡೆ ನಾನು. ಇಲ್ವಲ್ಲ, ನಾವು ಶಾಲೆಯಲ್ಲಿ ಕೊಡ್ತಾ ಇದ್ದೇವಲ್ಲ. ಯಾವ ಶಾಲೆ ಸರ್? ಇನ್ಫಾರ್ಮೇಶನ್ ಕೊಟ್ರೆ ನಾವು ಮಾಡಿಸ್ಬೋದು. ಕೊಡ್ತಾ ಇದ್ದಾರೆ ಮಂಜನಾಡಿ. ನೋಡುವ. ಯಾಕೆಂದ್ರೆ ಪ್ರತಿ ಶಾಲೆದು ನಮ್ಮ ಹತ್ರ ನಂಬರ್ ಸಿಗ್ತದೆ, ಎಷ್ಟು ಜನ ಮಕ್ಕಳು ಇದ್ದಾರೆ ಅಂತ. ಅಷ್ಟು ಸಪ್ಲೈಸ್ ಆಗ್ತದೆ, ಅಷ್ಟು ಇಂಜೆಕ್ಷನ್ ಕೊಟ್ಟು ಮುಗಿಸ್ತಾ ಇದ್ದೇವೆ ನಾವು. ಇನ್ನೊಂದು ಒಂದು ಸಲ ನಾವು ಗ್ರಾಮ ಸಭೆಯಲ್ಲಿ ಹೇಳಿದ್ದೇವೆ. ಈಗ ಅವರು ಕೇಸ್ ಅಭಿವೃದ್ಧಿ ಹೇಳಿದ್ರು. ಇನ್ನು ಇದೇ ನಮ್ಮ ಹತ್ತಿರದಲ್ಲಿ ಯೂನಿವರ್ಸಿಟಿ ಅದು ಒಂದು ಈಗ ಈ ಕಡೆಯಲ್ಲಿ ಇದ್ದಂಥ ಒಂದು ಡ್ರೈನೇಜ್ ಅದು ಶಾಶ್ವತ ಪರಿಹಾರ ಆಗಲಿಲ್ಲ ಇದುವರೆಗೆ ಕೂಡ. ಇರಲಿಲ್ಲ, ಹೋದ ಪಂಚಾಯತಿ ಗ್ರಾಮ ಸಭೆಯಲ್ಲಿ ತಿಳಿಸಿದ್ದೇವೆ. ಇದುವರೆಗೆ ಕೂಡ ಅದಕ್ಕೆ ಶಾಶ್ವತ ಪರಿಹಾರ ಆಗಲಿಲ್ಲ. ಈಗ ಇನ್ನೊಂದು ಕಡೆ ಈಗ ಅಲ್ಲಿ ಒಂದು ವಾಸ್ತು ಇದೆ ವಿಷಯ, ಅಲ್ಲಿ ಈಗ ಶುರುವಾಗಿದೆ. ಇಲ್ಲಿದ್ದು ಸ್ವಲ್ಪ ಮಟ್ಟಿಗೆ ಕೊಟ್ಟು ನಾವು ಹೋಗ್ತಾ ಇದ್ದೇವೆ, ಶಾಶ್ವತ ಪರಿಹಾರ ಅಲ್ಲದಿದ್ರು ಕೂಡ. ಈಗ ಡಿಸಿಎಂ ಕಾಲೇಜ್ ಹಾಸ್ಟೆಲ್ ಹತ್ರ ಅಲ್ಲಿ ಕೂಡ ಈಗ ಸೋಲ್ತಾ ಇದೆ. ಇದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ನೀವು, ಅಲ್ಲ ನಾವು ಯಾವ ರೀತಿ ಇದಕ್ಕೆ ಅವರಿಗೆ ಮಾಡಬೇಕಂತ ಗೊತ್ತಾಗ್ತಾ ಇದೆ. ಇದು ನಿಮಗೆ ಬರ್ತದಿಲ್ಲ, ಬರುದಿಲ್ಲ. ನಾವು ಏನಿದ್ರು ರಿಪೋರ್ಟ್ ಹಾಕಬಹುದು, ಹೀಗಿದೆ. ಎಕ್ಸಿಕ್ಯೂಷನ್ ಅಂದ್ರೆ ಅದಕ್ಕೆ ಕ್ರಮ ಕೈಗೊಳ್ಳಿಕ್ಕೆ ನಮ್ಗೆ ಬರುವುದಿಲ್ಲ. ಹಕ್ಕಿ ನಿಮ್ಗೆ ಬರುವುದಿಲ್ಲ. ಗ್ರಾಮ ಪಂಚಾಯತಿ ಸಭೆಯದು ಇದರಲ್ಲಿ ನಮಗೆ ಯಾವ ರೀತಿ ಅವರಿಗೆ ಅದನ್ನು ಮುಟ್ಟಿಸ್ಬೇಕಾ ಆ ರೀತಿ ಮುಟ್ಟಿಸಬಹುದು. ಗ್ರಾಮ ಸಭೆಯಲ್ಲಿ ಅಂದ್ರೆ ಅದು ನಮ್ಮ ಗ್ರಾಮದಲ್ಲಿರುವಂತಹ 2 ಸಂಸ್ಥೆ ಆಗಿರ್ತದೆ. ಅವರು ಟ್ಯಾಕ್ಸ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಆದರೆ ಅವರು ಅದನ್ನು ನಮ್ಮ ಗ್ರಾಮವನ್ನು ಸ್ವಚ್ಛ ಮಾಡಿ ಇರುವಂತಹ ವ್ಯವಸ್ಥೆ ಅವರಿಗೆ ಕೂಡ ಇದೆ. ಅದಕ್ಕೆ ಗ್ರಾಮ ಸಭೆಯಲ್ಲಿ ಒಂದು ನಿರ್ಣಯ ಮಾಡಿ ಅವರಿಗೆ ಯಾವ ರೀತಿ ಅದಕ್ಕೆ ಕ್ರಮ ಕೈಗೊಳ್ಳಿ ಅದನ್ನು ಮಾಡಬೇಕು. ಗ್ರಾಮ ಸಭೆಯಲ್ಲಿ ಎಲ್ಲಾ ಗ್ರಾಮ ಸಭೆಯಲ್ಲಿ ನಾವು ಹೇಳುತ್ತಾ ಇರೋದು ನಾವು ಮುಟ್ಟಿಸಿದ್ದೇವೆ, ಹೇಳ್ತೇವೆ. ಈ ಹೇಳಿದ್ರೆ ಸಾಕಾಗುವುದಿಲ್ಲ. ಗ್ರಾಮ ಸಭೆ ಮುಖಾಂತರ ಈ ಒಂದು ಸಭೆಯ ಮುಖಾಂತರ ಅವರಿಗೆ ಯಾವ ರೀತಿ ಮುಟ್ಟಿಸ್ಬೇಕಾ ಅದೇ ರೀತಿ ಮುಟ್ಟಿಸ್ಬೇಕು ಅವರಿಗೆ. ಅದು ಇನ್ಫಾರ್ಮೇಶನ್ ಈಗ ನೋಟ್ ಆಗಿರ್ತದೆ ಸರ್. ನೆಕ್ಸ್ಟ್ ನಾವು ರಿಪೋರ್ಟ್ ಮಾಡ್ತೇವೆ. ನೋಡುವ. ನಾವು ನಿಮ್ಮ ಹತ್ರ ಕೇಳು, ನೋಡಲ್ ಅಧಿಕಾರಿಗಳು ಬಂದಿದ್ದೀರಾ? 4 ಸಲ ನೋಡಲ್ ಅಧಿಕಾರಿಗಳು ಬಂದಿದ್ದೀರಾ? ಈ ಸಮಸ್ಯೆ ನಾವು ಹೇಳ್ತಾ ಇದ್ದೇವೆ, ಆಗುವುದಿಲ್ಲ. ಇದಂತ ನಾವೇ ನಿಲ್ಲಿಸಬೇಕಾ ಅಲ್ಲ ನೀವು ನಮ್ಗೆ ನಿಲ್ಲಿಸ, ನಾನು ನಿಮ್ಗೆ ರೈಟ್ಸ್ ಕೊಡಿ, ನಾವು ನಿಲ್ಲಿಸ್ತೇವೆ. ಇದೇ ಸಮಸ್ಯೆ. ಅವ್ರು ಫೋಟೋ ತೋರಿಸಿದ್ರು, ನಾವು ಫೋಟೋ ತರಲಿಲ್ಲ. ಪ್ರತಿ ವರ್ಷವೂ ನಾವು ಕೊಳಚೆ ನೀರನ್ನು ಚರಂಡಿಗೆ ಬಿಡಬೇಡಿ ಅಂತ ಹೇಳ್ತಾ ಇದ್ದೇವೆ, ಇಲ್ಲಿ ಮನವಿ ಕೊಡ್ತಾ ಇದ್ದೇವೆ. ಇವಾಗ ನೋಡ್ತೀವಿ, ನಾವು ಹೇಳ್ತೀವಿ ಅಂತ ಹೇಳ್ತೀವಿ, ಬಂದು ಹೇಳ್ತಾರೆ. ಮತ್ತೆ ಸರ್ ಮಳೆಗಾಲದಲ್ಲಿ ಬಿಟ್ಟು ನಮಗೆ ದೊಡ್ಡ ಸಮಸ್ಯೆ ಆಗೋದಿಲ್ಲ, ನೀರು ಅಂತ ಹೋಗ್ತದೆ. ಬಾಕಿ ಸಮಯದಲ್ಲಿ ಅಲ್ಲಿ ಈಗ ನಾವು ಕ್ಲೀನ್ ಬಾಗಿಲಿನಷ್ಟು ಸೊಳ್ಳೆ ಎಲ್ಲಿ ಇರ್ಲಿಕ್ಕಿಲ್ಲ, ಅಷ್ಟು ಸೊಳ್ಳೆ ಇದೆ. ನೀವೊಮ್ಮೆ ಬಂದು ಪರಿಶೀಲಿಸಿ. ಪ್ರತಿಯೊಬ್ಬರು ಅಲ್ಲಿ ಕೊಳಚೆ ನೀರನ್ನು ಚರಂಡಿಗೆ ಬಿಡ್ತಾರೆ. ಇದ್ರ ಬಗ್ಗೆ ನಾವು 5ನೇ ಮಾಹಿತಿ ಕೊಟ್ಟಿದ್ದೇವೆ. 5ರ ಗಮನಿಸಬೇಕು, ನಮ್ಮ ವಾರ್ಡ್ ಮೆಂಬರ್ ಗಮನಿಸಬೇಕು. 5ರವರಿಗೆ ಫೋನಲ್ಲಿ ಮಾತಾಡಿದ್ದೀವಿ, ಪಂಚಾಯತಿ ಹೇಳಿದ್ದೇವೆ. ಹೇಳ್ತೀವಿ ಬಂದು ಏನ್ ಮಾಡ್ತೀರಿ ನೀವು?
ಪ್ರತಿಯೊಂದು ಮನೆಗೆ ಹೇಳಿ ಹೋಗ್ತೀವಿ ಕೊಳಚೆ ನೀರು ಬಿಡಬೇಡಿ ಅಂತ. ನೀವು ಹೇಳಿ ಆ ಕಡೆ ಹೋಗುವಾಗ ಬಂದ್ ಮಾಡಿರ್ತಾರೆ, ನೀವು ಹೇಳಿ ಆ ಕಡೆ ಹೋಗುವಾಗ ಈ ಕಡೆ ಓಪನ್ ಮಾಡಿರ್ತಾರೆ. ಅದಕ್ಕೆ ಇವತ್ತು ನೀವು ಹೇಳಿದಾಗೆ ಈ ಕೊಳಚೆ ನೀರು ಬಿಡೋದಕ್ಕೆ ಇವತ್ತು ಇಲ್ಲೇ ನಿರ್ಣಯ ಮಾಡ್ಬೇಕಂತ ನೋಡೋದಕ್ಕೆ ನೀವು ಹೇಳ್ಬೇಕು. ಅದು ಇಷ್ಟು ಆರೋಗ್ಯದ ಬಗ್ಗೆ ನೀವು ಮಾತಾಡಿದ್ದೀರಿ. ಆರೋಗ್ಯ ಎಲ್ಲಿಂದ, ಅನಾರೋಗ್ಯ ಎಲ್ಲಿಂದ ಸೃಷ್ಟಿ ಆಗ್ತದೆ ಅದನ್ನು ನೀವು ಏನ್ ಮಾಡಿ, ಸೃಷ್ಟಿ ಆಗದಾಗೆ ಮಾಡಿ. ಆರೋಗ್ಯದ ಬಗ್ಗೆ ತಿಳಿಸುವಾಗ ಅನಾರೋಗ್ಯ ಆಗದಾಗೆ ರೀತಿಯಲ್ಲಿ ಮುನ್ನೆಚ್ಚರಿಕೆ ತೆಗಿತೀರಲ್ಲ, ಅದು ಪಂಚಾಯತ್ ಮಾಡಲಿ. ಮೇ ಬಿ ಈಗ ನಿಮ್ಮ ಪಾಯಿಂಟ್ಸ್ ನೋಟ್ ಆಗಿರ್ಬೋದು, ನಿರ್ಣಯದಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು. ಅಲ್ಲ, ನೀವು ನಮ್ಗೆ ರೂಲ್ಸ್ ಅನ್ನು ಹೇಳ್ತೀರಿ, ನಮ್ಮ ತಪ್ಪನ್ನು ಕೇಳಿಕ್ಕೆ ನೀವು ರೆಡಿ ಇಲ್ಲ. ನಮ್ಗೆ ರೂಲ್ಸ್ ಹೇಳ್ತೀರಿ, ಕರೆಕ್ಟ್, ನಾನು ಹೋಗ್ತೇನೆ ಅಂದ್ರೆ ನಾವು ಚಿಕ್ಕ ಚಿಕ್ಕ ನೀವು ಹೇಳ್ತೀರಿ ಎಲ್ಲಿ ಮನೆಯಲ್ಲಿ. ಅದೇ 300, 400, 700 ಮಂದಿದ್ದು ನೀರು ಹೋಗುವಾಗ ಅದಕ್ಕೆ ಯಾರು ಕೇಳೋ ರೈಟ್ಸ್ ಇಲ್ಲ. ಅಲ್ಲ ಹೇಳಿ, ನೀವು ಹೇಳಿ, ನಿಮ್ಮ ಹತ್ರ ನಾನು ಹೇಳಿಲ್ಲ, ನಿಮ್ಮ ಹತ್ರ ಹೇಳೋ ರೈಟ್ಸ್ ಇಲ್ಲ ನಿಮಗೆ. ನೀವು ಆಗೊಂದು ಕ್ವಶನ್ ಹೇಳಿದ್ರಿ, ನಾನು ನಮ್ಮ ಹತ್ರ ಹೇಳಿಕ್ಕಿಲ್ಲ, ನಾವು ಮಾಹಿತಿ ಮಾತ್ರ ಕೊಡೋದು ಅಂತ ಹೇಳಿದ್ರಿ. ಹಾಗಂದ್ರೆ ನೀವು ಉತ್ತರ ಕೊಡೋದು ಬೇಡ, ನನಗೆ ನೋಡೋಲಾಜಿಕಲ್ ಹೇಳಿದ್ರೆ ಆಯ್ತು. ನೀವು ಒಂದು 6 ಸಲ 7 ಸಲ 8 ಸಲ 10 ಸಲ ಆಯ್ತು. ಇದಕ್ಕೆ ಎಂತ ಹೇಳಿ ಇಲ್ಲದಕ್ಕೆ ಲೆಟರ್ ಕೊಡಿ ಪಂಚಾಯತಿಗೆ, ನಾವು ನಿಲ್ಲಿಸ್ತೇವೆ. ಆಗಲೂ ಒಂದು ಲೆಟರ್ ಕೊಡಿ, ನಾವು ನಿಲ್ಲಿಸ್ತೇವೆ. ಆಗ್ತಾ ಇಲ್ವಾ? ಹೇಗೆ ನಿಲ್ಲಿಸ್ಬೇಕು ಅಂತ ಗೊತ್ತಿಲ್ಲ. ವ್ಯವಸ್ಥೆ ಮಾಡಿ ಅವರಿಗೆ ರಿಕ್ವೆಸ್ಟ್ ಕೊಟ್ಟಿದ್ದೇವೆ, ಬೇರೆ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಒಂದು 3 ದಿವಸ ಮೇಲೆ ಕೊಡಿ. ಮತ್ತೊಂದು ಏನಂದ್ರೆ ಇಲ್ಲಿ ಈಗ ಏನಾಗಿದೆ ಗ್ರಾಮ ಸಭೆಗೆ ಗ್ರಾಮಸ್ಥರನ್ನು ಈಗ ನೋಡಿ ಯೂನಿವರ್ಸಿಟಿ ಅಲ್ಲಿ ಅಸೆಂಬ್ಲಿಯಲ್ಲಿ ಕೆಎಸ್ಆರ್ಪಿ ಇದೆ, ಆಮೇಲೆ ಅಲ್ಲಿ ಹಿಂದುಳಿದ ವರ್ಗ ವಾಸ್ತವವಾಗಿದೆ, ನಮ್ಮ ಈ ಕೊನಾಜೆ ತುಂಬಾ ಇದೆ. ಅವರ ಮೈಂಡ್ ಈ ಗ್ರಾಮ ಸಭೆಗೆ ಬರ್ಲಿಕ್ಕೆ ಹೇಳ್ಬೇಕು, ಯಾರಾದ್ರೂ ಒಬ್ಬರು ಇಷ್ಟರವರೆಗೆ ಇಲ್ಲ. ಅದು ಅವ್ರಿಗೆ ಏನು ಗೊತ್ತಾಗುತ್ತೆ ಹೇಳಿ, ಈ ಗ್ರಾಮ ಸಭೆಯಲ್ಲಿ ಏನಾಗಿದೆ ಅವ್ರಿಗೆ ಗೊತ್ತಾಗುತ್ತಾ? ಯೂನಿವರ್ಸಿಟಿಯಲ್ಲಿ ಯಾರಾದ್ರೂ ಇದ್ದಾರ ಒಬ್ಬರು? ಈಗ ಕೆಎಸ್ಆರ್ಪಿ ಅವರು ಯಾರಾದ್ರೂ ಇದ್ದಾರಾ? ನಮ್ಮ ಸಿವಿಲ್ ಪೊಲೀಸ್ ಬರ್ತಾರೆ, ಅವರು ಬರ್ಬೇಕು. ಅವ್ರು ಇಲ್ಲಿ ಅವರ ಯಾರು ಆಫೀಸರ್ ಬೇಕಲ್ಲ, ನೋಟಿಸ್ ಮಾಡಿ ನೋಟಿಸ್ ಮಾಡಿ. ಅವ್ರಿಗೆ ನೋಟಿಸ್ ಮಾಡಿದ್ದಾರೆ ಇವರು. ಅಲ್ಲ, ಒಂದು ನಿಮಿಷ. ಈ ಆರೋಗ್ಯ ದೃಷ್ಟಿಯಲ್ಲಿ ನಾವೀಗ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಸರಿ ಇದ್ರೆ ಮಾತ್ರ ಆರೋಗ್ಯ ಸರಿಯಾಗಿರ್ತದೆ. ಈಗ ಒಂದು ನಿಮಿಷ ಈಗ ಇವರು ಹೇಳಿದ್ರು ನಾವು ಆರೋಗ್ಯದ ಬಗ್ಗೆ. ನಾನು ಕಳೆದ ಕೆಲವೊಂದು ಗ್ರಾಮ ಸಭೆಯಲ್ಲಿ ಹೇಳ್ತಾ ಇದ್ದೇನೆ, ಈ ಗ್ರಾಮ ಸಭೆಯಿಂದ ಬರ್ತಾ ಇದ್ದೇನೆ. ನೀವು ಅಲ್ಲಿ ಕೂತ್ಕೊಂಡು ನಿಮ್ಮ ಸ್ಥಾನದಲ್ಲಿ ಇದ್ದವರು ಎಲ್ಲರೂ ಒಂದು ಹೇಳುದು ಇಷ್ಟೇ, ಅದನ್ನ ನಾವು ಮುಂದಿನ ದಿನದಲ್ಲಿ ಸರಿ ಮಾಡ್ತೇವೆ ಅಂತ. ಇಷ್ಟುವರೆಗೆ ಯಾರು ಸರಿ ಮಾಡ್ತೇವೆ ನೋಡಿ. ಸರಿ, ನಾನು ಆರೋಗ್ಯದ ಬಗ್ಗೆ ಸ್ವಚ್ಛತೆಯನ್ನು ಸರಿಯಾಗಿ ಮಾಡಿದ್ದೇವೆ ನಮ್ಮ ವಾರ್ಡ್ನಲ್ಲಿ ಅಂತೆಲ್ಲ ಎದೆದಟ್ಟಿ ಒಂದು ಸದಸ್ಯರೇ, ಒಬ್ಬರು ಸದಸ್ಯರಲ್ಲಿ ನಾವು ಎದೆದಟ್ಟಿ ನಾವು ನಮ್ಮ ಸ್ವಚ್ಛ ಭಾರತವನ್ನು ನಾವು ಮಾಡಿದ್ದೇವೆ ಅಂತ ಯಾರು ಮಾಡಿದ್ದಾರೆ? ಯಾರಿಲ್ಲ. ಸ್ವಚ್ಛ ಭಾರತಕ್ಕೆ ಒಂದು ಮರ್ಯಾದಿನದಾಗಿ ಮಾಡಿದ್ದಾರೆ. ಸ್ವಚ್ಛ ಭಾರತವನ್ನು ಪ್ರಾರಂಭಿಸಿದ ಕೇಂದ್ರ ಸರ್ಕಾರದ ಪ್ರಧಾನಿಯವರೇ ಅದನ್ನು ನಾವು ಮಾಡ್ತಾ ಇದ್ದೇವೆ, ಸ್ವಚ್ಛ ಭಾರತ ನಮ್ಮ ಕೊನಜಲ್ಲಿ. ಮತ್ತೆ ನಾವು ಆರೋಗ್ಯದ ಬಗ್ಗೆ ಚಿಂತನೆ ಮಾಡಿ ಏನು ಪ್ರಯೋಜನ ಅಂತ ಹೇಳುದು ನೋಡಿ. ನೀವು ಈಗ ಹೇಳಿದ್ರಿ ನಾವು ಕಾನೂನು ತೆಗೆದುಕೊಳ್ತೇವೆ ಅಂತ, ಇಷ್ಟುವರೆಗೆ ಹೇಳಿದರೆ ಯಾರು ಮಾಡಲಿಲ್ಲ. ಎಲ್ಲ ಕಡೆ ಕಸ ಎಷ್ಟು ಬಿದ್ದಿದೆ ಅದಕ್ಕಿಂತ 10 ಬಾಲ್ ಕಸ ಬಿದ್ದಿದೆ ಅಲ್ಲದೆ ಅದರಿಂದ ಸ್ವಲ್ಪ ಕೂಡ ಕೊಂಡೋಗುವಂತ ವ್ಯವಸ್ಥೆ ಆಗಿಲ್ಲ. ಎಲ್ಲ ಅಂಗಡಿ ಮುಗ್ಗಟ್ಟಿನವರು, ಕಬ್ಬು ಜ್ಯೂಸ್ ಮಾಡುವವರು, ಕೊಂಡಗೆತ್ತುವವರು ಎಲ್ಲ ತಂದು ಮಾಡುವುದು ಎಲ್ಲೆಲ್ಲಿ ಹಳ್ಳಿಗಳಲ್ಲಿದೆ ಅಲ್ಲಿ ತಂದು ಹಾಕುದು. ಅಲ್ಲಿ ಅವರು ಸ್ವಲ್ಪ ಆರೋಗ್ಯದಲ್ಲಿದ್ದಾರೆ, ಅದನ್ನು ಕೂಡ ಇಲ್ಲದಾಗೆ ಮಾಡಿದ್ದಾರೆ. ಈಗ ಸಿಟಿ ಬಿಡಿ, ಸಿಟಿ ಆರೋಗ್ಯ ಇಲ್ಲ, ಹಳ್ಳಿ ಇದೆ ಆರೋಗ್ಯದಲ್ಲಿ, ಅದನ್ನು ಕೂಡ ಇಲ್ಲದಾಗೆ ಮಾಡಿದ್ದಾರೆ ಇವರು. ನೀವು ಬೇಕಾದ್ರೆ ಬಂದು ನೋಡಿ, ಇವರು PDO ಯಾವಾಗ ಮಾಡಿದ್ರಿ ಅಂತ ನಾನು ಪರಿಶೀಲನೆ ಮಾಡ್ತೇನೆ ಅಂತ ಒಂದು ದಿವಸ ಕೂಡ ಪರಿಶೀಲನೆ ಮಾಡ್ಲಿಕ್ಕೆ ನನ್ನ ವಾರ್ಡಿಗೆ ಬರಲಿಲ್ಲ PDO. ನಾನು ಎಷ್ಟೋ ಸಲ ಗ್ರಾಮ ಸಭೆಯಲ್ಲಿ ಹೇಳಿದ್ದೇನೆ, ಖುದ್ದು ಫೋನ್ ಮಾಡಿ ಹೇಳಿದ್ದೇನೆ, ಪಂಚಾಯತಿಗೆ ಬಂದು ಹೇಳಿದ್ದೇನೆ, ಆದ್ರೂ PDO ಬರಲಿಲ್ಲ. PDO ಜವಾಬ್ದಾರಿ ಅಂತದ್ದು, PDO ಜವಾಬ್ದಾರಿ ಅಂತದ್ದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ. ಅದೆಂತ ಜವಾಬ್ದಾರಿ ಅವರದ್ದು? ಅದನ್ನೇ ಹೇಳಿ ಸಭೆಗೆ, ಅದನ್ನೇ ಹೇಳಿ. ನೋಡಿ ಇವರು ಬಂದಿದ್ದಾರ? ಇಲ್ಲ, ಬರ್ಲಿಲ್ಲ. ನಾನು ಎಷ್ಟು ಸಲ ಹೇಳಿದ್ದೇನೆ, ಯಾವಾಗ ಬಂದಿದ್ದೀರಿ ನೀವು? ಎಲ್ಲಿ ಬಂದಿದ್ದೀರಿ ನೀವು? ಎಲ್ಲಿ ಬಂದಿದ್ದೀರಿ ನೀವು? ಕಸದ ದೃಷ್ಟಿಯಲ್ಲಿ ಕಸವನ್ನು ನೋಡ್ಲಿಕ್ಕೆ ನೀವು ಯಾವಾಗ ಬಂದಿದ್ದೀರಿ ನನಗೆ ಹೇಳಿ. ಬರಲಿಲ್ಲ ನೀವು ಬರ್ತೇನೆ ಅಂತ ಹೇಳಿ ಅಧಿಕಾರದ ಮುಂದೆ ಹೇಳ್ತಾ ಇದ್ದೀರಿ, ನೀವು ಅಧಿಕಾರದ ಮುಂದೆ ಹೇಳ್ತಿದ್ದೀರಿ ನಾವು ಬರ್ತೇನೆ ಅಂತ. ನೀವು ಬರಲಿಲ್ಲ, ನಾನು ಕಾಯ್ತಿದ್ದೇನೆ, ನೀವು ಬರಲಿಲ್ಲ. ಅದು ನಾವು ಆರೋಗ್ಯ ಅಂತ ಬಾಯಿ ಮಾಡಿಕೊಂಡು ಯಾರು ಏನು ಪ್ರಯೋಜನ? ನೀವು ಬರ್ಬೇಕಲ್ಲ. ಹೋಗಿದ್ದೇನೆ ಸದಸ್ಯರು, ಎಲ್ಲಿ ಹೋಗಿದ್ದು? ಎಲ್ಲಿ ಸದಸ್ಯರು ಕಸ ನೋಡ್ಲಿಕ್ಕೆ ಬರಲಿಲ್ಲ. ನೋಡಿ ಬಂದಿದ್ದಾರೆ ಅಂತ ಅವ್ರು ಹೇಳಿ ಪ್ರಶ್ನೆ ವಿಷಯ ಅಲ್ಲ. ನೀವು ಅದನ್ನು ಸಾರ್ವಜನಿಕ ಮಾಡುದು ಬೇಡ. ಇಷ್ಟು ಜನ ಹೇಳಿದ್ರಲ್ಲ, ಅದನ್ನು ನಿರ್ಣಯ ಮಾಡಿ ನೀವು ಆ ನಿರ್ಣಯ ಮಾಡಿ, ಎದುರಲ್ಲೇ ಮಾಡಿ. ನಿರ್ಣಯ ಮಾಡಿ, ಅದನ್ನು ನೀವು ನಿರ್ಣಯ ಮಾಡದೆ ನಾವು ಅದನ್ನು ಯಾವ ಕೇಳೋದು. ನಾವು ಈಗ ಮನೆಗೆ ಗ್ರಾಮ ಸಭೆ
ಅದರಲ್ಲಿ ಮತ್ತು ಪ್ರತಿ ವಾರ್ಡ್ನಲ್ಲಿ ಸ್ವಚ್ಛ ಭಾರತ ಬಗ್ಗೆ ವ್ಯವಸ್ಥೆ ಆಗ ಆರೋಗ್ಯ ಸರಿಯಾಗಿ ಆರೋಗ್ಯ ಸರಿಯಾಗಿರುತ್ತೆ. ಅದನ್ನು ಸರಿ ಮಾಡಿ ಸರ್. ಇನ್ನೊಂದೇನು ಗೊತ್ತಾ, ಒಂದು ನಾಟಕದಲ್ಲಿ ಬಿಸರ್ಸ ಇತ್ತು, ಕಚೇರಿ ಎಲ್ಲ ತಂದು. ಈಗ ಅಲ್ಲಿ ಎಲ್ಲ CC ಕ್ಯಾಮರಾ ಹಾಕಿದ್ರಲ್ಲ, ಈಗ ನಮ್ದು ಅಸೆಂಬ್ಲಿ ಕರ್ನಾಟಕದಲ್ಲ ಅಲ್ಲಿ ಬಿಸಾಡ್ತಾ ಇದ್ದಾರೆ. ನಾವು ಪಂಚಾಯತ್ ಸದಸ್ಯರು ಎಲ್ಲರೂ ನೀವು ಸ್ವಲ್ಪ ಸಪೋರ್ಟ್ ನೋಡೋದಲ್ಲ. ಸ್ವಚ್ಛತೆ ವಿಚಾರ ಇದೆಯಲ್ಲ, ಎರಡೂ ಕೈ ಸೇರಿದ್ರೆ ಮಾತ್ರ ಚಪ್ಪಳೆ ಆಗಿರ್ತದೆ. ಹಿಂದಿನ ದಿನಗಳಿಗೆ ಹೋಲಿಕೆ ಮಾಡಿದ್ರೆ ಎಷ್ಟೋ ಈಗ ನಾವು ಸ್ವಚ್ಛತೆಯಲ್ಲಿ ಜಾಸ್ತಿ ಶ್ರಮಿಸ್ತೇವೆ. ನಾವು ಹಿಂದಿನ ದಿನಗಳಿಗೆ ಕಂಪೇರ್ ಮಾಡಿದ್ರೆ ಮುಂದಿನ ದಿನಗಳಲ್ಲೂ ಕೂಡ ಹಾಗೆ ಆಗ್ತಿರುವ ಹಾಗೆ ನಾವು 100% ಶ್ರಮ ವಹಿಸಿ ಸರಿ ಮಾಡ್ತೇವೆ. ಈ ಕಂದಾಯ ಇಲಾಖೆ ಹಲೋ, ಅಸೈಕವಿ ನಾಟಕದ ಸರ್ಕಲಲ್ಲಿ ನಮ್ಮ ಜೊತೆ ಕೈ ಜೋಡಿಸ ರಕ್ಷಣಾ ವೇದಿಕೆಯವರು ನಮ್ಮ ಗ್ರಾಮ ಪಂಚಾಯತ್ ಅಷ್ಟೂ ಕಸ ವಾಸನೆ ಹೋಗಲಿಕ್ಕೆ ಆಗ್ತಿರ್ಲಿಲ್ಲ. ನಾನು ಅಧ್ಯಕ್ಷರಾಗಿ ಬಂದಮೇಲೆ ನಮ್ಮ ಸರ್ವ ಸದಸ್ಯರು ಬೆಳಿಗ್ಗೆ ಒಂದು 5 ಗಂಟೆ ಹೋಗಿ ಅಲ್ಲಿ ಕಾಯ್ತಿದ್ರು, ಫೋಟೋ ಎಲ್ಲ ಮಾಡಿ ಅದೆಲ್ಲ ಕ್ಲೀನ್ ಮಾಡಿ ಎಲ್ಲರೂ ಒಟ್ಟಾಗಿ. ಮತ್ತೆ ಊರಿನ ಜನಗಳು ನಾಟಕದ ರಕ್ಷಣಾ ವೇದಿಕೆ ನಮ್ಮೊಟ್ಟಿಗೆ ಇದ್ದು ಅಲ್ಲಿ ಎಲ್ಲ ಕ್ಲೀನ್ ಆಗಿದೆ. ಈಗ ಬೇರೆ ಕಡೆಗೆ ತಂದು ಹಾಕ್ತಾರೆ. ನಮ್ಮೊಟ್ಟಿಗೆ ಬರಲಿ, ನಾವು ನಿಮ್ಮೊಂದಿಗಿದ್ದೇವೆ. ಎಲ್ಲ ಕಡೆ ನಾವೇ ಪಂಚಾಯತ್ ಸರಿ ಮಾಡುವುದಲ್ಲ, ಆರೋಗ್ಯ ಇಲಾಖೆ ಸರಿ ಮಾಡುವುದಲ್ಲ, ನೀವೆಲ್ಲ ನಮ್ಮೊಟ್ಟಿಗೆ ಬನ್ನಿ. ಪಂಚಾಯತಲ್ಲಿ ನಾವು ಇದ್ದೇವೆ, ನಮ್ಮ ಒಂದು ಸಂಘ ಸಂಸ್ಥೆ ನಿಮ್ಮೊಟ್ಟಿಗೆ ಇದೆ, ನಾವೆಲ್ಲ ಬರ್ತಿದ್ದೇವೆ, ನಮ್ಮೊಟ್ಟಿಗೆ ಹೇಳಿ, ನಾವು ನಿಮ್ಮೊಂದಿಗೆ ಬರ್ತೇವೆ. ಅಲ್ಲಿ ಉಂಟು ಇಲ್ಲಿ ಉಂಟು ಅದು ಕೈ ತೋರಿಸೋದಲ್ಲ. ಯಾವಾಗಲ್ಲ ಅಲ್ಲಿ ಬೀಳ್ತಾ ಉಂಟು ಕಸ. ನಿಮ್ಮ ಅಲ್ಲಿ ಏರಿಯಾದಲ್ಲಿ ಎಲ್ಲಿ ಕಸ ಜಾಸ್ತಿ ಉಂಟಾ ಆ ಏರಿಯಾದಲ್ಲಿ ಅಲ್ಲ, ಅಲ್ಲಿ ಒಂದು ಇದ್ಕೊಂಡು ಬನ್ನಿ. ಅಲ್ಲಿ ಆ ಏರಿಯಾದಲ್ಲಿ ನಿಮ್ಮ ಒಂದು ಸಂಘ ಸಂಸ್ಥೆಗಳು ಬರಲಿ ನಮ್ಮೊಟ್ಟಿಗೆ. ನಾವು ಕರೆದು ಬಂದಲ್ಲಿ ನಮ್ಮ ರಕ್ಷಣೆ ವೇದಿಕೆ ನಾಟಕ ಸರ್ಕಲ್ ತುಂಬ ಅಲ್ಲಿ ಅಲ್ಲ ನಾಟಕ ಯಾವ ಬಾಕ್ಸ್ ಇಟ್ಟರು ಅದಕ್ಕೆ ಅದರಲ್ಲಿ ಹಾಕೋದಿಲ್ಲ, ಅಲ್ಲಿ ಬಿಸಕ್ಕೆ ಹೋಗುದು, ಎಲ್ಲ ಬಿಸಕ್ಕೆ ಹೋಗುದು. ಯಾವ ಬಾಕ್ಸ್ ಇಟ್ಟರು ಅದರಲ್ಲಿ ಹಾಕೋದಿಲ್ಲ. ಅಲ್ಲ ಅಂಗಡಿಯವರು ಕೂಡ ಕಸದ ನಮ್ಮ ಗಾಡಿ ಮಾಡಿದ್ದೇವೆ, ಗಾಡಿಯವರನ್ನು ಕಳಿಸ್ತಿದ್ದೆ, ಅವ್ರಿಗೆ ಕೊಡೋದಿಲ್ಲ. ಕೆಲವರು ಎಲ್ಲಿಗೆ ತಗೊಂಡು ಹೋಗಿ ಬೀಸಾಕ್ತೆ ಆ ಫೋಟೋ ತೆಗೆದು ನಾವು ಅವ್ರಿಗೆ ಫೈನೆಲ್ಲ ಹಾಕಿ ಎಲ್ಲ ವ್ಯವಸ್ಥೆ ನಮ್ಮ ಇದಕ್ಕೆ ಮಾಡೋದು ನಾವು ಮಾಡ್ತಾ ಇದ್ದೇವೆ. ಎಲ್ಲಿ ತುಂಬ ಕಸ ಉಂಟು, ಎಲ್ಲಿ ನಿಮ್ಮ ಇದರಲ್ಲಿ ಉಂಟು ಅದು ನಮ್ಮೊಂದಿಗೆ ಹೇಳಿ, ನಾವು ನಿಮ್ಮೊಟ್ಟಿಗೆ ಬರ್ತೇವೆ. ಎಲ್ಲ ಒಟ್ಟಾಗಿ ನಾವು ಒಂದು ವ್ಯವಸ್ಥೆ ಮಾಡುವ. ಅದಕ್ಕೆ ನೀವೆಲ್ಲ ನಮಗೆ ಸ್ಪಂದಿಸಿ. ಅಲ್ಲಿ ಉಂಟು ಇಲ್ಲಿ ಉಂಟು ಅಂತ ಹೇಳಬೇಡಿ. ಕಸ ವಿಷಯ ಯಾವುದ್ರ ವಿಷಯದಲ್ಲಿ ನಮ್ಮೊಟ್ಟಿಗೆ ನಮ್ಮ ಸ್ಪಂದಿಸಿ ಬನ್ನಿ ಅಧ್ಯಕ್ಷರೇ. ಅಲ್ಲ ನೀವು ನಮ್ಮ ಏರಿಯಾದ ಅದೇ ಸದಸ್ಯರು ಯಾರ ಅಲ್ಲ ನಮ್ಮ ಪಂಚಾಯತ್ ಸಿಬ್ಬಂದಿಗಳೆಲ್ಲ ನಾವು ಆ ನಾಟಕದಲ್ಲಿ ವಾಸನೆಯಲ್ಲಿ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ. ನಾವೆಲ್ಲ ಕಸ ಹೆಕ್ಕಿ ಆ ಗಲೀಜನ್ನು ಹೆಕ್ಕಿ ಅವರು ನಮ್ಮ ರಕ್ಷಣಾ ವೇದಿಕೆ ನಮ್ಮೊಟ್ಟಿಗೆ ಇದ್ದು ಅಲ್ಲಿ ಒಂದು ಕಸದ ವ್ಯವಸ್ಥೆ ಅಷ್ಟು ವಾಸನೆ ಬರ್ತದೆ ಅಂತ ಕ್ಲೀನ್ ಮಾಡಿದ್ದೇವೆ. ಇನ್ನು ಎಲ್ಲೆಲ್ಲಿ ಉಂಟು ಆ ವ್ಯವಸ್ಥೆಗೆ ನಮ್ಮೊಟ್ಟಿಗೆ ಬನ್ನಿ, ನಾವು ನಿಮ್ಗೆ ಕೈ ಜೋಡಿಸ್ತೇವೆ ಅಂತ ಈ ಸಂದರ್ಭ ನಾನು ನಿಮಗೆ ಹೇಳಲು ಇಚ್ಛೆ ಪಡ್ತೀನಿ. ಅಧ್ಯಕ್ಷರೇ, ನಾಟಕ ಕ್ಲೀನ್ ಬಗ್ಗೆ ಅವರು ಮಾತಾಡ್ತಾರೆ. ನಾವು ಅದಕ್ಕೆ ಎಷ್ಟು ಸಹಕಾರ ಕೊಟ್ಟಿದ್ದೇವೆ ಅಂತ ನಾವು ಒಂದು ಎಲ್ಲರ ಮುಂದೆ ಇಲ್ಲಿ ಹೇಳ್ತೀವಿ. ನಿಮಗೆ ನಾವು ಸಹಕಾರ ಕೊಡೋದು ಅಗತ್ಯ. ನಾವು ಸಹಕಾರ ಕೊಟ್ಟರೆ ಮಾತ್ರ ನಿಮಗೆ ಅಭಿವೃದ್ಧಿ ಮಾಡಬಹುದು. ನಾವು ಸಹಕಾರ ತುಂಬಾ ಕೊಟ್ಟಿದ್ದು. ರಾತ್ರಿ 12 ಗಂಟೆ 2 ಗಂಟೆವರೆಗೆ ಶಾಲಿಮಾರ್ ಅವರು, ಇಕ್ಬಾಲ್ ಅವರು, ನಮ್ಮ ಏರಿಯಾದವರು ಎಲ್ಲ ಅಲ್ಲಿ ಕಾದು ಕೂತು. ನಮಸ್ಕಾರ, ನನ್ನ ಹೆಸರು ನಯನ. ನಾನು ಕೊಣಜಿ ಗ್ರಾಮದ ಗ್ರಾಮ ಅಧಿಕಾರಿಯಾಗಿ ಪ್ರಭಾರ ವಹಿಸಿರುತ್ತೇನೆ. ಕಂದಾಯ ಇಲಾಖೆ ವತಿಯಿಂದ ಸಾಮಾಜಿಕ ಭದ್ರತೆ ಅಡಿಯಲ್ಲಿ BPL ಪಡಿತರ ಚೀಟಿ ಹೊಂದಿದ 60 ವರ್ಷ ಹಾಗೂ 65 ವರ್ಷ ಮೇಲ್ಪಟ್ಟವರಿಗೆ ಪಿಂಚಣಿ ಲಭ್ಯವಿದೆ. ಹಾಗೂ ಗಂಡ ಮರಣ ಹೊಂದಿದ್ದಲ್ಲಿ ಅವಂತವರಿಗೆ ವಿಧವಾ ವೇತನ ಇದೆ. ಹಾಗೂ 40 ವರ್ಷ ಮೇಲ್ಪಟ್ಟ ಅವಿವಾಹಿತ ಮಹಿಳೆಯರಿಗೆ ಅಥವಾ ವಿಚ್ಛೇದನವಾದ ಮಹಿಳೆಯರಿಗೆ ಮನಸ್ವಿನಿ ವೇತನ. ಒಂದು ನಿಮಿಷ. ವಿಚ್ಛೇದನವಾದ ಮಹಿಳೆಯರಿಗೆ ಮನಸ್ವಿನಿ ವೇತನ ಲಭ್ಯವಿದೆ. ಅದೇ ರೀತಿ BPL ಪಡಿತರ ಚೀಟಿ ಹೊಂದಿದ ಕುಟುಂಬದಲ್ಲಿ 59 ವರ್ಷದ ಒಳಗೆ ದುಡಿಯುವ ವ್ಯಕ್ತಿ ಮೃತರಾದರೆ ಅವರಿಗೆ ರಾಷ್ಟ್ರೀಯ ಕುಟುಂಬ ಸಹಾಯಧನ 20,000 ಆ ಕುಟುಂಬಕ್ಕೆ ಸಿಗ್ತದೆ. ಅದಕ್ಕೆ ಬೇಕಾದಂತಹ ದಾಖಲೆಗಳು ಒಮ್ಮೆ ಅಂತ ಪ್ರಕರಣ ಇದ್ದಲ್ಲಿ ನಮ್ಮ ಕಚೇರಿಗೆ ಭೇಟಿ ನೀಡಿ ನಾವು ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನಾವು ನೀಡ್ತೇವೆ ನಿಮಗೆ. ಇಂತಿಷ್ಟು ಇಲಾಖಾ ಮಾಹಿತಿ. ಕಂದಾಯ ಇಲಾಖೆ ವತಿಯಿಂದ ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು.
ನಾನು ಇವತ್ತು ನಿಮ್ಮನ್ನು ಇಲ್ಲಿ ಭೇಟಿ ಮಾಡಿದ್ದು. ಇದಕ್ಕಿಂತ ಮುಂಚೆ ನೀವು ಅಂದ್ರೆ ಗ್ರಾಮ ಸಭೆ ಮುಂಚೆ ಕೇಳ್ತಿದ್ರೆ ನಾನು ಇವತ್ತು ಅದರ ಬಗ್ಗೆ ಉತ್ತರ ಕೊಡ್ತೀನಿ. ಅದೇ ಪರವಾಗಿಲ್ಲ. ಸಮಾಜ ಕಲ್ಯಾಣ ಇಲಾಖೆಗೆ ಕಾದಿರಿಸಿ ಅವರಿಗೆ ಹ್ಯಾಂಡ್ ಓವರ್ ಆಗಿರ್ಬೇಕು. ನಾನು ಏನಾಗಿದೆ ಅಂತ ಇನ್ನೊಂದ್ಸತಿ ಅದೇ ಅದರ ಬಗ್ಗೆ ನಾನು ಚೆಕ್ ಮಾಡಿ ನಿಮ್ಗೆ ಮಾಹಿತಿ ಕೊಡ್ತೇನೆ. ಇವಾಗ ನಿಮ್ಮ ನಂಬರ್ ಕೊಡಿ, ನಾನು ಅಪ್ಡೇಟ್ ಮಾಡ್ತೇನೆ. ಮೇಡಮ್, ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಈಗಾಗಲೇ 94 CC ಯಲ್ಲಿ ಅರ್ಜಿ ಸಲ್ಲಿಸಿದವರು ಈಗಾಗಲೇ ಇಲ್ಲಿ ಎಲ್ಲರೂ ಅಂತಲ್ಲ, ಒಂದು 10% ಅಷ್ಟೇ ಹಕ್ಕುಪತ್ರ ಪಡೆದುಕೊಂಡಿರ್ತಾರೆ. ಬಾಕಿ ಇದ್ದವರಿಗೆ ಏನು ವ್ಯವಸ್ಥೆ ತಮ್ಮಿಂದ ಆಗಿದೆ? ಯಾಕೆಂದ್ರೆ ಎಷ್ಟು ಅರ್ಜಿ ಇನ್ನು ಬಾಕಿ ಇದೆ ಕೊಡ್ಲಿಕ್ಕೆ? ನಮ್ಮ ಗ್ರಾಮದಲ್ಲಿ, ಕೋಣಾಜೆ ಗ್ರಾಮದಲ್ಲಿ ಒಟ್ಟು ಅರ್ಜಿ ಕೊಟ್ಟಲ್ಲಿ ಇನ್ನು ಎಷ್ಟು ಬಾಕಿ ಇದೆ ಅಂತ ಏನಾದ್ರು ನಿಮ್ಮ ಹತ್ರ ಮಾಹಿತಿ ಇದೆಯಾ? ನಾನು ಈಗಷ್ಟೇ ಚಾರ್ಜ್ ತಗೊಂಡಿದ್ದೇನೆ, ಆಲ್ರೆಡಿ ಲಿಸ್ಟ್ ಮಾಡಿದ್ದೇನೆ ಎಷ್ಟೆಲ್ಲ ಪೆಂಡಿಂಗ್ ಇದೆ. ಆಲ್ರೆಡಿ ಮೊದಲಿಗೆ ನಮಗೆ ಎಂಕ್ವೈರಿ ಮಾಡಿ ಕಳಿಸಿದ್ದಾರೆ. ನನ್ನಲ್ಲಿ ಎಷ್ಟು ಎಂಕ್ವೈರಿಗೆ ಪೆಂಡಿಂಗ್ ಇದೆ ನಾನು ಚೆಕ್ ಮಾಡ್ತಾ ಇದ್ದೇನೆ. ತದನಂತರ ಬಾಕಿ ಹಣ ಕಟ್ಟಿ ಪಾವತಿಗೆ ಅಂದ್ರೆ ಪಾವತಿ ಮಾಡಿದವರು ಯಾರಿಗೆಲ್ಲ ಹಕ್ಕುಪತ್ರ ಕೊಡ್ಲಿಕ್ಕೆ ಬಾಕಿ ಇದೆ ಅಂತವರಿಗೆ ನಾವು ಹಕ್ಕುಪತ್ರ ಕೊಡುವ ವ್ಯವಸ್ಥೆ ಆಗ್ತದೆ. ಮತ್ತೆ ನೀವು ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರು ಸೇರಿ 29 ಮೆಂಬರ್ಗಳಿದ್ದಾರೆ. ಅವರಿಗೆ ಗಮನಕ್ಕೆ ಬರುವಂತೆ ನೀವು ಆ ವಾರ್ಡ್ ಅಲ್ಲಿ ಹೋಗುವಾಗ ಪರಿಶೀಲನೆ ಮಾಡಬೇಕು, ಅವರನ್ನು ಬಿಟ್ಟು ಮಾಡಬಾರ್ದು. ಅಲ್ಲ ಹೇಳಿ ನಾನು ಯಾಕೆಂತ ಹೇಳಿದ್ರೆ ನೀವು ನಿಮ್ಮಷ್ಟಕ್ಕೆ ಹೋದ್ರೆ ಅವರಿಗೆ ಗೊತ್ತಿರುವುದಿಲ್ಲ. ನಮ್ದು ಏನ್ ಕಾನೂನು ಏನಂದ್ರೆ ಒಂದು ಅರ್ಜಿ ಬಂದಾಗ ನಮ್ದು ತನಿಖೆ ಮಾಡುದು, ಇದಕ್ಕೆ ಯಾರಿಗಾದ್ರು ಹೇಳ್ಬೇಕು ಅಂತ ಆತರ ಕ್ರಮ ಇಲ್ಲ. ಅಲ್ಲಲ್ಲ, ತನಿಖೆ ಮಾಡುವ ಕ್ರಮ ಇಲ್ಲ ಅಂತ ಅಂದ್ರು ಕೆಲವೊಂದು ಸಾರಿ ಆಲ್ರೆಡಿ ವಾರ್ಡ್ ವೈಸ್ ಎಲ್ಲರಿಗೆ ಲಿಸ್ಟ್ ಇದೆ ಅಲ್ಲ, ಕೆಲವೊಂದು ವಾರ್ಡಲ್ಲಿ ಇನ್ನೂ ಕೊಟ್ಟಿಲ್ಲ, ಒಂದೇ ಒಂದು ಸಹ ಕೊಟ್ಟಿಲ್ಲ. ಅದರ ಬಗ್ಗೆ ನೀವು ಆದಷ್ಟು ಬೇಗ ಕೊಡುವಂತ ವ್ಯವಸ್ಥೆಯನ್ನು ನೀವು ಮಾಡಬೇಕು. ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದ ಶ್ರೀಯುತ ಪುನೀತ್ ಸರ್ ಬಂದಿದೆ, ದಯವಿಟ್ಟು ಮಾಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪುನೀತ್ ಅಂತ, ಕೊಣಜೆ ಪೊಲೀಸ್ ಸ್ಟೇಷನ್. ಈಗಾಗಲೇ ಇನ್ನೊಂದು ಸ್ವಲ್ಪ 2 ದಿನದಲ್ಲಿ ನ್ಯೂ ಇಯರ್ ಬರ್ತದೆ. ಸೊ ಎಲ್ಲರೂ ಕೂಡ ನೀವು ಹೊಸ ವರ್ಷದ ಆಚರಣೆಗಳನ್ನು ತುಂಬ ಡಿಸಿಪ್ಲಿನ್ ಆಗಿ ಮಾಡಿ, ಯಾವುದೇ ರೀತಿಯಾದಂಥ ಈ ನೀವು ಹೋಗಿ ನಿಮ್ಮ ಯಾರ ಮಕ್ಕಳಿಗಾಗಿರ್ಬೋದು, ನಿಮ್ಮ ನೆರೆಕವರಿಗಾಗಿರ್ಬೋದು, ಅಥವಾ ಬೇರೆ ಯಾರಿಗಾದರೂ ಈ ಡ್ರಗ್ಸ್ ಮತ್ತು ಇತರೆ ಮಾದಕ ವಸ್ತು ಆಗಿರ್ಬೋದು, ಮಾದಕ ದ್ರವ್ಯ ಆಗಿರ್ಬೋದು, ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗ್ಲಿಕ್ಕೆ ಹೋಗ್ಬೇಡಿ. ನ್ಯೂ ಇಯರನ್ನು ತುಂಬ ಖುಷಿಯಾಗಿ ಮಾಡಿ, ಎಂಟರ್ಟೈನ್ಮೆಂಟ್ ಆಗಿ ತಗೊಳ್ಳಿ, ರಿಕ್ರಿಯೇಷನ್ ಒಳ್ಳೆಯ ಇದರಲ್ಲಿ ಇರಲಿ. ಯಾವುದೇ ಕೂಡ ಈ ವ್ಯಸನದಲ್ಲಿ ಭಾಗಿಯಾಗದೆ ಟ್ರಾಫಿಕ್ ರೂಲ್ಸ್ ಆಗಿರ್ಬೋದು ಮತ್ತು ಲಾ ಆ್ಯಂಡ್ ಆರ್ಡರ್ಗೆ ಯಾವುದೇ ಸಿಚುವೇಶನ್ಗೆ ತೊಂದರೆ ಮಾಡದಂತೆ ನ್ಯೂ ಇಯರ್ ವರ್ಷಾಚರಣೆ ಮಾಡಿ ಅಂತ ಹೇಳಿಕೆ ಬಯಸ್ತೀನಿ. ಮೊನ್ನೆ ತಾನೇ ನಮ್ಮ ಕಮಿಷನರ್ ಸಾಹೇಬರು ಕೂಡ ಇದ್ರ ಬಗ್ಗೆ ಒಂದು ಪ್ರೆಸ್ ಮೀಟ್ ಮಾಡಿ ಪತ್ರಿಕಾ ಮಾಧ್ಯಮಗಳಿಗೆಲ್ಲ ಮತ್ತು ಮಾಧ್ಯಮದವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಹಾಗೆ ಈ ನಮ್ಮ ಕೊಣಜೆ ಠಾಣೆ ವ್ಯಾಪ್ತಿಯಲ್ಲಿ ನಾವು ಸಾಕಷ್ಟು ಮಾದಕ ವಸ್ತು ಮತ್ತು ಮಾದಕ ದ್ರವ್ಯದ ಮೇಲೆ ಬಹಳಷ್ಟು ಪ್ರಕರಣ ದಾಖಲು ಮಾಡಿದ್ದೀವಿ. ನಿಮಗೆಲ್ಲ ಒಂದು ರಿಕ್ವೆಸ್ಟ್ ಏನಂದರೆ, ನೀವು ನಿಮ್ಮ ಮನೆಗಳಿಗೆ ಹೋಗಿ, ನಿಮ್ಮ ಎಷ್ಟೋ ಮಕ್ಕಳು ಇರ್ತಾರೆ, ನಿಮ್ಮ ಎಷ್ಟೋ ಮಕ್ಕಳ ಮೇಲೆ ಕೇಸು ಕೂಡ ಆಗಿದೆ ಸುಮಾರು. ನಿನ್ನೇನು ನಾವು ನೈಟ್ ಹೋಗಿ ಸುಮಾರು ಬಂದಿರೋದು ಒಂದು 4:15, ಇವತ್ತು ಬೆಳಿಗ್ಗೆ ಬಂದಿರೋದು ನಾನು ಒಂದು 5 ಕೇಸಸ್ ಮಾಡಿದ್ವಿ ಡ್ರಗ್ಸ್ದು. ಹಾಗೆ ಇದು ಡ್ರಗ್ಸ್ ಅನ್ನೋದು ಒಂದು ಪಿಡುಗು ಆಗಿದೆ. ಪಿಡುಗು ಅಂದ್ರೆ ಸಮಸ್ಯೆಗಳಾಗಿದೆ. ಅದಕ್ಕೇನ್ ಮಾಡ್ಬೇಕು, ನೀವಾಗೆ ನಿಮ್ಮ ಮಕ್ಕಳನ್ನ ನೀವು ಇರುವ ಏರಿಯಾಗಳಲ್ಲಿ, ನಿಮ್ಮ ಪರಿಸರಗಳಲ್ಲಿ, ನಿಮ್ಮ ಇರುವ ದೇವಸ್ಥಾನಗಳಲ್ಲಿ, ಭಜನಾ ಮಂದಿರಗಳಲ್ಲಿ, ಮಸೀದಿಗಳಲ್ಲಿ, ಚರ್ಚ್ಗಳಲ್ಲಿ, ಹೀಗೆ ಈ ಕಾರ್ಯಕ್ರಮಗಳಲ್ಲಿ, ಇಂಥ ಯಾವುದೇ ಕಾರ್ಯಕ್ರಮಗಳಲ್ಲಿ ಮಕ್ಕಳಿಗೆ ಈ ಡ್ರಗ್ಸ್ ಅನ್ನು ತಗೊಳ್ಳೋದು, ಗಾಂಜಾ, ಹಶೀಶ್, ಅಫೀಮು, ಈ ತರ ಡ್ರಗ್ಸ್ ಗಳನ್ನು ತಗೊಳ್ಳೋದು ಅದು ದೊಡ್ಡ ಅಪರಾಧ. ಅದರಿಂದ ಯಾವುದೇ ಕೂಡ ಇದಿಲ್ಲ, ಹೆಲ್ತ್ ಬೆನಿಫಿಟ್ಸ್ ಇಲ್ಲ, ಮತ್ತೆ ಯಾವುದೇ ಕೂಡ ಲಾಭಗಳಿಲ್ಲ, ಎಲ್ಲ ನಷ್ಟನೇ ಇರೋದು. ಅದನ್ನ ನೀವು ಎಲ್ಲ ಮಕ್ಕಳಿಗೆ, ಯುವಜನತೆಗೆ ಮನವರಿಕೆ ಮಾಡಿ. ಮತ್ತೆ ಇದನ್ನ ಸಪ್ಲೈ ಮಾಡೋರು ಯಾರೇ ಕಂಡು ಬಂದಲ್ಲಿ ದಯವಿಟ್ಟು ಪೊಲೀಸ್ ಇಲಾಖೆಗೆ ತಿಳಿಸಿ. ಸೊ ಇವಾಗ ಕಸದೇನು ಡಿಸ್ಕಷನ್ ಮಾಡಿದ್ರು, ನಾನು ಸುಮಾರು ಸತಿ ನೋಡ್ತಾ ಇದ್ದೆ. ಪಾಪ ಅವರು ರಾತ್ರಿ ಅಲ್ಲಿ ಹೋಗಿ ನಿಲ್ತಿದ್ರು, ಅವ್ರು ಅಲ್ಲೇ ಕೂತಿದ್ರು, ಅಲ್ಲೊಂದಿಬ್ರು ಜನ, ಇವ್ರು ನಾ ಸುಮಾರು ನೈಟ್ ಎಲ್ಲ ಎಷ್ಟೋ ಸಲ ನೋಡಿದೀನಿ. ಒಂದ್ಸಲ
ನಮ್ಗೆ ಅದು ಇನ್ನು ಕಾರಲ್ಲಿ ಬಂದು ಕೂತಿದ್ದಾರೆ ಅಂತೇಳಿ ನಾವೇ ಹೋಗಿದ್ದೀನಿ ಇವ್ರನ್ನ ಹಿಡಿಲಿಕ್ಕೆ. ಸೊ ಅದೇನಾಗ್ತದೆ ಅಂದ್ರೆ ಇದ್ರಲ್ಲಿ ಏನಾಗ್ತದೆ, ಎಲ್ಲರೂ ಇನ್ವಾಲ್ವ್ಮೆಂಟ್ ಆಗ್ಬೇಕು. ಹೇಗೆ ನೀವು ಈ ಕಸ ಒಂದು ಇದರಲ್ಲಿ ಹೇಗೆ ಇನ್ವಾಲ್ವ್ಮೆಂಟ್ ಆಗ್ತಿದ್ದೀರಾ, ಅದೇ ತರ ಈ ಡ್ರಗ್ಸ್ ಅನ್ನೋದು ನಿರ್ಮೂಲನೆ ಮಾಡ್ಬೇಕಂದ್ರೆ ನೀವೆಲ್ಲರೂ ಇನ್ವಾಲ್ವ್ಮೆಂಟ್ ಆಗ್ಬೇಕು. ಮೊದಲನೇದಾಗಿ ನಿಮ್ಮ ಮನೆಯವ್ರಿಗೆ ಸರಿ ಮಾಡಿ. ನಿನ್ನೆ ಅಷ್ಟೇ ನಾವು ಒಬ್ಬರನ್ನ ಕರ್ಕೊಂಡ್ ಬಂದಿದ್ವಿ ಕೇಸಲ್ಲಿ, ಪಾಪ ತಂದೆ ತಾಯಿ ಬಂದು ಅಳ್ತಾ ಇದ್ರು. ನೋಡಿ, ಇದರಿಂದ ಪೊಲೀಸರು ಹಿಡಿದ ನಂತರ ಅಳೋದ್ರಿಂದ ಏನು ಲಾಭ ಇಲ್ಲ. ಒಂದ್ಸಲ ನಾವು FIR ಆದ ನಂತರ ನಾವು ಕಾನೂನಲ್ಲಿ ಯಾವ್ದು ಕ್ರಮಗಳೇನು ಇರ್ತದೆ ಅದ್ರ ಪ್ರಕಾರ ನಾವು ಮಾಡ್ಬೇಕಾಗ್ತದೆ. ಸೊ ಹೊಸ ಕಾನೂನಲ್ಲಿ BNS ಹೊಸ ಕಾನೂನು ಇದೆ, ಭಾರತೀಯ ನ್ಯಾಯ ಸಂಹಿತೆ ಅಂತ. ಅದರಲ್ಲಿ ಭಾರತೀಯ ನ್ಯಾಯ ಸಂಹಿತೆ ಇದರಲ್ಲಿ ಪ್ರೊಸೀಜರ್ಸ್ ಅಲ್ಲಿ ತುಂಬಾ ಡಿಫಿಕಲ್ಟ್ ಇದೆ. ಶಿಕ್ಷೆ ಪ್ರಮಾಣ ಜಾಸ್ತಿ ಆಗುತ್ತಾರೆ ಇದೆ. ಡಿಜಿಟಲ್ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿ ನಾವು ಕೋರ್ಟಿಗೆ ಸಲ್ಲಿಸೋದ್ರಿಂದ ಶಿಕ್ಷೆ ಬಹಳ ಆಗ್ತದೆ. ಮತ್ತೆ ನಾಳೆ ನೀವು ಅಳೋದ್ರಿಂದ ಪರಿಹಾರ ಇಲ್ಲ. ಇವಾಗ್ಲೇ ನಿಮ್ಮ ಮಕ್ಕಳಿಗಾಗಿರ್ಬೋದು, ನಿಮ್ಮ ನೆರೆಕವರಿಗಾಗಿರ್ಬೋದು, ಅಥವಾ ನಿಮ್ಗೆ ಕಾಣೋರು ಯಾರೇ ಇದ್ರು ಅವರಿಗೆ ತಿಳಿಸಿ ಬುದ್ಧಿವಾದ ಹೇಳುವಂಥದ್ದು ಮಾಡಿ. ಹಾಗೆ ಇದರಲ್ಲಿ ಸಪ್ಲೈಯರ್ಸ್, ಈ ಡ್ರಗ್ಸ್ ಅನ್ನು ಯಾರು ಸಪ್ಲೈ ಮಾಡ್ತಾರೆ ಅವರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಕೊಡಿ. ಅದು ನಮ್ಮ ಕೆಲಸ, ನಾವು ಮಾಡ್ತೀವಿ. ಯಾಕಂದ್ರೆ ನಾವು ಈಗ ACP ಡ್ರಗ್ಸ್ ಸ್ಕ್ವಾಡ್ ಇರೋದ್ರಿಂದ ಸುಮಾರು ಸಾಕಷ್ಟು ನಮ್ಮ ಸೌತ್ ಸಬ್ ಡಿವಿಷನ್ ಮಾನ್ಯ ACP ಮೇಡಮ್ ಅಂಡರ್ ಅಲ್ಲಿ ಸುಮಾರು 400 ಕೇಸಸ್ ರಿಜಿಸ್ಟರ್ ಆಗಿದೆ. ಕೇಸಸ್ ಅನ್ನ ರಿಜಿಸ್ಟರ್ ಆಗಿದೆ, ಟೆಸ್ಟಿಂಗ್ ಮಾಡಿದ್ದಾರೆ. 16 ಪೆಡ್ಲಿಂಗ್ ಕೇಸಸ್ ಆಗಿದೆ. ಸೊ ನಮ್ಮ ಸಬ್ ಡಿವಿಷನ್ ಅಲ್ಲೂ ಕೂಡ ಹಾಗೆ ತರ ಒಂದು ನಾರ್ಕೋಟಿಕ್ ಸ್ಕ್ವಾಡ್ ತರನು ಇದೆ. ಇದಕ್ಕೆ ಅಂತಾನೆ ಸಪರೇಟ್ ಆಗಿ ACP ಮೇಡಮ್ ಅಂಡರ್ ಇದೆ, ಮತ್ತೆ ಕಮಿಷನರ್ ಸಾಹೇಬ್ರ ಅಂಡರ್ ಅಲ್ಲಿ ಒಂದು 3 ಸ್ಕ್ವಾಡ್ ರನ್ ಆಗ್ತದೆ. ಸೊ ಅದ್ರದ್ದು ಕೆಲಸನೇ ಇದು. ಸೊ ದಯವಿಟ್ಟು ನಿಮ್ಮ ಒಂದು ಈ ತರ ಒಂದು ಮಾಹಿತಿಗಳಿದ್ರೆ ಕೊಡಿ. ಇದು ಒಂದನೇ ವಿಚಾರ. ಎರಡನೇದು ಏನಂದ್ರೆ ಸೈಬರ್ ಕ್ರೈಮು ಅಂತ ಈಗ ಇತ್ತೀಚಿನ ದಿನಗಳಲ್ಲಿ ತುಂಬಾ ಹೆಚ್ಚಿಗೆ ಆಗ್ತಾ ಇದೆ. ನೀವು ಕಷ್ಟಪಟ್ಟಿದ್ದು ದುಡ್ಡುಗಳನ್ನ ಈ ಸೈಬರ್ ಫ್ರಾಡ್ ಸ್ಟಾರ್ಗೆ ಹೋಗ್ತಾ ಇದೆ. ಈಗಾಗಲೇ ನಾ ಹಿಂದಿನ ಒಂದು ಮೀಟಿಂಗ್ ಇದಕ್ಕೆ ಮೀಟಿಂಗ್ ಬಂದು ಇದು ಕೆಳಗಡೆ ಮೀಟಿಂಗ್ ಮಾಡಿದಾಗ ನಾನು ಬಂದು ಹೇಳಿದ್ದೀನಿ. ಸ್ಪೆಷಲಿ ಇದು ಮಳೆಗಾಲದಲ್ಲಿ ಒಂದು ಮೀಟಿಂಗ್ ಮಾಡಿದ್ರೆ ಅವಾಗ್ಲೂ ಹೇಳಿದ್ದೀನಿ. ನಾವೇನಂದ್ರೆ ಒಂದು ಕೊಣೆಜೆ ಬೀಟ್ ಮತ್ತೆ ಒಂದು 47 ನಮ್ದು ಬೀಟ್ ಇದು ಬರ್ತದೆ. ಆ ಬೀಟ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಗಳನ್ನ ಮಾಡಿದೀವಿ. ಸೊ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಾವು ಡೈಲಿ ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟಂತ ಹೊಸ ಅವೇರ್ನೆಸ್ ಮತ್ತೆ ಒಂದು ವಿಡಿಯೋ ತುಣುಕು ಒಂದೊಂದು ನಿಮಿಷದಷ್ಟೇ, ಜಾಸ್ತಿ ಟೈಮ್ ಇರೋದಿಲ್ಲ, ಅಥವಾ ಅದ್ರ ಬಗ್ಗೆ ಕನ್ನಡದಲ್ಲಿ ನಾವು ಹಾಕಿರ್ತೀವಿ. ದಯವಿಟ್ಟು ಆ ಬೀಟ್ ಗ್ರೂಪ್ಸ್ಗೆ ಎಲ್ಲರೂ ಜಾಯಿನ್ ಆಗಿ ತಿಳ್ಕೊಳ್ಳಿ ಮತ್ತೆ ಅವೇರ್ನೆಸ್ ಆಗಿ. ಇತ್ತೀಚಿನ ದಿನಗಳಲ್ಲಿ ನಮಗೆ ಬೋಳಿಯಾರದ ಒಂದು ಕೇಸಸ್ ರಿಜಿಸ್ಟರ್ ಆಗಿತ್ತು. ಅದರಲ್ಲಿ ನಾವು 7 ಜನನ ಅರೆಸ್ಟ್ ಮಾಡಿದ್ವಿ. ಸುಮಾರು ಜಮ್ಮು ಕಾಶ್ಮೀರದಿಂದ ಹೋಗಿ ಅರೆಸ್ಟ್ ಮಾಡ್ಕೊಂಡು ತಂದಿದ್ವಿ. ಸರಿ ಸುಮಾರು ಒಂದು 3000 ಕಿಲೋಮೀಟರ್ ಹೋಗ್ಲಿಕ್ಕೆ 3000, ಬರ್ಲಿಕ್ಕೆ 3000. ನಮ್ಮ ಠಾಣೆಯ ಸಿಬ್ಬಂದಿ ASI ಪ್ರವೀಣ್ ಮತ್ತೆ ನಮ್ಮ ಕ್ರೈಮ್ ಸಿಬ್ಬಂದಿಯವರು ಎಲ್ಲ ಹೋಗಿ ಪಾಪ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ರು. ವಂಡರ್ಫುಲ್ ಜಾಬ್ ಮಾತ್ರ ಅದು. ಬಟ್ ಏನಂದ್ರೆ ಇದರಲ್ಲಿ ನೀವು ಕಳ್ಕೊಂಡಿದ್ದು ಹಣ ಬರೋದು ತುಂಬಾ ಕಷ್ಟ. ರಿಕವರಿ ಆಫ್ ದ ಅಮೌಂಟ್ ತುಂಬಾ ಕಷ್ಟ ಇರ್ತದೆ. ಯಾಕಂದ್ರೆ ಅದು ಬೇರೆ ಬೇರೆ ರೀತಿಗಳಲ್ಲಿ ಹೋಗಿ ಡಿವೈಡ್ ಆಗ್ತದೆ. ಲಾಸ್ಟಿಗೆ ಅದು ದುಬೈ ಈ ತರಗಳಲ್ಲಿ ATM ವಿಡ್ರಾವಲ್ ಆಗೋದು, ಅಥವಾ ದುಬೈದಲ್ಲಿ ಅದು ಲಾಸ್ಟ್ ಟ್ರಾನ್ಸಾಕ್ಷನ್ ಬರ್ತದೆ. ಫಸ್ಟಿಗೆ ಈ ಕಂಬೋಡಿಯಾ, ಥೈಲ್ಯಾಂಡ್ ಅಲ್ಲಿಂದೆಲ್ಲ ಬರುವಂಥದ್ದು. ಇದು ಹೇಗೆ ಸ್ಟಾರ್ಟ್ ಆಗ್ತದೆ ಅಂದ್ರೆ ಆಲ್ಮೋಸ್ಟ್ ಮನೆಯಲ್ಲಿದ್ದ ಗೃಹಿಣಿಗಳಿಗೆ, ಇದು ಮನೆಯಲ್ಲಿ ಹೌಸ್ ವೈಫ್ ಅಥವಾ ಗೃಹಿಣಿಗಳೇನಿರ್ತಾರೆ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ, ಅಥವಾ ಯುವಕರು ಟಾರ್ಗೆಟ್ ಮಾಡ್ತಾರೆ. ಕೆಲಸ ಯಾರಿಗೆ ಇರೋದಿಲ್ಲ, ಇನ್ವೆಸ್ಟ್ಮೆಂಟ್ ಜಾಬ್, ಪಾರ್ಟ್ ಟೈಮ್ ಜಾಬ್ ಅಂತ ಹೇಳಿ ಮೊದಲಿಗೆ ಒಂದು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಬರ್ತದೆ, ನೀವು ಇಂಟ್ರೆಸ್ಟೆಡ್ ಅಂತ ಹಾಕ್ತೀರಾ, ಮತ್ತೆ ದುಡ್ಡು ಹಾಕ್ತೆ ಹೋಗ್ತೀರಾ. ಇದೇ ತರ ಒಂದು ಬೋಳಿಯಾರಲ್ಲಿ ಒಂದು ಪಾಪ ಲೇಡಿ 29 lakhs ಹಾಕಿರೋದು, 29 ಲಕ್ಷ. ನಾವು ಹಾರ್ಡ್ಲಿ ಅದರಲ್ಲಿ ಫ್ರೀಸ್ ಮಾಡ್ಲಿಕ್ಕೆ ಸಾಧ್ಯ ಆಗಿರೋದು ಸರಿ ಸುಮಾರು 4 something lakhs ಅಷ್ಟೇ. ಬಟ್ ಆರೋಪಿಗಳನ್ನ ಅದರಲ್ಲೇ ಹಿಡ್ದಿರೋದು 7 ಜನ ಆರೋಪಿ. ಬಟ್ ತುಂಬಾ ಕಷ್ಟದ ಕೆಲಸ ಇದು. ಹಾಗೆ ನೀವು ಅರ್ನಿಂಗ್ಸ್ ಅನ್ನ ನೀವು ಇದರಲ್ಲೆಲ್ಲ ವೇಸ್ಟ್ ಮಾಡಬೇಡಿ. ಸೊ ಅದಕ್ಕೋಸ್ಕರ ನಾವು ಇದು ಗ್ರೂಪ್ಸ್ ಕ್ರಿಯೇಟ್ ಮಾಡಿ ಸುಮಾರು 1 ವರ್ಷ ಆಯ್ತು. ಆದ್ರೂ ಕೂಡ ಸ್ಟೇಷನ್ಗೆ ಕೆಲವೊಂದು ಕಂಪ್ಲೇಂಟ್ಸ್ಗಳು ಬರ್ತದೆ. ಮೊನ್ನೆ ಅಷ್ಟೇ ಇನ್ನೊಂದು ಲೇಡಿದು ಬಂದಿತ್ತು, ಪಾಪ 6 ಲಕ್ಷ ಕಳ್ಕೊಂಡಿದ್ದಾರೆ. ಇದೇ ತರ ಸೇಮ್ ಮೋಡಸ್. ನಾವು ಅದಕ್ಕೆ ಎಲ್ಲ ನಿಮ್ಗೆ ಹೇಳ್ತಾ ಇರೋದಂದ್ರೆ ನಾವು ಬೀಟ್ ಗ್ರೂಪ್ಸ್ ಗಳನ್ನ ಮಾಡಿದೀವಿ. ಲಿಂಕ್ ನ ಆಮೇಲೆ ಬೇಕಾದ್ರೆ ಕಳಿಸ್ತೀನಿ. ಆ ಬೀಟ್ ಗ್ರೂಪ್ಸ್ ಅಲ್ಲಿ ಇದನ್ನ ಡೈಲಿ ಮಾಹಿತಿ ಆಗ್ತಾ ಇರ್ತೀವಿ. ಇದು ಮತ್ತೆ ನೆವರ್ ಎಂಡಿಂಗ್. ಇದು ಈ ಸೈಬರ್ ಕ್ರೈಮ್ ಏನಿದೆ ಮತ್ತೆ ಆಗ್ತೇ ಹೋಗ್ತದೆ, ಇಕನಾಮಿಕಲ್ ಅಫೆನ್ಸ್ ಆಗ್ತಾ ಹೋಗ್ತದೆ. ಹೊಸದು ಡಿಜಿಟಲ್ ಬಂದ ನಂತರ ಇದಕ್ಕೆ ಫ್ರಾಡ್ ಸ್ಟಾರ್ ಇದ್ದೇ ಇರ್ತಾರೆ. ಯಾಕೆ ಅಂದ್ರೆ ಎಲ್ಲಿ ತನಕ ನೀವು ಮೋಸ ಹೋಗ್ತೀರಾ ಅಲ್ಲಿ ತನಕ ಮೋಸ ಮಾಡೋರು ಇರ್ತಾರೆ. ಸೊ ದಯವಿಟ್ಟು ಈ 2 ವಿಚಾರದಲ್ಲಿ, ಡ್ರಗ್ಸ್ ಆಗಿರ್ಬೋದು ಮತ್ತೆ ಇದರದಾಗಿರ್ಬೋದು, ಸರ್ ತುಂಬಾ ಅಲರ್ಟ್ ಆಗಿರಿ. ಏನೇ ಇದ್ರು ಇಮಿಡಿಯೇಟ್ ಆಗಿ ಸೈಬರ್ ಕ್ರೈಮಿಗೆ ಆಗಿದ್ರೆ ಇಮಿಡಿಯೇಟ್ ಆಗಿ 1930 ಈ ನಂಬರ್ಗೆ ಕಾಲ್ ಮಾಡಿದ್ರೆ ಗೋಲ್ಡನ್ ಅವರ್ ಅಂತ ಏನಿರ್ತದೆ ಆ ಟೈಮಲ್ಲಿ ನಿಮ್ಮ ಅಕೌಂಟ್ ಅದು ಟ್ರಾನ್ಸ್ಫರ್ ಆಗಿದ್ರೆ ಫ್ರೀಸ್ ಆಗ್ತದೆ. ಫ್ರೀಸ್ ಆಗಿದ್ದ ಹಣನ ರಿಟ್ರೀವ್ ಮಾಡ್ಲಿಕ್ಕೆ ಪೊಲೀಸ್ ಇಲಾಖೆ, ಆಮೇಲೆ ಸ್ಟೇಷನ್ಗೆ ಬಂದ್ರೆ ತೊಂದರೆ ಇಲ್ಲ, ನಾವು ಹೆಲ್ಪ್ ಮಾಡ್ತೀವಿ.
ಸೊ ಇದು ಅಷ್ಟು ಇದೆ. ಮತ್ತೆ ಸುಮಾರು ಪೊಲೀಸರದ್ದು ಡಿಜಿಟಲ್ ಸೇವೆಗಳಿದೆ. ಮನೇಲಿ ಕೂತ್ಕೊಂಡೆ ನೀವು ಪೊಲೀಸರ ಸೇವೆಗಳನ್ನು ತಗೋಬಹುದು. ಎಲ್ಲಾದ್ರೂ ನಿಮ್ಮ ಡಾಕ್ಯುಮೆಂಟ್ಸ್ ಕಳ್ತನ ಆದ್ರೆ, ಡಾಕ್ಯುಮೆಂಟ್ಸ್ ಕಳೆದು ಹೋಗಿದ್ರೆ ಇ-ಲಾಸ್ಟ್ ಅಂತ ಅಪ್ಲಿಕೇಶನ್ ಇದೆ, ಪ್ಲೇಸ್ಟೋರ್ ನಲ್ಲಿ ಸಿಗ್ತದೆ. ಅದರಲ್ಲಿ ನೀವು ಡಾಕ್ಯುಮೆಂಟ್ ಕಳೆದು ಹೋಗಿದ್ದು ನೀವು ಹಾಕಿದ್ರೆ ಸೇಮ್ ಸ್ಟೇಷನ್ ಅಲ್ಲಿ ಕೊಟ್ಟಂತ ಅಕ್ನಾಲಜ್ಮೆಂಟ್ ನಿಮ್ಮ ಮೊಬೈಲ್ ಅಲ್ಲಿ ಸಿಗ್ತದೆ. ಮತ್ತೆ ಮೊಬೈಲ್ ಕಳ್ತನ ಆದ್ರೆ ಕೂಡ ನೀವು ಮೊಬೈಲ್ ಕಳೆದು ಹೋದ್ರೆ ಅದನ್ನು ಕೂಡ ಇ-ಲಾಸ್ಟ್ ಅಲ್ಲಿ ಹಾಕಿ ನೆಕ್ಸ್ಟ್ CEIR ಅಂತ ಪೋರ್ಟಲ್ ಇದೆ, ಅಲ್ಲಿ ಹಾಕಿದ್ರು ನೀವು ಸಹಿತ IMEI ಡೀಟೇಲ್ಸ್ ಅಲ್ಲಿ ನಾವು ಟ್ರ್ಯಾಕ್ ಮಾಡ್ತೀವಿ. ಟ್ರ್ಯಾಕ್ ಆದ ನಂತರ ಮಾಹಿತಿ ಬಂದ ನಂತರ ನಿಮಗೆ ಕೊಡ್ತೀವಿ. KSP ಆಪ್ ಅಲ್ಲಿ ಇ-ಲಾಸ್ಟ್ ಅಂತ ಆ್ಯಪ್ ಇದೆ. ಸೊ ಅದಾದ ನಂತರ CEIR ಪೋರ್ಟಲ್ ಇದೆ. ಇದ್ರ ಬಗ್ಗೆ ನಾವು B2 ಗ್ರೂಪ್ಸ್ ಅಲ್ಲೆಲ್ಲ ಹಾಕ್ತಾ ಇರ್ತೀವಿ. ಅದು ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀವಿ, QR ಕೋಡ್ ಕೂಡ ಕೊಟ್ಟಿರ್ತೀವಿ. ಸೊ ದಟ್ ಸ್ಕ್ಯಾನ್ ಮಾಡಿದ್ರೆ ನೀವು ಡೈರೆಕ್ಟ್ ಆ ಲಿಂಕಿಗೆ ಹೋಗ್ಬೋದು. ಹಾಗೆ ನಿಮ್ಮ ಮಕ್ಕಳಿಗೆ ಮೊಬೈಲ್ಸ್ ಅನ್ನ ಕೊಡೋದನ್ನ ಸ್ವಲ್ಪ ಕಡಿಮೆ ಮಾಡಿ. ಆಲ್ಮೋಸ್ಟ್ ಮಕ್ಕಳಿಗೆ ಮೊಬೈಲಲ್ಲಿ ಗೇಮ್ ಆಡೋದನ್ನ ಬಿಟ್ಟು ಹೊರಗಡೆ ಬಾಹ್ಯ ಪ್ರಪಂಚ ಅಂದ್ರೆ ಫಿಸಿಕಲ್ ವರ್ಲ್ಡ್ ಏನು ಹೊರಗಡೆ ಇರ್ತಾರೆ, ಹೊರಗಡೆ ಕ್ರಿಕೆಟ್ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಫುಟ್ಬಾಲ್ ಆಗಿ ಯಾವುದೇ ಒಂದು ಇಷ್ಟ ಅವರಿಗೆ ಆಟ ಆಡೋದು, ಅದನ್ನ ಆಟ ಆಡ್ಲಿಕ್ಕೆ ಬಿಡಿ. ಸೊ ಮೊಬೈಲ್ ಇಂದ ಗೇಮ್ ಆಡೋದ್ರಿಂದ ಏನಾಗ್ತದೆ ಅಂದ್ರೆ, ಒಂದು ಸಣ್ಣ ಉದಾಹರಣೆ ಕೊಡ್ತೀವಿ. ಕೊರೋನಾ ಟೈಮಲ್ಲಿ ಎಲ್ಲರಿಗೂ ವರ್ಕ್ ಫ್ರಮ್ ಹೋಮ್ ಅಂತ ಇರ್ತಿದೆ, ಸ್ಟಡಿ ಫ್ರಮ್ ಹೋಮ್ ಅಂತ. ಆ ಸಂದರ್ಭದಲ್ಲಿ ಒಬ್ಬ ಹುಡುಗ ಏನ್ ಮಾಡ್ತಾನೆ, ಒಂದು ಮೊಬೈಲ್ ಅವ್ರ ತಂದೆದು ಯೂಸ್ ಮಾಡ್ತಾನೆ. ಹಾಗೆ ಹೊರಗಡೆ ಬಿಡೋದಿಲ್ಲಲ್ಲ, ಅವಾಗ ಗೇಮ್ ಆಡ್ತೀನಿ ಅಂತ ತಗೊಳ್ತಾನೆ. ಗೇಮ್ ಆಡೋಬೇಕಾದ್ರೆ ಒಂದು ಕಾರ್ ರೇಸ್ ಗೇಮ್ ಇರ್ತದೆ. ಕಾರ್ ರೇಸ್ ಗೇಮ್ ಅಲ್ಲಿ ಫಸ್ಟ್ ಅವನು ಗೇಮ್ ಆಡ್ತಾ ಹೋಗ್ತಾನೆ. ನೆಕ್ಸ್ಟ್ ಆ ಗೇಮ್ ಆಡೋಬೇಕಾದ್ರೆ ಏನಾಗ್ತದೆ, ಅವನಿಗೆ ಕಾರ್ ಸ್ವಲ್ಪ ಅಡ್ವಾನ್ಸ್ ಮಾಡ್ಕೋ, ಹೊಸ ಟೈರ್ಸ್ ಹಾಕ್ಬೇಕು, ಅದಕ್ಕೆ ಹೆಡ್ಲೈಟ್ಗಳು ಹಾಕ್ಬೇಕು, ಮೇಲ್ಗಡೆ ಸ್ಪಾಯ್ಲರ್ಸ್ ಎಲ್ಲ ಇರ್ತದೆ. ಸೊ ಅದನ್ನೆಲ್ಲ ಹಾಕ್ಬೇಕಂದ್ರೆ ನೀವು ಎಕ್ಸ್ಟ್ರಾ ಪೇಮೆಂಟ್ ಮಾಡ್ಬೇಕಾಗಿರ್ತದೆ. ಗೇಮ್ ಲೀಗಲ್ ಗೇಮೇ ಇರೋದು. ಹಾಗೆ ಅವನು ಪೇಮೆಂಟ್ ಮಾಡ್ತಾನೆ, ಅವ್ರ ತಂದೆದು ATM ಕಾರ್ಡ್ ಯೂಸ್ ಮಾಡ್ಕೊಂಡು ATMದು ಕ್ರೆಡಿಷಿಯಲ್ಸ್ ಆಗೆಲ್ಲ ಹಿಡ್ಕೊಂಡು ಪೇಮೆಂಟ್ ಮಾಡ್ತಾನೆ. ತುಂಬಾ ಹುಷಾರಿದ್ದ ಹುಡುಗ, ತಂದೆಯವರಿಗೆ ಗೊತ್ತಾಗ್ತದೆ ಅಂತ ಹೇಳಿ ಅದನ್ನ ಮೆಸೇಜ್ ಬರ್ತದಲ್ಲ ATM ಕಟ್ ಆಗಿರೋದು, ಆ ಮೆಸೇಜು ಡಿಲೀಟ್ ಮಾಡ್ತಿದ್ದ. ತಂದೆಯವ್ರಿಗೆ ಗೊತ್ತೇ ಆಗ್ತಿರ್ಲಿಲ್ಲ. ಸೊ ಹೀಗೆ ಆಟ ಆಡ್ತಾ ಹೋಗ್ತಾರೆ. ಒಂದಿನ ತಂದೆಯವರು ATMಗೆ ಹೋಗ್ತಾರೆ. ATMಗೆ ಹೋದಾಗ ಹಣ ಬರೋದಿಲ್ಲ ಅಂದ್ಕೊಳ್ಳಿ ಬ್ಯಾಂಕಿಗೆ ಹೋಗಿ ಗಲಾಟೆ ಮಾಡ್ತಾರೆ. ಬ್ಯಾಂಕ್ನವ್ರು ಹೇಳ್ತಾರೆ, ಸರ್ ನಮ್ಮಿಂದ ಏನು ತೊಂದರೆ ಆಗ್ಲಿಲ್ಲ, ನಿಮ್ಮ ಅಕೌಂಟಿಂದನೇ ಹಣ ಹೋಗಿದೆ, ನೀವೇ ಯಾವುದಕ್ಕೆ ಪೇಮೆಂಟ್ ಮಾಡಿದ್ರ ಅಂತ ಬರ್ತದೆ. ತಂದೆಯವರು ಸಿಟ್ಟಲ್ಲಿ ಬ್ಯಾಂಕಿಂದ ಸ್ಟೇಷನ್ಗೆ ಬರ್ತಾರೆ ಕಂಪ್ಲೇಂಟ್ ಕೊಡ್ಲಿಕ್ಕೆ. ಇದು ನಾನು ಎಕ್ಸ್ಪೀರಿಯನ್ಸ್ ಆಗಿರೋದು ನನಗೆ. ಬಂದಾಗ ನಮಗೂ ಗೊತ್ತಾಗೋದಿಲ್ಲ ಇದೇನಂತ. ಬಟ್ ನಾವು ಸ್ವಲ್ಪ ಇನ್ವೆಸ್ಟಿಗೇಷನ್ ಅದರಲ್ಲಿ ಸ್ವಲ್ಪ ನೋಡಿದಾಗ ಗೊತ್ತಾಗಿದ್ದು, ಆ ಹುಡುಗ ಮೊಬೈಲ್ ಆ್ಯಪನ್ನು ಕೂಡ ಅನ್ಇನ್ಸ್ಟಾಲ್ ಮಾಡಿರ್ತಾನೆ. ಯಾಕಂದ್ರೆ ದುಡ್ಡು ಖಾಲಿ ಆಯ್ತಲ್ಲ ಅಪ್ಪಂದು ಇದರಲ್ಲಿ. ಸೊ ಅವನು 2,47,480 ರೂಪಾಯಿ ಸಮಥಿಂಗ್ ಇದೆ, ಅದು ಅಷ್ಟು ಅಮೌಂಟ್ ಅನ್ನ ಒಂದು ಕಾರ್ ಗೇಮಿಗೆ ಹಾಕಿರೋದು. ಗೇಮ್ ಲೀಗಲ್ ಇದೆ, ಗೇಮ್ ಏನು ಇದಲ್ಲ, ಲೀಗಲ್ ಗೇಮೇ. ಬಟ್ ಮಕ್ಕಳಿಗೆ ಅದರ ಅರಿವಿಲ್ಲ, ಅರ್ಥ ಆಯ್ತಾ, ಮೆಚುರಿಟಿ ಇರೋದಿಲ್ಲ ಅವರಿಗೆ. ಸೊ ಇದು ಹೋಯ್ತು ದುಡ್ಡು, ಮತ್ತೆ ಅದು ಬರ್ಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ಅವನಾಗೆ ಹಾಕಿರೋದು. ಸೊ ಆದ್ರಿಂದ ಮಕ್ಕಳಿಗೆ ಮೊಬೈಲ್ಸ್ ಗಳನ್ನ ಕೊಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಕೊಡೋದು ಬಿಡೋದು ನಿಮ್ಮ ವೈಯಕ್ತಿಕ, ಬಟ್ ಕೊಡಬೇಡ ಅಂತಾನು ನಾವು ಹೇಳ್ತೀವಿ. ಇವಾಗೆಲ್ಲ ಮಕ್ಕಳಿಗೆ ಊಟ ಮಾಡಬೇಕಾದ್ರೂ ಕೂಡ ಮೊಬೈಲ್ಸ್ ಗಳನ್ನ ಕೊಡ್ತಾರೆ, ಕಾರ್ಟೂನ್ ತೋರಿಸ್ತಾರೆ, ಯೂಟ್ಯೂಬ್ ಅಲ್ಲಿ ಇದು ತೋರಿಸ್ತಾರೆ. ಬಟ್ ಆದ್ರೂ ಆದಷ್ಟು ಕಡಿಮೆ ಮಾಡಿ ಅಂತ ನಂದೊಂದು ರಿಕ್ವೆಸ್ಟ್ಗಿಂತ ಒಂದು ಸಲಹೆ ನಿಮ್ಗೆಲ್ಲ. ಸೊ ಥ್ಯಾಂಕ್ ಯು. ನಿಮ್ಗೇನಾದ್ರು ಕ್ವಶನ್ಸ್ ಗಳಿದ್ರೆ ಕೇಳ್ಬೋದು. ಡ್ರಗ್ಸ್ ಎಡಿಟ್ ಆದವರು ನೀವು ಈಗ ಮೆಡಿಕಲ್ ಟೆಸ್ಟ್ ಮಾಡ್ತೀರಾ, ಟೆಸ್ಟ್ ಮಾಡಿದ ಮೇಲೆ ಅವ್ರ ಮೇಲೆ FIR ಆಗಿ ಮಿನಿಮಮ್ ಎಷ್ಟು ತಿಂಗಳು ಒಳಗೆ ಇರ್ತೀರಾ? ಈಗ ಡ್ರಗ್ಸ್ ಅಲ್ಲಿ NDPS ಕಾಯ್ದೆಯಲ್ಲಿ ಡ್ರಗ್ಸ್ ಮಾರಾಟ ಮಾಡೋದು ಎಷ್ಟು ಅಪರಾಧನೋ, ಡ್ರಗ್ಸ್ ಸೇವನೆ ಮಾಡೋದು ಕೂಡ ಅಪರಾಧ ಅದರಲ್ಲಿದೆ. 27B ಆಫ್ NDPS ಆಕ್ಟ್ ಮತ್ತು 27A ಅಂತ ಎರಡೂ ಇದೆ. ಮಾದಕ ವಸ್ತು ಮತ್ತೆ ದ್ರವ್ಯಗೆ ಸಪರೇಟ್ ಆಗಿ ತುಂಬಾ ಡಿಫಿಕಲ್ಟ್, ತುಂಬಾ ಸ್ಟ್ರಿಕ್ಟ್ ಆಕ್ಟ್ ಅಂತ ಹೇಳ್ಬೋದು ಅದು. ಸೊ ಅದರಲ್ಲಿ ಅವರಿಗೆ ಪೆನಾಲ್ಟಿ ಇರ್ತದೆ. ಮತ್ತೆ ಕೋರ್ಟ್ ಅಲ್ಲಿ ಶಿಕ್ಷೆ ಆದ್ರೆ ಅವ್ರಿಗೆ 6 ತಿಂಗಳ ತನಕ ಶಿಕ್ಷೆ ಇರ್ತದೆ. ಪೆನಾಲ್ಟಿ 10,000 to 20,000 ಇರ್ತದೆ. ಸೊ ಅವ್ರನ್ನ ಸೇವನೆ ಮಾಡಿದವರಿಂದ ಪೊಲೀಸ್ ಇಲಾಖೆ ಯೂಶುವಲಿ ನಾವು ಅವ್ರ ಹತ್ರ ಮಾಹಿತಿ ತಗೊಂಡು ನಿಮ್ಗೆ ಸಪ್ಲೈ ಮಾಡಿದವ್ರನ್ನ ಹಿಡಿಲಿಕ್ಕೆ ನೋಡ್ತೀವಿ. ಸೊ ಬೇಸ್ ಎಲ್ಲಿದೆ ಅಂದ್ರೆ ಇಲ್ಲಿ ಇನ್ ಡೆಪ್ತ್ ಎಂಕ್ವೈರಿ ಮಾಡ್ತೀವಿ. ಆಲ್ಮೋಸ್ಟ್ ಸೇವನೆ ಮಾಡಿದವರಿಗೆ ನಾವು ಅವ್ರ ತಂದೆ ತಾಯಿ ಇದ್ರೆ ಅಥವಾ ನಮ್ಮ ಪೊಲೀಸ್ ಇಲಾಖೆಯಿಂದ ಆಗಿರ್ಬೋದು ಅವ್ರಿಗೆ ಹೇಳ್ಬೋದು, ನಾವೇನೋ ಡಿ ಅಡಿಕ್ಷನ್ ಸೆಂಟರ್ಗೆ ಕಳಿಸಿ ಅಂತ ಹೇಳ್ತೀವಿ. ಫಾದರ್ ಮುಲ್ಲರ್ ಆಗಿರ್ಬೋದು, ಸುಮಾರು ಡಿ ಅಡಿಕ್ಷನ್ ಸೆಂಟರ್ಸ್ಗಳಿದೆ. ಅಲ್ಲಿ ಹೋಗಿ ನಶಾ ಮುಕ್ತಿ ಕೇಂದ್ರಗಳು ಅಂತ ಹೇಳ್ತೀವಿ. ಅಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಕೊಂಡು ಅವ್ರಿಗೆ ಸ್ವಲ್ಪ ದಿನ ಅಲ್ಲಿ ಅಡ್ಮಿಟ್ ಮಾಡಿದ್ರೆ ಸರಿ ಆಗ್ತದೆ. ಇಲ್ಲ ಅಂದ್ರೆ ಅದು ಈ ಡ್ರಗ್ಸ್ ಏನಿದೆ ಈಗ ಆಲ್ಕೋಹಾಲ್ ಮತ್ತೆ ಇದ್ರ ತರ ಅಲ್ಲ. ಸೊ ಇದನ್ನ ಎಡಿಕ್ಷನ್ ಇನ್ನು ಜಾಸ್ತಿ ಆಗ್ತದೆ, ಬ್ರೈನಿಗೆ ಇದು ಇಫೆಕ್ಟ್ ಬಹಳ ಆಗ್ತದೆ ಡ್ರಗ್ಸ್ ಅಲ್ಲಿ. ಸೊ ಅದಕ್ಕೆ ಎಡಿಕ್ಷನ್ ಸ್ವಲ್ಪ ರೇಟ್ ಇದು ಜಾಸ್ತಿ ಇರ್ತದೆ. ಅಂದ್ರೆ ಮತ್ತೆ ಬೇಕು ಅಂತ ಅನ್ಸೋದಕ್ಕೆ ಅದಕ್ಕೆ ಡ್ರಗ್ಸ್ ಬ್ಯಾನ್ ಮಾಡಿರೋದು. ಸೊ ಅವರಿಗೆ ನಾವು ಅವ್ರ ತಂದೆ ತಾಯಿಗೆ ನಾವು ಡಿ ಅಡಿಕ್ಷನ್ ಸೆಂಟರ್ಗೆ ಅಂತ ಹಾಕ್ಲಿಕ್ಕೆ ಹೇಳ್ತೀವಿ. ಹಾಗೆ ಪೆಡ್ಲಿಂಗ್ ಕೇಸ್ ಎಲ್ಲ ಆದ್ರೆ ಇಟ್ ಬೇಸ್ಡ್ ಆನ್ ಕ್ವಾಂಟಿಟೀಸ್, ಅದ್ರಲ್ಲಿ ತುಂಬಾ ಸೆಕ್ಷನ್ಸ್ ತುಂಬಾ ಇದೆ. ಅದರಲ್ಲಿ ಸ್ಮಾಲ್ ಕ್ವಾಂಟಿಟಿ, ಇಂಟರ್ಮೀಡಿಯೇಟ್, ಈ ತರ ಎಲ್ಲ ತುಂಬಾ ಇದೆ, ಕಮರ್ಷಿಯಲ್ ಅಂತೇಳಿ.
ಆ ಸೆಕ್ಷನ್ಗಳ ಮೇಲೆ ಅವರಿಗೆ ಜೈಲು ಶಿಕ್ಷೆ ಆಗ್ತದೆ. ಹಾಗೆ ಶಿಕ್ಷೆ ಪ್ರಮಾಣ ಅಂದ್ರೆ ಅದರಲ್ಲಿ ಅಪ್ ಟು ಲೈಫ್ ಇಂಪ್ರಿಸನ್ಮೆಂಟ್ ಮಟ್ಟ ಇದೆ. ಕೆಲವೊಂದು ಇದಕ್ಕೆ ಡೆತ್ ಪೆನಾಲ್ಟಿನೂ ಇದೆ. ಅವರ ಫೈನಾನ್ಷಿಯಲ್ ತುಂಬಾ ಇದೆ ಅದರಲ್ಲಿ. ಶಿಕ್ಷೆಗಳಂತೂ NDPS ಕಾಯ್ದೆಯಲ್ಲಿ ತುಂಬಾ ಇದೆ. ಹಾಲಿ ನಾವು ಒಂದು NDPS ಅಂದ್ರೆ ಡ್ರಗ್ಸ್ ಅಲ್ಲಿ ಇದಕ್ಕೆ ಗುಂಡಾ ಆಕ್ಟ್ ಸಹಿತ ಹಾಕಿ ಜೈಲು ಇದಿದ್ದಾರೆ. 1 ವರ್ಷ ಜೈಲು ಶಿಕ್ಷೆನೂ ಆಗಿದೆ ಗುಂಡಾ ಆಕ್ಟ್ ಅಲ್ಲಿ, ನಮ್ಮ ಕೊಣಜೆ ಠಾಣೆ ವ್ಯಾಪ್ತಿಯಲ್ಲಿ ಮಾಡಿರೋದು. ಮತ್ತೆ ಈ ಗಡಿಪಾರು ಸಹಿತ ನಾವು ಮಾಡಿದ್ವಿ. ಇದು ಸ್ಪೆಷಲ್, ನಾವೇ ಹಾಗೆ ಮಾಡೋದು ಗಡಿಪಾರು ಮತ್ತೆ ಗುಂಡಾ ಆಕ್ಟ್ಗಳು. 112ಗೆ ನೀವು ಕಾಲ್ ಮಾಡಬೇಕು. ನಿಮ್ಗೆ ಹಾಗೆ ಡಿಸ್ಕ್ರೀಟ್ ಇನ್ಫಾರ್ಮೇಶನ್ ಬೇಕಂದ್ರೆ ಡೈರೆಕ್ಟ್ ನಮ್ಗೆ ಕಾಲ್ ಮಾಡಬಹುದು. ನಮ್ದು ಟೀಮ್ ಇದೆ, ನಾರ್ಕೋಟಿಕ್ಸ್ ಸ್ಕ್ವಾಡ್, ಅವರ ಫೋನ್ ನಂಬರ್ಸ್ ಕೊಡ್ತೀವಿ, ಅಥವಾ ಕ್ರೈಮ್ ಪೊಲೀಸ್ ಅಂತ ಕೊಡ್ತೀವಿ. ನೀವು ಹಾಗೆ ಹೋಗಿ ಡ್ರಗ್ಸ್ ಎಲ್ಲ ಸಿಗೋದಿಲ್ಲ. ಅವರು ನಿಮ್ಗಿಂತ ಹುಷಾರಿರ್ತಾರೆ. ನೀವು 112ಗೆ ಫೋನ್ ಮಾಡಕ್ಕೆ ನಮ್ಗೆ ಫೋನ್ ಮಾಡಿ, ತೊಂದ್ರೆ ಇಲ್ಲ. ಈ ಡ್ರಗ್ಸ್ ಇದೆ ಅಂದ್ರೆ, ಯಾಕಂದ್ರೆ ನಾವು ನಿನ್ನೆ ನೈಟ್ ನಾನು ಇವತ್ತು ಬೆಳಿಗ್ಗೆ 4:30 ತನಕ ನಮ್ದು ಡ್ರಗ್ಸ್ ಹಿಡಿದಿರೋದು. ಮೊನ್ನೆನೂ ನೈಟು, ನಿನ್ನೆ ನೈಟ್ ನಿದ್ದೆ ಇಲ್ಲ 4 ದಿನದಿಂದ. ಸೊ ಹಾಗೆ ನಿಮ್ಗೆ ಅವ್ರು ಸಿಗೋದು. ನೀವು ಅಂದ್ರೆ ಆ ಇನ್ಫಾರ್ಮೇಶನ್ ಏನ್ ಕೊಡ್ತಿರೋರು ಅದು ಸ್ವಲ್ಪ ಇದಾಗೆ ಕೊಡ್ಬೇಕು. ಏನಂದ್ರೆ ಡಿಸ್ಕ್ರೀಟ್ ಅಂದ್ರೆ ಕಾನ್ಫಿಡೆನ್ಶಿಯಲ್ ತರ. ಹಾಗೆ ನೀವು 112ಗೆ ಕಾಲ್ ಮಾಡಿದ್ರೆ ಸಿಗೋದಿಲ್ಲ. ನೀವೇನಂದ್ರೆ ನಿಮ್ಮ ಬೀಟ್ ಸ್ಟಾಫ್ ಇರ್ತಾರಲ್ಲ ಆ ತರ ಕೊಡಿ. ನೀವು ಆ ತರ ಗೊತ್ತಾಯ್ತು. ಬೇರೆಯವ್ರಿಗೆಲ್ಲ ನೀವು 112 ಮಾಡಿ, ಗಲಾಟೆ ಇವ್ರಿಗೆಲ್ಲ ಅಂದ್ರೆ ಏನಂದ್ರೆ ನೀವು ಈಗ ನಾನು ನಮ್ ನಂಬರ್ ಕೊಡ್ತೀನಿ, ತಗೊಳ್ಳಿ ನೀವು. ಬಟ್ ನೀವು ಡ್ರಗ್ಸ್ ಮಾಡ್ತಾನಂತಂದ್ರೆ ನೀವು ಇನ್ಫಾರ್ಮೇಶನ್ ಡಿಸ್ಕ್ರೀಟ್ ಆಗಿರ್ಬೇಕು. ನೀವು ಅದು ನೀವು ಹೇಳ್ದಂಗೆ ಅವತ್ತೇ ಅವ್ನು ಬರ್ತಾನೆ, ಅವತ್ತೇ ಅವ್ನು ಸಿಗೋದಿಲ್ಲ. ಅದಕ್ಕೆ ಪ್ಲಾನಿಂಗ್ ಮಾಡ್ಬೇಕು, ಅದು ಎಕ್ಸಿಕ್ಯೂಷನ್ ಮಾಡ್ಬೇಕು. ಹಾಗೆ ಹೋಗಿ ನೀವು ಈ ನಮ್ಮ ಪೊಲೀಸ್ ಗಾಡಿಯಲ್ಲಿ ಮಸ್ತ್ ಯೂನಿಫಾರ್ಮ್ ಹಾಕೊಂಡು ಹೋದ್ರೆ ಯಾವ ಕಲರ್ ಸಿಗ್ತಾನೆ ನಿಮ್ಗೆ? ಅವಕ್ಕೆಲ್ಲ ನೀವೇನಂದ್ರೆ ನೀವು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಲ್ವಾ, ಕೊಟ್ಟು ನಮ್ಮ ಪೊಲೀಸ್ ಅದಕ್ಕೆ ಪ್ಲಾನ್ ಮಾಡ್ತಾರೆ. ಒಂದೇ ದಿನದಲ್ಲಿ ಕೆಲಸ ಆಗೋದಿಲ್ಲ ಅದಕ್ಕೆ. ಈಗ ನಾವು ನಿನ್ನೆ ಹೋಗಿದ್ವಿ, ಮದಕದಲ್ಲಿ ಹೋಗಿದ್ವಿ. ನಾವು 1 ವಾರದಿಂದ ವೇಟ್ ಮಾಡ್ತಾ ಇದ್ವಿ ಇದಕ್ಕೆ. 1 ವಾರದಿಂದ ವೇಟ್ ಮಾಡ್ಕೊಂಡು ನಮ್ಗೆ ನಿನ್ನೆ ಇಬ್ರು ಸಿಕ್ಕರು, ಇಬ್ಬರ ಹತ್ರ ಇನ್ನೊಬ್ರು ಸಿಕ್ಕರು, ಇನ್ನಿಬ್ಬರ ಹತ್ರ ಇನ್ನೊಬ್ಬ ಸಿಕ್ಕಿದ. ಸೊ ಅದೊಂದು ಚೈನ್ ಲಿಂಕ್, ಸ್ವಲ್ಪ ವರ್ಕೌಟ್ ಮಾಡ್ಬೇಕಾಗ್ತದೆ. ಅಷ್ಟು ಬೇಗ ಕೆಲಸಗಳು ಆಗೋದಿಲ್ಲ. ಬ್ಯಾಂಗ್ಳೂರ್ ಕಂಟ್ರೋಲ್ ಹೋಗಿ ಅಲ್ಲಿ ಇದು ಮಾಡಿ ಮೆಸೇಜ್ ಮಾಡಿದಾಗ ಅಲ್ಲೆಲ್ಲ ಹೆಂಗಸರು ಓಡಾಡ್ತಾರೆ. ಚೆನ್ನಾಗಿನ್ನ ಇದು ಮಾಡಿದ್ರೆ ಹೋಯ್ತು. ಅವನೊಂದು ಫೋಟೋ ಇದೆ, ಆದ್ರೆ ಅದು ಅವರು ಹಿಂದಿಂದ ತೆಗೆದದ್ದು. ನೋಡಿ, ನಾವು ಏನಂದ್ರೆ ಹಿಡಿದ ತಕ್ಷಣ ಗೊತ್ತಾಗ್ತದೆ ಪೂರ್ವಾಗ್ರಹ ಪೀಡಿತರಾಗಿ ಅವನು ಅದನ್ನೇ ಮಾಡ್ತಾನಂತ ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಇನ್ಫಾರ್ಮೇಶನ್ ಏನಿರ್ತದೆ ಇಂಥದ್ದೆಲ್ಲ ಇನ್ಫಾರ್ಮೇಶನ್ ಸ್ವಲ್ಪ ನೀವು ಡಿಸ್ಕ್ರೀಟ್ ಆಗಿ ನಿಮ್ಮ ಬೀಟ್ ಪೊಲೀಸ್ ಆಗಿರ್ಬೋದು ಅವರಿಗೆಲ್ಲ ಕೊಡಿ. ಹಾಗೆ ಹೇಳಿದ ತಕ್ಷಣನೇ ಅವಾಗ ಅದಕ್ಕೆ ಇದಾಗೋದಿಲ್ಲ. ಅಂದ್ರೆ ನಾವು ಬಂದು ಓಡೋದ್ರೆ ಮತ್ತೆ ಆ ಲೊಕೇಶನ್ಗೆ ಬರೋದಿಲ್ಲ, ಹಿಡಿಬೇಕಾಗ್ತದೆ. ಒಂದ್ಸತಿ ಓಡೋದ್ರೆ ಮತ್ತೆ ಮುಗೀತು, ಅವನು ಅಲರ್ಟ್ ಆಗ್ತಾನೆ. ಅಷ್ಟು ಸುಲಭ ಇರೋದಿಲ್ಲ ಅವನ್ನೆಲ್ಲ. ಬಟ್ ನೀವು ಏನೇ ನಿಮ್ಗೆ ಸಮಸ್ಯೆಗಳಿದ್ರು 112ಗೆ ಮಾಡ್ಬೋದು. 112 ಒಂದು ಟೋಲ್ ಫ್ರೀ ನಂಬರ್. ಮುಂಚೆ 100 ಹೇಗೆ ಇತ್ತು ಅದು ERS ಸಿಸ್ಟಮ್, ಇವಾಗ 112 ಇದೆ. ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು. ಇಂಥ ಕೆಲವೊಂದು ಇನ್ಫಾರ್ಮೇಶನ್ಗಳನ್ನ ಕಾನ್ಫಿಡೆನ್ಷಿಯಲ್ ಆಗಿರೋದು ನಿಮ್ಮ ಬೀಟ್ ಪೊಲೀಸ್ ಇರ್ತಾರೆ. ಅವ್ರಿಲ್ಲ ಅಂದ್ರೆ ಕ್ರೈಮ್ ಸ್ಟೇಷನ್, ನಮ್ಮ ಸ್ಟೇಷನಿಗೆ ಬನ್ನಿ, ಡಿಸ್ಕಸ್ ಮಾಡಿ. ನಮ್ಮ ಕ್ರೈಮ್ ಪೊಲೀಸರು ಇದ್ದಾರೆ, ಎನಿ ಟೈಮ್ ಅವರು ಮಫ್ತಿಲೇ ಇರೋದು, ಡೇ ಆ್ಯಂಡ್ ನೈಟಲ್ಲೇ ಇರ್ತಾರೆ. ಮಾಹಿತಿಯನ್ನು ತಗೊಂಡು ಹೇಗೆ ಅದನ್ನು ಗಾಳ ಹಾಕ್ಬೇಕಂತ ಅವ್ರು ಎಕ್ಸ್ಪರ್ಟ್ ಇರ್ತಾರೆ. ಈಗ ಫೋನ್ ಮಾಡಿದ ನಂತರ ಬಂದ ಕೂಡಲೇ ಅವರು ನಮ್ಮ ಈ ಗಾಡಿ ಬಂದರೆ ಎಲ್ಲೂ ಸಿಗೋದಿಲ್ಲ. ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ಅದಕ್ಕಾಗಿ ಇಂಥ ಇನ್ಫಾರ್ಮೇಷನನ್ನು ಕೆಲವೊಂದು ಇರ್ತಾವಲ್ಲ ಡಿಸ್ಕಷನ್ ಆಗಿ ಹೇಳಿ, ತೊಂದರೆ ಇಲ್ಲ. 112 ಬಂದರೂ ಸಹಿತ ಒಂದು ಪ್ರಿವೆಂಟಿವ್ ಆಗಿ ನೀವು ಮಾಡ್ಬೋದು. ಈ ಥರ ಬಂದರು ಪೊಲೀಸರು ಅವ್ನು ಹೋದ ಅಂತಂದರೆ ಮತ್ತೆ ಅವ್ನು ಬರೋದಿಲ್ಲ. ಸೊ ಪ್ರಿವೆನ್ಷನ್ನು ಮಾಡಬೇಕಾಗ್ತದೆ. ಪ್ರಿವೆನ್ಷನ್ನು ಬೇಕಾದ್ರೆ ಒಳ್ಳೇದು, ಬಟ್ ಹಿಡಿಬೇಕಂತ ಸಂದರ್ಭಗಳು ಬಂದಾಗ ಸ್ವಲ್ಪ ನಾವು ಎಕ್ಸಿಕ್ಯೂಷನ್ ಮಾಡಿ ಮಾಡ್ಬೇಕಾಗ್ತದೆ. ಗ್ರೂಪಲ್ಲಿ ಡೈಲಿ ಆಗ್ತೀವಲ್ರಿ ಮೆಸೇಜು. ಹಾಂ, ಮೀಟಿಂಗ್ ಈಗ ಆಲ್ಮೋಸ್ಟ್ ಡಿಜಿಟಲ್ ವರ್ಲ್ಡ್ ಆಗಿರೋದ್ರಿಂದ ವಾಟ್ಸಪ್ ಮೀಟಿಂಗೇ ಆಗ್ತದೆ ಇವಾಗ. ಆಮೇಲೆ ಹಾಂ, ಬೀಟ್ ಮೀಟಿಂಗ್ ಒಂದು ಮಾಡುವ ತೊಂದರೆ ಇಲ್ಲ. ಈಗ ಸದ್ಯ ಹೈಯೆಸ್ಟ್ ಬಂದೋಬಸ್ತು ಡ್ಯೂಟೀಸ್ಗಳಿಂದ ಇರೋದ್ರಿಂದ ಮೀಟಿಂಗ್ಸು ಕನ್ಸಿಡರ್ ಮಾಡುವ. ಬೀಟ್ನವರು ಬಂದಾಗ ನಮ್ಮ ಸಿಬ್ಬಂದಿಗಳು ಬೀಟ್ಗೆ ಹೋಗ್ತಾರೆ. ಬೀಟ್ಗೆ ಹೋದಾಗ ಅಲ್ಲೇ ಒಂದು 4-5 ಜನ ಸೇರಿ ಇದು ಮಾಡ್ತಾರೆ. ಯಾಕಂದರೆ ಎಲ್ಲರೂ ಬೇರೆ ಬೇರೆ ನೀವು ಕೆಲಸದಲ್ಲಿ ಇರ್ತೀರಲ್ವ, ಸೊ ಅದಕ್ಕೆ ಟೈಮ್ ಕೊಡಬೇಕಾಗ್ತದೆ. ಆ ಟೈಮಿಗೂ ಪೊಲೀಸರು ನಾವು ಸಿಗೋದಿಲ್ಲ, ನಮ್ಮದು ಬೇರೆ ಬೇರೆ ಕೆಲಸಗಳಿರ್ತದೆ. ನಿಮಗೆಲ್ಲ ಗೊತ್ತಿದೆ ಪೊಲೀಸ್ ಇಲಾಖೆ ಅಂತ ಅಂದರೆ 24/7. ಒಬ್ಬ ವ್ಯಕ್ತಿ ಪೊಲೀಸ್ ಅಂತ ಈಗ 8 ಗಂಟೆ ಹೋದ ಅಂತ ನಂತರ ಅವನು ಡ್ಯೂಟಿ ಮುಗೀತು ಅಂತಲ್ಲ. ಬೇರೆ ಇಲಾಖೆಯಲ್ಲಿ ನೋಡ್ಬೋದು, ನಮ್ದು 8 ಗಂಟೆ ಮುಗೀತು, 5 ಗಂಟೆ ಮುಗೀತು ಅಂದ್ರೆ ನಮ್ದು 5 ಗಂಟೆ ಮುಗಿಯೋದಿಲ್ಲ. ನಾನು ಫೋನ್ ಮಾಡಿದರೆ 5 ಗಂಟೆ ಅಲ್ಲ 12 ಗಂಟೆಗಾದ್ರೂ ಬರ್ಬೇಕು. ನಿನ್ನೆ ನಮ್ಮ ಪಾಪ ಸಿಬ್ಬಂದಿಗಳು ಬಂದಿರೋದು 12 ಗಂಟೆಗೆ ನನ್ನ ಜೊತೆಗೆ, ಮತ್ತೆ ಮನೆಗೆ ಹೋಗಿರೋದು 4:15, ಮತ್ತೆ ಬಂದಿರೋದು 11 ಗಂಟೆಗೆ. ಹೌದಲ್ರಿ? ಅವರಲ್ಲೇ ಇದ್ದಾರೆ ಪಾಪ, ನಿನ್ನೆ ಹೇಳಿ ನನ್ನ ಜೊತೆಲೇ ಇದ್ದಾರೆ.
ಸೊ ನಮ್ಮ ಡ್ಯೂಟಿ ಅದೇ ಥರ ಇರ್ತದೆ. ಬೀಟ್ ಮೀಟಿಂಗನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ನಾವು. ಅತ್ಯಂತ ಮಾಹಿತಿಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಗುಣಾಜಯ ಸಬ್ ಇನ್ಸ್ಪೆಕ್ಟರ್ ಪುನೀತ್ ಸರ್ಗೆ ನಾನು ವೇದಿಕೆ ಪರವಾಗಿ ಎಲ್ಲರ ಪರವಾಗಿ ನಾನು ಧನ್ಯವಾದಗಳು ಸಲ್ಲಿಸುತ್ತೇನೆ. ಶಿಕ್ಷಣ ಇಲಾಖೆಯಿಂದ ಮಾಹಿತಿ ಕೊಡಬೇಕು. ಎಲ್ಲರಿಗೂ ನಮಸ್ಕಾರ. ನಾನು ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ದಕ್ಷಿಣ ಇಲ್ಲಿಂದ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪರವಾಗಿ ಬಂದಿದ್ದೇನೆ. ನನ್ನ ಹೆಸರು ಸುಷ್ಮಾ ಕಿಣಿ, ಪ್ರಭಾರ ಕ್ಷೇತ್ರ ಸಮನ್ವಯಾಧಿಕಾರಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರಿ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಸಮವಸ್ತ್ರ 2 ಜೊತೆ, ಶೂ ಸಾಕ್ಸ್ ಹಾಗೂ ಉಚಿತ ಪಠ್ಯಪುಸ್ತಕಗಳನ್ನು ವಿತರಿಸಲಾಗಿದೆ. ಹಾಗೆ ಅನುದಾನಿತ ಶಾಲೆಯವರಿಗೂ ಕೂಡ ಪಠ್ಯಪುಸ್ತಕಗಳನ್ನು ವಿತರಿಸಲಾಗಿದೆ. ಬಿಸಿಯೂಟದಲ್ಲಿ ಮೊದಲಿಗೆ ವಾರದಲ್ಲಿ 2 ದಿನ ಮಾತ್ರ ಮೊಟ್ಟೆಯನ್ನು ವಿತರಿಸಲಾಗ್ತಾ ಇತ್ತು. ಇದೀಗ ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ವಾರದಲ್ಲಿ 4 ದಿನ ಮೊಟ್ಟೆಯನ್ನು ವಿತರಿಸಲಾಗ್ತಾ ಇದೆ. ಜೊತೆಗೆ ಸಾಯಿ ಶ್ಯೂರ್ ಅನ್ನುವಂತಹ ರಾಗಿ ಮಾಲ್ಟನ್ನು ಕೂಡ ಕ್ಷೀರಭಾಗ್ಯದೊಂದಿಗೆ ಕೈ ಜೋಡಿಸಿ ವಾರದಲ್ಲಿ 3 ದಿನ ಅದನ್ನು ನೀಡ್ತಾ ಇದ್ದೇವೆ. ಶಾಲೆಗಳಲ್ಲಿ ಹೊಸದಾಗಿ ಶಿಕ್ಷಕರ ನೇಮಕಾತಿ ಆಗದ ಕಾರಣ ಶಿಕ್ಷಕರ ಕೊರತೆ ಇದೆ. ಅದನ್ನು ಸರಿದೂಗಿಸಲಿಕ್ಕೆ ವರ್ಷಾರಂಭದಲ್ಲಿ 72 ಅತಿಥಿ ಶಿಕ್ಷಕರನ್ನು ನೇಮಿಸಲಾಗಿದೆ. ಜೊತೆಗೆ ಅಕ್ಟೋಬರ್ ತಿಂಗಳಲ್ಲಿ 24 ಅತಿಥಿ ಶಿಕ್ಷಕರನ್ನು ನೇಮಿಸಿಕೊಳ್ಳಿಕ್ಕೆ ಆದೇಶವನ್ನು ನೀಡಿ ಈಗಾಗಲೇ ಅವರು ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಕಳೆದ ವರ್ಷ 2023ರ ನವೆಂಬರ್ ತಿಂಗಳಲ್ಲಿ ಸುಮಾರು 36 ವಿವಿಧ ವಿಷಯಗಳ ಜಿಪಿಟಿಗಳು ನಮ್ಮ ವಲಯದಲ್ಲಿ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಜೊತೆಗೆ ಕಳೆದ 2 ತಿಂಗಳಲ್ಲಿ ಸುಮಾರು 7 ಜನ ಹೊಸ ಜಿಪಿಟಿಗಳು ವಿವಿಧ ಶಾಲೆಗಳಿಗೆ ನೇಮಕಾತಿ ಹೊಂದಿದ್ದಾರೆ. ಆದಾಗ್ಯೂ ಕೂಡ ಶಿಕ್ಷಕರ ನಿವೃತ್ತಿಯಿಂದಾಗಿ ಕೆಲವು ಹುದ್ದೆಗಳು ತೆರವಾಗ್ತಾ ಇವೆ. ಅದನ್ನು ಸರಿದೂಗಿಸಲಿಕ್ಕೆ ಯಾವ ಶಾಲೆಗಳಲ್ಲಿ ಹೊಸ ಜಿಪಿಟಿಗಳು ನೇಮಕ ಹೊಂದಿದ್ದಾರೆ ಅಲ್ಲಿಂದ ಅತಿಥಿ ಶಿಕ್ಷಕರನ್ನು ಈ ಕೊರತೆ ಇರುವ ಶಾಲೆಗಳಿಗೆ ಹೊಂದಾಣಿಕೆ ಮಾಡುವಂಥ ಕೆಲಸವನ್ನು ಇಲಾಖೆ ಮಾಡ್ತಾ ಇದೆ. ಇದರ ಜೊತೆಗೆ ನಾನು ತಮ್ಮೆಲ್ಲರೊಂದಿಗೆ ಒಂದು ವಿಷಯವನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಶಾಲೆ ನನ್ನ ಜವಾಬ್ದಾರಿ ಅಂತ ಹೇಳಿ ಒಂದು ವಿಶೇಷ ಯೋಜನೆ ಸರ್ಕಾರ ಮಾಡಿದೆ. ನಾವು ಕಲಿತಂತಹ ಶಾಲೆಗಳಿಗೆ ನಮ್ಮ ಕೊಡುಗೆ ಏನಾದರೂ ಕೊಡಲಿಕ್ಕಿದ್ರೆ ನಾವು ಅದನ್ನು ಕೊಡಬಹುದು. CSR ಫಂಡ್ನಿಂದ ವಿವಿಧ ಕಂಪನಿಗಳಿಂದ ಅನುದಾನವನ್ನು ಭರಿಸಿಕೊಳ್ಳುವ ಅಥವಾ ಶಾಲೆಗಳಿಗೆ ಅಗತ್ಯವಾದಂಥ ವಸ್ತುಗಳನ್ನು ಕೊಡುಗೆ ರೂಪದಲ್ಲಿ ತರಿಸಿಕೊಳ್ಳುವಂಥ ಯೋಜನೆಯನ್ನು ಸರ್ಕಾರ ಮಾಡಿದೆ. ಜೊತೆಗೆ ಆಸಕ್ತ ಸ್ಥಳೀಯರು ಕೂಡ ನಿಮ್ಮ ಶಾಲೆಗಾಗಿ ನೀವೇನಾದರೂ ಕೊಡಲಿಕ್ಕಿದ್ರೆ, ಅನುದಾನವನ್ನು ಕೊಡಲಿಕ್ಕಿದ್ರೆ ಅಥವಾ ವಸ್ತುಗಳ ರೂಪದಲ್ಲಿ ಕೊಡಲಿಕ್ಕಿದ್ರೂ ಕೂಡ ಅದನ್ನು ಮಾಡಲಿಕ್ಕೆ ಅವಕಾಶವನ್ನು ನೀಡಿದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ವತಿಯಿಂದ ನಮಗಾಗಿ ಎನ್ನುವಂಥ ಒಂದು ಪೋರ್ಟಲನ್ನು ಇದಕ್ಕಾಗಿ ಸಿದ್ಧಪಡಿಸಿದ್ದಾರೆ. ತಾವು ಯಾವುದೇ ರೀತಿಯಾದಂತಹ ಸಹಾಯವನ್ನು ನಿಮ್ಮ ವಲಯದ ಶಾಲೆಗಳಿಗೆ ಕೊಟ್ಟು ನೀವು ಕಲಿತಂತಹ ಅಥವಾ ನಿಮ್ಮ ಗ್ರಾಮದ ಶಾಲೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸಾಕಷ್ಟು ಅವಕಾಶವನ್ನು ಕಲ್ಪಿಸಿದೆ. ಓಕೆ, ಇಷ್ಟು ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಧನ್ಯವಾದ. ಸರ್ಕಾರಿ ಶಾಲೆ ಮತ್ತೆ ಅನುದಾನಿತ ಶಾಲೆಗಳಿಗೆ ಮಕ್ಕಳಿಗೆ ಪಠ್ಯಪುಸ್ತಕ ಮತ್ತೆ ಚಪ್ಪಲ್ ಇದೆಲ್ಲ ಕೊಡ್ತೀವಿ. ಅದರ ಜೊತೆಯಲ್ಲಿ ಬ್ಯಾಗ್ ಹೇಗೆ ಕೊಡ್ತಿಲ್ಲ, ಯಾಕೆ ಕೊಡ್ತಿಲ್ಲ? ಮಕ್ಕಳು ಕೈಯಲ್ಲಿ ಇಟ್ಕೊಂಡೇ ಹೋಗ್ಬೇಕಾ? ನೀವು ಅಷ್ಟೆಲ್ಲ ಕೊಡ್ತೀವಿ. ಸರ್ಕಾರದ ಯೋಜನೆಯಲ್ಲಿ ಅದು ಬಂದಿಲ್ಲ ಇಷ್ಟರವರೆಗೂ. ಆದರೆ ವಿಷಯ ಪಠ್ಯಪುಸ್ತಕ ಕೊಡ್ತೀವಿ, ಚಪ್ಪಲ್ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಆದರೆ ಪುಸ್ತಕ ಇಟ್ಕೊಂಡು ಹೋಗ್ಲಿಕ್ಕೆ ಬ್ಯಾಗ್ ಬೇಡ. ಸರಿ ಸರ್, ನಮ್ಮ ಕೋರಿಕೆ ಸರಿ ಇದೆ. ಆದರೆ ಕೆಲವು ಸಂಘ ಸಂಸ್ಥೆಗಳೇನಿವೆ, ಯುವಕ ಮಂಡಲಗಳು ತಮ್ಮ ಏರಿಯಾದ ಶಾಲೆಗಳ ವಿದ್ಯಾರ್ಥಿಗಳಿಗೆ ಸ್ವಯಂ ಆಸಕ್ತಿಯಿಂದ ಶಾಲಾರಂಭದ ಪ್ರಾರಂಭದಲ್ಲಿ ಬ್ಯಾಗನ್ನು ಮತ್ತು ಕೊಡೆಯನ್ನು ಕೊಡ್ತಾ ಇದ್ದಾರೆ. ಸರ್ಕಾರ ಒಂದು ಕೊಡ್ಬೇಕಂತಾದ್ರೆ ತಮ್ಮೆಲ್ಲರ ಒಂದು ಕೋರಿಕೆ ಮೇರೆಗೆ ಹೋಗ್ಬೇಕಷ್ಟೇ. ಆದ್ರೆ ನಾನು ಮಾತಾಡಿದ್ದೇನೆ, ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರ ಹತ್ರ ಮಾತಾಡಿದ್ದೇನೆ. ಈಗ SC ST ಅವರಿಗಾದ್ರೆ ಪಂಚಾಯತ್ ಕೊಡ್ತಾರೆ ಸರ್, ಕೊಡ್ಬೋದು, ಕೊಡ್ಲಿಕ್ಕೆ ಅವಕಾಶ ಉಂಟು. ಉಳಿದ ಮಕ್ಕಳಿಗೆ ಹೇಗೆ ಕೊಡ್ತೀರಿ? ಅದೇ ಉಳಿದ ಮಕ್ಕಳು ಕೂಡ ಹಾಗೆ ಅಲ್ಲ,
ಸ್ಕೂಲಿಗೆ ಬರ್ತಲ್ಲ ಅವರಿಗೆ ನೀವು ಯಾವ ರೀತಿಯಲ್ಲಿ ನಿಮ್ಮೆಲ್ಲರ ಧ್ವನಿ ಆಗ್ಬೇಕು ಸರ್, ನಿಮ್ಮೆಲ್ಲರ ಧ್ವನಿ ಅಲ್ಲಿವರೆಗೆ ತಲುಪಿದ್ರೆ ಆಗ್ಬಹುದು. ಮೊನ್ನೆ ತಾಲೂಕು ಪಂಚಾಯತ್ ಮೀಟಿಂಗ್ ಅಲ್ಲಿ ಸಹ ನಾವು ಮಾತಾಡಿದ್ದೇವೆ. ಈ ಕೊಣಾಜೆ ಗ್ರಾಮದ ಅಭಿವೃದ್ಧಿ ಅಧಿಕಾರಿ ಕೂಡ ಇದ್ರಲ್ಲ, ಎಲ್ಲ ವಿಷಯವನ್ನು ನಾವು ಶಿಕ್ಷಣಕ್ಕೆ ಏನೆಲ್ಲ ಬೇಕು ಅದನ್ನು ಅಭಿವೃದ್ಧಿ ಆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅವರ ಮುಂಚೆನೆ ನಾವು ತಿಳಿಸಿದ್ದೇವೆ. ಅದಕ್ಕೆ ಒಪ್ಪಿದ್ದಾರೆ ಗ್ರಾಮ ಪಂಚಾಯತ್ ಕೂಡ. ಮತ್ತೆ ಸಾಲ ಒತ್ತಡದಲ್ಲಿ ಇರುವ ಸುತ್ತಮುತ್ತ ಹುಲ್ಲು ಇದನ್ನೆಲ್ಲ ಕಟಾವು ಮಾಡಿ ಕೊಡ್ಬೇಕಂತ ನಾವು ಹೇಳಿದ್ದೇವೆ. ಎಲ್ಲ ಪಂಚಾಯತ್ ಒಪ್ಪಿದ್ದಾರೆ. ಹಾಗಾಗಿ ಕ್ಷೇತ್ರ ಶಿಕ್ಷಣ ಅಧಿಕಾರಿ ವತಿಯಿಂದ ಸಹ ಇಲ್ಲಿ ಎಷ್ಟು ಅನುದಾನ ಅವರಿಗೆ ಬರ್ತದೆ ಅದನ್ನೆಲ್ಲ ಮಂಡನೆ ಮಾಡಿದ್ದಾರೆ. ಪ್ರತಿಯನ್ನು ಕಳಿಸಿಕೊಟ್ಟಿರ್ತಾರೆ. ಆಯ್ತು ಸರ್, ಆಯ್ತು. ನಮ್ಮ ಸಭೆಗಳಲ್ಲಿ ನಾವು ಇದರ ಬಗ್ಗೆ ತಿಳಿಸ್ತೇವೆ. ಸರಿ, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಬಂದಿದ್ದೇನೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಇಲ್ಲಿ ಈ ವ್ಯಾಪ್ತಿನಲ್ಲಿ ಅಂಗನವಾಡಿ ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. 10 ಅಂಗನವಾಡಿ ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಹಾಗೆ ಇಲ್ಲಿ ನಾವು ಪೂರಕ ಪೌಷ್ಟಿಕ ಆಹಾರವನ್ನು ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ವಿತರಿಸ್ತಾ ಇದ್ದೇವೆ. ಹಾಗೆ ಪೂರಕ ಪೌಷ್ಟಿಕ ಆಹಾರದಲ್ಲಿ ಮಕ್ಕಳಿಗೆ ಬೆಳಗ್ಗೆ ಮಿಲೆಟ್ ಲಡ್ಡು ಹಾಗೂ ಮಧ್ಯಾಹ್ನ ಅನ್ನ ಸಾಂಬಾರ್, ಹಾಗೆ ವಾರದಲ್ಲಿ 2 ದಿವಸ ಮೊಟ್ಟೆಯನ್ನು ವಿತರಣೆ ಮಾಡ್ತಾ ಇದ್ದೇವೆ ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ. ಹಾಗೆ ಗರ್ಭಿಣಿ ಮತ್ತು ಬಾಣಂತಿಯರಿಗೇನೂ ಸಹ ಮನೆಗೆ ನಾವು ಫುಡ್ಡನ್ನು ವಿತರಣೆ ಮಾಡ್ತಾ ಇದ್ದೇವೆ. ಅದರಲ್ಲಿ ಅಕ್ಕಿ 2 kg 900, ಹಾಗೆ ಸಾಂಬಾರು ಹುಡಿ, ಉಪ್ಪು, ಹಾಗೆ ಹೆಸರು ಕಾಳು 525, ಹಾಗೆ ಹಾಲಿನ ಹುಡಿ 375, ಹಾಗೆ ಸಕ್ಕರೆ 125, ಹಾಗೆ ಮೊಟ್ಟೆ 25 ವಿತರಣೆ ಮಾಡ್ತಾ ಇದ್ದೇವೆ. ಮತ್ತು ಅಂಗನವಾಡಿ 3 ವರ್ಷದ ಒಳಗಿನ ಮಕ್ಕಳಿಗೆ ಪುಷ್ಟಿಯನ್ನು ನಾವು ವಿತರಣೆ ಮಾಡ್ತಾ ಇದ್ದೇವೆ. 3 kg 375, ಹಾಲು 300, ಹಾಗೆ ಸಕ್ಕರೆ 100 ಗ್ರಾಮ್ ವಿತರಣೆ ಮಾಡ್ತಾ ಇದ್ದೇವೆ. ಅದೇ ರೀತಿ ಮಾತೃವಂದನಾ ಯೋಜನೆ ಅಂತ ಹೇಳಿ ಈಗ ನಮ್ಮಲ್ಲಿ ಆಲ್ರೆಡಿ ಮಾತೃವಂದನಾ ಯೋಜನೆ ಅಂದರೆ ಮೊದಲನೇ ಗರ್ಭಿಣಿ ಯಾರಿದ್ದಾರೆ ಅವರಿಗೆ ಈ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಲ್ಲಿ ಮೊದಲನೇ ಗರ್ಭಿಣಿಯವರಿಗೆ ಅವರು ಹತ್ತಿರದ ಅಂಗನವಾಡಿಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸಬೇಕು. ಅವರಿಗೆ ಮೊಬೈಲ್ ಮೂಲಕ ನಮ್ಮ ಕಾರ್ಯಕರ್ತೆಯರು ಎಂಟ್ರಿ ಮಾಡಿ ರಿಜಿಸ್ಟ್ರೇಷನ್ ಆದ ನಂತರ ಅವರಿಗೆ ಒಂದು 5,000 ರೂಪಾಯಿ ನೇರವಾಗಿ ಅವರಿಗೆ ಜಮೆ ಆಗತ್ತೆ. ಹಾಗೆ 2ನೇ ಹೆಣ್ಣು ಮಗು ಯಾರಿಗೆ ಹುಟ್ಟಿದೆ, 2ನೇ ಹೆಣ್ಣು ಮಗು ಆಗಿರೋರ್ಗೂ 3.5 ತಿಂಗಳ ಇಂಜೆಕ್ಷನ್ ಕಂಪ್ಲೀಟ್ ಆದಮೇಲೆ ನೇರವಾಗಿ ಒಂದೇ ಬಾರಿಗೆ 6,000 ರೂಪಾಯಿ ಜಮೆ ಆಗುತ್ತೆ. ಇದು ಮಾತೃವಂದನಾ ಯೋಜನೆ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಹತ್ತಿರದ ಅಂಗನವಾಡಿಗೆ ಹೋಗಿ ನಿಮ್ಮದು ಡೌಟ್ಸನ್ನು ಕ್ಲಿಯರ್ ಮಾಡ್ಕೋಬೋದು. ಇದು ಮಾತೃವಂದನಾ ಯೋಜನೆ. ಹಾಗೆ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ 2 ಹೆಣ್ಣು ಮಕ್ಕಳು ಏನಿದ್ದಾರೆ ಅವರ ಹೆಣ್ಣು ಮಕ್ಕಳಿಗೆ ಈಗಾಗಲೇ ನಮ್ಮ ಈ ಕೊಣಾಜೆ ವ್ಯಾಪ್ತಿಯಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆ ಇಲ್ಲಿವರೆಗೆ 287 ಅದರ ಒಂದು ಬೆನಿಫಿಟನ್ನು ಪಡ್ಕೊಂಡಿದ್ದಾರೆ. ಹಾಗೆ ಮಾತೃವಂದನಾ ಯೋಜನೆಯಲ್ಲಿ 435 ಬೆನಿಫಿಟನ್ನು ಈಗಾಗಲೇ ಪಡಿತಾ ಇದ್ದಾರೆ. ಇದು ಕಂಟಿನ್ಯೂ ಪ್ರೊಸೀಜರ್. ಹಾಗೆ ಇಲ್ಲಿ ಸ್ತ್ರೀಶಕ್ತಿ ಗುಂಪುಗಳು ಮತ್ತು ಇನ್ನೊಂದು ಭಾಗ್ಯಲಕ್ಷ್ಮಿಯಲ್ಲಿ ಈಗಾಗಲೇ 18 ವರ್ಷ ಮಗುವಿಗೆ ಪೂರ್ಣ ಆಗ್ತಾ ಇದೆ, ಮೆಚ್ಯೂರಿಟಿ ಆಗ್ತಾ ಇದೆ. ಅದಕ್ಕೆಲ್ಲ ನಾವು ಸಂಬಂಧಪಟ್ಟ ದಾಖಲೆಗಳನ್ನು ಪಡಿತಾ ಇದ್ದೇವೆ. ಅವರೀಗ ಆ ದಾಖಲೆಗಳನ್ನು ಕಾರ್ಯಕರ್ತೆಯರ ಮುಖಾಂತರ ಕೊಟ್ಟು ಕಚೇರಿಗೆ ಬಂದು ಆ ಒಂದು ಏನು ಅರ್ಜಿ ಏನಿದೆ ಮೆಚ್ಯೂರಿಟಿ ಆಗುವಂಥದ್ದು ಫಿಲಪ್ ಮಾಡಲಿಕ್ಕುಂಟು. ನಾವು ಕಾರ್ಯಕರ್ತೆಯರಿಗೆ ಇನ್ಫಾರ್ಮ್ ಮಾಡ್ತೇವೆ ಯಾವತ್ತವರು ಫಲಾನುಭವಿ ನಮ್ಮ ಕಚೇರಿಗೆ ಬರಬೇಕು ಅಂತೇಳಿ. ಹಾಗೆ ಸ್ತ್ರೀಶಕ್ತಿ ಗುಂಪಿದೆ, 18 ಸ್ತ್ರೀಶಕ್ತಿ ಗುಂಪುಗಳು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಮತ್ತು ಅವರು ಸ್ವಲ್ಪ ಈಗ ಆಂತರಿಕ ಸಾಲ ಪಡ್ಕೊಳ್ತಾರೆ, ಬ್ಯಾಂಕ್ ಸಾಲ ಪಡ್ಕೋತಾರೆ. ಆರ್ಥಿಕವಾಗಿ ಅವರು ಸ್ವಲ್ಪ ಅವರ ಮನೆ ಖರ್ಚಿಗಾಗಿರ್ಬೋದು, ಅವರ ಒಂದು ಖರ್ಚಿಗೆ ಅವರೊಂದು ಈ ಹಣವನ್ನು ಅವರು ಯೂಸ್ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ಇದಾಗಿದೆ. ಹಾಗೆ ಇದಲ್ಲದೇ ಸಹ ಮಕ್ಕಳಿಗೆ ಈ NRC ಚಿಕಿತ್ಸೆಗೆ ಸಂಬಂಧಪಟ್ಟಾಗೆ ಏನಾದರೂ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದ್ದರೆ ಅವರು ಸಹ ಈ NRCಗೆ ದಾಖಲೆಯನ್ನು ಮಾಡೋದರ ಮೂಲಕ ಅವರಿಗೆ ಫ್ರೀಯಾಗಿ ಟ್ರೀಟ್ಮೆಂಟನ್ನು ಕೊಡಲಾಗುತ್ತೆ. ಹಾಗೆ ಈ ಕೌಟುಂಬಿಕ ಹಿಂಸೆಗೆ ಸಂಬಂಧಪಟ್ಟಂತಹ ಮಹಿಳೆಯರಿಗೆ ಯಾವುದೇ ರೀತಿಯಾದಂಥ ಕೌಟುಂಬಿಕ ಹಿಂಸೆಗಳು
ಆಗಿರ್ಬೋದು, ಏನಾದರೂ ಸಂಬಂಧಪಟ್ಟ ಮಹಿಳೆಯರಿಗೆ ಸಂಬಂಧಪಟ್ಟದ್ದು ಏನಾದರೂ ಆಗಿ ಒಂದು ಇದ್ದರೆ, ಅವರ ದೂರುಗಳು ಏನಾದರೂ ಇದ್ದರೆ ಉಚಿತ ಕಾನೂನು ನೆರವು ಆಗಿರ್ಬೋದು. ಅದು ಈಗ ನಮ್ಮದು ಕಚೇರಿ ಉರ್ವಾ ಮಾರ್ಕೆಟ್ ನಲ್ಲಿದೆ. ಹಾಗೆ ಅಲ್ಲಿ ದೂರುಗಳನ್ನು ಸಲ್ಲಿಸಬಹುದು. ಇಷ್ಟು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟ ಧನ್ಯವಾದಗಳು. ಆಮೇಲೆ ಈಗ ಕಡ್ಡಾಯವಾಗಿ ಎಲ್ಲ ಮಕ್ಕಳಿಗೆ, ಅಂಗನವಾಡಿ ಕೇಂದ್ರದ ಎಲ್ಲ ಮಕ್ಕಳಿಗೆ ಆಧಾರ್ ಮಾಡಬೇಕು ಅಂತ ಹೇಳಿ ಈಗ ಯಾಕಂತಂದರೆ ಇವ್ರಿಗೆ ನಾವು ಬೆನಿಫಿಟ್ ಯಾವುದೇ ಕೊಡುವಾಗ ಇದು ಕಂಪಲ್ಸರಿ ಆಧಾರ ಆಗಬೇಕು ಅಂತ ಹೇಳಿ ಸರ್ಕಾರದ ಒಂದು ಸುತ್ತೋಲೆ ಪ್ರಕಾರ ಎಲ್ಲ 6 ವರ್ಷದ ಅಂಗನವಾಡಿಗೆ ಸಂಬಂಧಪಟ್ಟಂಥ ಎಲ್ಲ ಮಕ್ಕಳಿಗೂ ಸಹ ಆಧಾರ್ ಕಡ್ಡಾಯ ಆಗಿದೆ. ಹಾಗಾಗಿ ನಾವಿಲ್ಲಿ ಒಂದು ಕ್ಯಾಂಪನ್ನು ಆಯೋಜನೆ ಮಾಡ್ತೀವಿ. ಅದು ಮೊನ್ನೆ ಕ್ಯಾನ್ಸಲ್ ಆಯಿತು. ಪೋಸ್ಟ್ ಆಫೀಸ್ನವರು ಭಾನುವಾರ ದಿವಸ ಅವರು ಫ್ರೀ ಆಗಿರೋದ್ರಿಂದ ಬರ್ತಾರೆ. ಹಾಗಾಗಿ ನಾವು ಕ್ಯಾಂಪನ್ನು ಆಯೋಜನೆ ಮಾಡುವಾಗ ತಿಳಿಸ್ತೇವೆ ಅವರಿಗೆ, ಕಾರ್ಯಕರ್ತೆಯರಿಗೆ. ಅವರು ಅವತ್ತಿನ ದಿನಾಂಕಕ್ಕೆ ಎಲ್ಲರೂ ಸಹ ಅವರಿಗೆ ಇಲ್ಲಿ ಬರಲಿಕ್ಕೆ ಆದರೆ, ಕ್ಯಾಂಪಲ್ಲಿ ಬರಲಿಕ್ಕಾದರೆ ಅಲ್ಲಿ ಮಾಡಿಸ್ಬೋದು, ಅಥವಾ ಹತ್ತಿರದ ಪೋಸ್ಟ್ ಆಫೀಸ್ನಲ್ಲಿ ಆಧಾರನ್ನು ಮಾಡಿಸಬೇಕಾಗಿ ವಿನಂತಿಸ್ಕೊಳ್ತೇನೆ. ಅಂಗನವಾಡಿ ಸೂಪರ್ವೈಸರ್ ಅವರಿಗೆ ತುಂಬ ಮಾಹಿತಿಯನ್ನು ನೀಡಿದ ಧನ್ಯವಾದಗಳು. ಈಗ ನಮ್ಮ ಇಲಾಖೆಯಿಂದ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ನೀವು ಭೇಟಿ ಕೊಡ್ತೀರಾ? ಹೌದು ಸರ್, ಹೌದು. ಈಗ ನಿಮ್ಮ ಅಂಗನವಾಡಿಗೆ ನೀವು ತುಂಬಾ ಸವಲತ್ತು ಎಲ್ಲ ಕೊಡಿಸ್ತೀರಿ. ಹೌದು. ಅಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಎಷ್ಟು ಅರ್ಥ ಆಗ್ತದೆ ಅಂತ ನಿಮಗೆ ತಿಳಿದಿರ್ಬೋದು. ಆದ್ರೆ ಅಲ್ಲಿ ಕೆಲವು ಅಂಗನವಾಡಿ ಕೇಂದ್ರಗಳಲ್ಲಿ ಅಂಗನವಾಡಿ ಸಹಾಯಕರು ಇರುವುದಿಲ್ಲ. ಹೌದು. ಅಲ್ಲಿ ನಾವು ಈಗ ಸರ್ ಒಂದು ನಿಮಿಷ. ಈಗ ಎಲ್ಲೆಲ್ಲಿ ಖಾಲಿ ಇದೆ, ಈಗ ನಮ್ಮಲ್ಲಿ ಏನಂತಂದರೆ ಕೆಲವೊಬ್ರು ಜಾಯಿನ್ ಆಗ್ತಾರೆ. ಜಾಯಿನ್ ಆಗಬೇಕಾದ್ರೆ ಆಸಕ್ತಿಯಿಂದ ಬರ್ತಾರೆ. ಸ್ವಲ್ಪ ದಿವಸ ಆದ ತಕ್ಷಣ ಮತ್ತೆ ಅವರಿಗೆ ಎಲ್ಲಿ ಕೆಲಸ ಸಿಕ್ತು ಅಂತ ಹೇಳಿ ಅವರು ಬಿಟ್ಟು ಹೋಗ್ತಾರೆ. ಹಾಗಾಗಿ ನಾವು ಕಾಲ್ ಫಾರವನ್ನು ಈಗ ವರ್ಷದಲ್ಲಿ 2 ಬಾರಿ ಕಂಪಲ್ಸರಿ ಕಡ್ಡಾಯವಾಗಿ ಅವರಿಗೆ ನಾವು ಕಾಲ್ ಫಾರ್ ಮಾಡ್ತೇವೆ. ಈಗ ಇಲ್ಲಿ ಕೊಣಾಜೆಯಲ್ಲಿ ಎಲ್ಲೆಲ್ಲಿ ಖಾಲಿ ಇದೆ ಎಲ್ಲ ಕಡೆ ನಾವು ಕಾಲ್ ಫಾರ್ ಮಾಡಿದ್ದೇವೆ. ಈಗ ಸದ್ಯದರಲ್ಲೇ ಸ್ವಲ್ಪ ದಿವಸದಲ್ಲಿ ಅವರು ಬಂದು ಜಾಯಿನ್ ಆಗ್ತಾರೆ. ಯಾಕಂತಂದರೆ ಮತ್ತೆ ಕೆಲವೊಬ್ಬರು ಅರ್ಜಿನೇ ಹಾಕಲ್ಲ. ಅಂದರೆ ಇಲ್ಲಿ ಹಾಕಿದ್ದಾರೆ, ಕಕ್ಕೆ ಮಜ್ಜಲ್ ಖಾಲಿ ಇದೆ, ಮತ್ತು ಕೆಲವೊಬ್ರು ಅರ್ಜಿ ಎಲ್ಲಿ ಹಾಕಿದ್ದಾರೆ ಅವರ ಸರಿಯಾದ ಅರ್ಜಿ ಇತ್ತಂದರೆ ಅವರದು ಕೆಲಸ ಸ್ವಲ್ಪ ದಿವಸದಲ್ಲಿ ಅವರಿಗೆ ಕಾಲ್ ಫಾರ್ ಆಗಿರೋದು ಅವ್ರದ್ದು ಜಾಯಿನ್ ಮಾಡ್ಕೊಳ್ತಾರೆ. ಇಲ್ವಾರ ಬರೋದು ಅವರಿಗೆ ಈಗ 2,000 ರೂಪಾಯಿ ಅದು ಏನು ಬರ್ತದಲ್ಲ, ಅದರಲ್ಲಿ ಅವರಿಗೆ ಅದು ಸ್ವಚ್ಛತೆಗೆ ಸಂಬಂಧಪಟ್ಟಂಥ, ಕ್ಲೀನಿಂಗಿಗೆ ಸಂಬಂಧಪಟ್ಟಂಥ ಖರ್ಚಿಗೇನೆ ಆಗತ್ತೆ. ಹಾಗಾಗಿ ನಾನು ಅದು ಏರಿಯಾದ ಸದಸ್ಯರಿಗೆ ತಿಳಿಸ್ತೇನೆ ಒಂದು ಮಾತು. ಮತ್ತು ಇವರು ಎಷ್ಟು ಸಾಧ್ಯ ಆಗ್ತದೆ ಅವರು ಹುಲ್ಲು ಕಡ್ಡಿ ಇದ್ರೆ ಅವರೇ ತೆಗಿತಾರೆ. ಅದಕ್ಕಿಂತ ಹೆಚ್ಚಿನದಿತ್ತಂದರೆ ಅವರು ಸ್ವಲ್ಪ ಸದಸ್ಯರು ಅದಕ್ಕೆ ಸ್ವಲ್ಪ ಇದು ಮಾಡಿಕೊಡ್ಬೇಕಾಗಿ ಕೇಳ್ಬೋದು. ಅದರ ಬಗ್ಗೆ ಈಗ ಹಿಂದೆ ನಾವು ಹೇಳಿದ್ದೇವೆ, ಅಧಿಕಾರಿ ಮತ್ತೆ ಅವರು ಅಧ್ಯಕ್ಷರು ಹೇಳಿದ್ದಾರೆ, ಯಾವುದು ನಾವು ಸ್ವಚ್ಛತೆ ಮಾಡಿಕೊಡ್ತೇವೆ ಅಂತ ಸುತ್ತಮುತ್ತ ಶಾಲೆ ಒಟ್ಟಾರ ಮತ್ತೆ ಅಂಗನವಾಡಿ ಕೇಂದ್ರ ಒಟ್ಟಾರ. ಸರಿ ಸರ್, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ನರೇಶ್, ಪಶು ಚಿಕಿತ್ಸಕರಿಂದ. ನಾವು ಪಶು ವೈದ್ಯಕೀಯ ಮತ್ತು ಪಶು ಸೇವಾ ಇಲಾಖೆಯಿಂದ ಬಂದಿದ್ದೇನೆ. ನಾವು ಪ್ರತಿ ವರ್ಷ ಸೆಪ್ಟೆಂಬರ್ನಲ್ಲಿ ಉಚಿತ ರೇಬಿಸ್ ಲಸಿಕೆಗಳನ್ನ ಹಾಕ್ತಿದ್ದೀವಿ. ಮತ್ತು ಬಾಯಿ ಮತ್ತು ಕಾಲು ಮತ್ತು ಬಾಯಿ ರೋಗ ಲಸಿಕೆ ಕೂಡ ಅಕ್ಟೋಬರ್ನಲ್ಲಿ ಹಾಕ್ತಾ ಇದ್ದೀವಿ. ಮತ್ತು ಇವಾಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇರಿ ಪಶು ಸಂಜೀವನಿ ಅಂತ ಒಂದು 1962 ಅಂತ ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇರಿ 1962 ಅಂತ ಒಂದು ಪಶು ಸಂಜೀವಿನಿ ಅಂತ ಒಂದು ಆಂಬ್ಯುಲೆನ್ಸ್ ಮಾಡಿದೆ. ಅದು ನಿಮ್ಮ ಮನೆ ಬಾಗಿಲಿಗೆ ಬಂದು ಸೇವೆ ಕೊಡುತ್ತೆ. ಮತ್ತೆ ಸೆಪ್ಟೆಂಬರ್ನಲ್ಲಿ ಉಚಿತ ರೇಬಿಸ್ ಲಸಿಕೆ ಹಾಕ್ತಾ ಇದೀವಿ. ಮತ್ತೆ ಅಕ್ಟೋಬರ್ನಲ್ಲಿ ಇದು ಕಾಲು ಮತ್ತು ಬಾಯಿ ರೋಗ ಲಸಿಕೆ ಹಾಕಿದ್ದೀವಿ. ಅದು ಗ್ರಾಮ ಪಂಚಾಯಿತಿ ಕಡೆಯಿಂದ ಸಹಾಯದಿಂದ ಅವರು ವಾಹನಕ್ಕೆ ಸಹಕಾರ ಮಾಡಿದ್ದಕ್ಕೆ ಮಾಡಿದ್ವಿ. ಮತ್ತೆ ಇನ್ನೇನು ಸ್ಕೀಮ್ ಬಂತು ಅಂದರೆ ಅನುಗ್ರಹ ಸ್ಕೀಮ್ ಅಂತ ಒಂದಿದೆ. ಅದು ಏನಾದರೂ ನಿಮ್ಮ 1 ವರ್ಷ ಮೇಲಿರೋ ಹಸುಗಳು ಸಾಯ್ತು ಅಂತ ಅಂದರೆ ಪೋಸ್ಟ್ ಮಾರ್ಟಮ್ ಮಾಡಿಸಿ 10,000 ನಿಮ್ಮ ಖಾತೆಗೆ ಬೀಳುತ್ತೆ. ಮತ್ತೆ ಇನ್ನೊಂದು ನಿಮ್ಮ ಹಾಡುಗಳಿಗೆ ಹಾಡಿರೋದಕ್ಕೆ ಏನಾದರೂ ಸಾಯ್ತು ಅಂದರೆ ಅದಕ್ಕೆ 5,000 ಸಿಗುತ್ತೆ. ಇಷ್ಟು ನಮ್ಮ ಯೋಜನೆ. ಹಾಡು ಮರಿ ಹಾಡು ಮೇಕೆ ಪರ್ಚೇಸ್ ಮಾಡಲಿಕ್ಕೆ. ಓಕೆ,
ಅಲ್ಲ ಅದು ನಮ್ಮ ಇಲಾಖೆಗೆ ಬರಲ್ಲ, ಪಂಚಾಯತಿ ಇಲಾಖೆಗೆ ಬರುತ್ತೆ. ಪಂಚಾಯತಿಯವರು ಹೇಳ್ಬೇಕಾದ ಅದು ನಮ್ಮ ಸ್ಕೀಮ್ ಅಲ್ಲ, ಅದು ನಮ್ಮ ಇಲಾಖೆ. ಕೃಷಿ ಇಲಾಖೆಯಿಂದ ಮಾಹಿತಿ. ನಾನು ಎಲ್ಲರಿಗೂ ನಮಸ್ಕಾರ. ನಾನು ಶ್ರುತಿ, ಕೃಷಿ ಇಲಾಖೆಯಲ್ಲಿ ತಾಲೂಕು ತಾಂತ್ರಿಕ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಮೊದಲನೇದಾಗಿ ಕೃಷಿ ಇಲಾಖೆಯಿಂದ ಒದಗುವಂಥ ಎಲ್ಲ ಸವಲತ್ತುಗಳ ಬಗ್ಗೆ ನಾನೀಗ ವಿವರಣೆ ನೀಡಲಿದ್ದೇನೆ. ಮೊದಲನೇದಾಗಿ ಬಿತ್ತನೆ ಬೀಜ, ಭತ್ತದ ಬಿತ್ತನೆ ಬೀಜ ವಿತರಣೆ ಆಗ್ತದೆ. ಹಿಂಗಾರು ಮತ್ತು ಮುಂಗಾರು 2 ಬೆಳೆ ಮಾಡ್ತಾರೆ ಭತ್ತದ್ದು. ಅದರಲ್ಲಿ ಈಗ ಮುಂಗಾರು ಬಿತ್ತನೆ ಬೀಜವನ್ನು ಏಪ್ರಿಲ್ ಮೇ ತಿಂಗಳಲ್ಲಿ ವಿತರಣೆ ಮಾಡಲಾಗ್ತದೆ. ಮತ್ತು ಭತ್ತ ಕೃಷಿಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಯಾರೆಲ್ಲ ರೈತರಿದ್ದಾರೆ ಇಲ್ಲಿ ಅವರು ಬೆಳೆ ಸ್ಪರ್ಧೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗುತ್ತದೆ. ಅಂದರೆ ತಾಲೂಕು ಮಟ್ಟದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಪ್ರೈಸಸ್ ಅನ್ನು ಕೊಡ್ತಾರೆ. ಅದಕ್ಕಾಗಿ ನೀವು ಅರ್ಜಿ ಸಲ್ಲಿಸಲು ರೈತ ಸಂಪರ್ಕ ಕೇಂದ್ರ ಮಂಗಳೂರಲ್ಲಿ ನೀವು ಸಂಪರ್ಕಿಸಬಹುದು. ನಿಮ್ಮ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಅದನ್ನೆಲ್ಲ ಮತ್ತೆ ಒಂದು ಫೋಟೋ, ಇಷ್ಟು ಆಧಾರ್ ಕಾರ್ಡ್ ಇಷ್ಟನ್ನು ನೀವು ಅಲ್ಲಿ ಸಲ್ಲಿಸಬೇಕಾಗ್ತದೆ. ಮತ್ತೆ ಬೇರೆ ಅಂದರೆ ಮಿಷಿನರೀಸ್ ಅಂದರೆ ಪವರ್ ಸ್ಪ್ರೇಯರ್ ಸಿಗ್ತದೆ, ಪವರ್ ವೀಡರ್, ಟ್ರ್ಯಾಕ್ಟರ್, ಟಿಲ್ಲರ್, ಪವರ್ ಟಿಲ್ಲರ್ ಮತ್ತು ಮೋಟರ್ ಕಾರ್ಟ್. ಇಷ್ಟು ನಿಮಗೆ ರೈತರಿಗೆ 50% ಸಬ್ಸಿಡಿಯಲ್ಲಿ ಸಿಗ್ತದೆ. ಮತ್ತು PVC ಪೈಪ್ ಮತ್ತು ಸ್ಪ್ರಿಂಕ್ಲರ್ ಪೈಪ್ ಇಷ್ಟು ಸವಲತ್ತುಗಳು ಸಹಾಯಧನದೊಂದಿಗೆ ಲಭ್ಯವಿದೆ. ಮತ್ತು ಟರ್ಪಾಲ್ ಇದೆ. ಮತ್ತು ಕೃಷಿ ಸುಣ್ಣ, ಸಾವಯವ ಗೊಬ್ಬರ, ಎರೆಹುಳು ಗೊಬ್ಬರ ಇಷ್ಟು ಸವಲತ್ತುಗಳು ಲಭ್ಯವಿದೆ. ನಂತರ ಈಗ ಹೊಸದಾಗಿ ಬಂದ ಯೋಜನೆ ಅಂದರೆ ಕೃಷಿ ಹೊಂಡಗಳ ರಚನೆ. ಇದನ್ನು ವಿವಿಧ ಸೈಜಲ್ಲಿ ಅಂದರೆ ಒಂದು 10x10x3 ಮತ್ತು 15x15x3 ಇಷ್ಟು 3-4 ಅಂದರೆ ದೊಡ್ಡ ಕೃಷಿ ಹೊಂಡ ಬೇಕಾದರೆ ದೊಡ್ಡ ಕೃಷಿ ಹೊಂಡ ನಿಮಗೆ ರಚಿಸ್ಬೋದು. ಇದೆಲ್ಲ 80% ಸಬ್ಸಿಡಿಯೊಂದಿಗೆ ನಿಮಗೆ ನೀಡಲಾಗ್ತದೆ. ಇದಕ್ಕೆ ಈ ಕೃಷಿ ಹೊಂಡದಲ್ಲಿ ಮೊದಲನೇದಾಗಿ ಕೃಷಿ ಹೊಂಡಗಳ ರಚನೆ, ಮತ್ತೆ ನೀರು ಇಂಗದಂತೆ ಪಾಲಿಥೀನ್ ಹೊದಿಕೆ, ಮತ್ತೆ ನೀರನ್ನು ಯಾವುದಾದ್ರೂ ದನ ಏನಾದರೂ ಬೀಳ್ಬಾರ್ದು ಅಂತ ಹೇಳಿ ಅದಕ್ಕೆ ತಂತಿ ಬೇಲಿಗಳ ರಚನೆ ಮಾಡಲಾಗ್ತದೆ. ಮತ್ತೆ ನೀರನ್ನು ಮೇಲೆತ್ತಲು ಸ್ಪ್ರಿಂಕ್ಲರ್ ಪೈಪ್ ಮತ್ತೆ ಪಂಪ್ ಸೆಟ್ ಅನ್ನು ಕೂಡ ವಿತರಿಸಲಾಗ್ತದೆ. ಇಷ್ಟು ಸವಲತ್ತುಗಳು ಕೃಷಿ ಇಲಾಖೆಯಿಂದ ಲಭ್ಯವಿದೆ. ಇನ್ನೇನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಆಧಾರ್ ಕಾರ್ಡ್ ಬೇಕು. ಇಲ್ಲ ಪುತ್ತೂರಿದಿಲ್ಲ, ಮಂಗಳೂರು ತಾಲೂಕಿದ್ದು ಇಲ್ಲಿದೆ ಆಗಬೇಕು. ನೀವು ಪುತ್ತೂರು ಬೇಕಾದ್ರೆ ಪುತ್ತೂರು ಅಲ್ಲಿಗೆ ಸಂಪರ್ಕಿಸ್ಬೋದು, ಅಲ್ಲಿ ರೈತ ಸಂಪರ್ಕ. ಆಧಾರ್ ಕಾರ್ಡ್ ಇಲ್ಲಿದ್ದು ಇದೆಯಾ, ನೀವು ಅಲ್ಲಿ ಹೋಗಿ ಸಂಪರ್ಕಿಸಿ ಮತ್ತೆ ಕೇಳಿ ಮಾಹಿತಿ. ಎಲ್ರಿಗೂ ನಮಸ್ತೆ. ನಾನು ಅರಣ್ಯ ಇಲಾಖೆಯಿಂದ ಪ್ರವೀಣ್ ಅಂತ, ಗಸ್ತು ಅರಣ್ಯ ಪಾಲಕನ ಕೆಲಸ ಮಾಡತ್ತೀನಿ. ಇವಾಗ ನಮ್ಮ ಇಲಾಖೆಯಿಂದ ಯಾವುದೇ ಯೋಜನೆಗಳಿಲ್ಲ. ಜೂನಿಂದ ಗಿಡಗಳು ಕೊಳ್ಳಾಕತ್ತ ರೈತರಿಗೆ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು, ಇಲಾಖೆ ಮಾಹಿತಿ ಏನಾದರೂ ಬೇಕಾದರೆ. ಅಲ್ಲ, ಗ್ರಾಮ ಸಭೆಯಲ್ಲಿ ಇಟ್ಟೆ ಅದನ್ನ ನೆಕ್ಸ್ಟ್ ಹ್ಯಾಂಡ್ ಓವರ್ ತಗೊಳ್ಳೋದು, ಅಲ್ಲಿವರೆಗೂ ತಗೊಳ್ಳೋದಿಲ್ಲ. ಇದನ್ನೇ ಮಾಡಿಸಿದ್ದೇನೆ, ಆಯ್ತಾ ಸರ್? ಓಕೆ. ಮಾನ್ಯರೇ, ಈ ದಿನ ಕೊಣಾಜೆ ಗ್ರಾಮ ಪಂಚಾಯತ್ನಲ್ಲಿ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದು, ಈ ಒಂದು ಸಭೆಯನ್ನು ಉಪಸ್ಥಿತರಿದ್ದು ಸಭೆಯನ್ನು ಅತ್ಯಂತ ಯಶಸ್ವಿಯಾಗಿಗೊಳಿಸಿದಂತಹ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಮತಿ ಗೀತಾ ಮೇಡಮ್ಗೆ ನಾನು ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ತರನಾಗಿ ಸಭೆಯಲ್ಲಿ ಉಪಸ್ಥಿತರಿದ್ದು ಸಭೆಯನ್ನು ಅತ್ಯಂತ ಯಶಸ್ವಿಯಾಗಿ ಜಾರಿಗೊಳಿಸಿದಂಥ ನೋಡಲ್ ಅಧಿಕಾರಿಯಾದಂಥ ಶ್ರೀಯುತ ವಿಜಯ್ ಕುಮಾರ್ ಸರ್ಗೆ ನಾನು ಕೊಣಾಜೆ ಗ್ರಾಮ ಪಂಚಾಯತ್ನ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ತರನಾಗಿ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಉಪಾಧ್ಯಕ್ಷರಾದ ಶ್ರೀಯುತ ಹರಿಶ್ಚಂದ್ರ ಸರ್ ಇದ್ದಾರೆ ಸರ್, ತಮಗೂ ಕೂಡ ನಾನು ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ತರನಾಗಿ ಗ್ರಾಮ ಪಂಚಾಯತ್ನ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ಕೂಡ ಈ ದಿನ ಉಪಸ್ಥಿತರಿದ್ದು ಸಭೆಯನ್ನು ಯಶಸ್ವಿಗೊಳಿಸಿದ್ದೀರಿ. ತಮಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ತರನಾಗಿ ಈ ದಿನ ಈ ಒಂದು ಸಭೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಊರಿನ ಗ್ರಾಮಸ್ಥರು, ಈ ಯಾದವ್ ಸರು ಮತ್ತೆ ಅರುಣ್ ಸರು, ಉಳಿದಂತ ಎಲ್ಲರೂ ಕೂಡ ಸಭೆಯನ್ನು ಯಶಸ್ವಿಗೊಳಿಸಿ ಸಭೆಯನ್ನು ಪ್ರಶ್ನೆಯನ್ನು ಕೇಳುವುದರ ಮೂಲಕ ಗ್ರಾಮ ಪಂಚಾಯಿತಿಯಲ್ಲಿ ನೀವು ಸಭೆಯಲ್ಲಿ ಯಶಸ್ವಿಗೊಳಿಸಿದ್ದೀರಾ. ಮುಂದಿನ ದಿನಗಳಲ್ಲಿಯೂ ಕೂಡ ನಿಮ್ಮ ಸಲಹೆ ಸಹಕಾರ ಇದೇ ರೀತಿಯಾಗಿ ಗ್ರಾಮ ಪಂಚಾಯತಿ ಇರುತ್ತೆ ಅಂತ ನಮ್ಮ ನಿರೀಕ್ಷೆ ಮಾಡ್ತಾ ಈ ಒಂದು ಸಭೆಯನ್ನು ಮತ್ತೊಮ್ಮೆ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ವಿಶೇಷವಾಗಿ ಕೊಣಾಜೆ ಗ್ರಾಮ ಪಂಚಾಯತ್ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ಈ ಒಂದು ಧನ್ಯವಾದಗಳೊಂದಿಗೆ ರಾಷ್ಟ್ರಗೀತೆಯೊಂದಿಗೆ ಸಭೆಯನ್ನು ಮುಂದೂಡೋಣ ಅಂತ ನಾನು ದಯವಿಟ್ಟು ಎಲ್ಲರೂ ಎದ್ದು ನಿಲ್ಬೇಕು.